ಸೋಮನಾಥ ಉಳಿಯದ ಸೋಮೇಶ್ವರಿ ದೇವಸ್ಥಾನ ದೇವರನ ಸುಗೀಪದೊಟ್ಟಿಗೆ ಕಾರ್ಯಕ್ರಮನ ಆರಂಭ ಮಲ್ಪುಗ ರೂಪಶ್ರೀ ತೊಕ್ಕೊಟ್ಟು. ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾಜನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾಜನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ದರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ ಗಣಪತಿ. ಹೊತ್ತಿರುವ ಕತ್ತಲನ್ನು ದೂರ ಮಾಡು ಬಾ, ಹೊತ್ತಿರುವ ಕತ್ತಲನ್ನು ದೂರ ಮಾಡು ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾಜನೆ ದಿವ್ಯ ಗಣಪತಿ. ಅಕ್ಕಾರ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ನಲಿದು ಬಾ ಒಲಿದು ಬಾ, ನಲಿದು ಬಾ ಒಲಿದು ಬಾ ಗಣಪತಿ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾಜನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾಜನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇನ್ನಿತ ಕಾರ್ಯಕ್ರಮ ವಿಜ್ಞಾಪನಾ ಪತ್ರ ಬಿಡುಗಡೆ ಬೊಕ್ಕ ನಿಧಿ ಸಂಚಯನದ ಶುಭಾರಂಭ. ಈ ಪೊರ್ಲುದಲೇಸ್ ಒಂಜಿ ಚಾರಿತ್ರಿಕ ಕಾರ್ಯಕ್ರಮ. ಇನಿ ಮೂಲು ನಮ್ಮ ನಡಪರೆ ಉಪ್ಪುನಂಚಿನ ನನ ನಡಪರೆ ಉಪ್ಪುನ ಒಂಜಿ 1.5 ಗಂಟೆದ ಕಾರ್ಯಕ್ರಮ. ಒಂಜಿ ಧಾರ್ಮಿಕ ವಲಯಡ್ ಬೇತೆ ಕ್ಷೇತ್ರದ ಕುಲ್ಲ ಒಂಜಿ ಮಾದರಿಯಾದ ದೆತೊನ್ನಂಚಿನ ಒಂಜಿ ಕಾರ್ಯಕ್ರಮ ಆವಡು ಪಂಪಿನಂಚಿನ ಸಂಕಲ್ಪಡ್ ಕಾರ್ಯಕ್ರಮನ ಆರಂಭ ಮಲ್ತೊಂದುಲ್ಲ. ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿದ ಗುರ್ಕಾರ್ಯರಾದ ಈ ಕ್ಷೇತ್ರದ ಇತಿಹಾಸದ ಬಗ್ಗೆ ಎಡ್ಡೆ ಪುಲಬಿತ್ತಿನಂಚಿನ ಹಿರಿಯರು ಮುಜರಾಯಿ ಇಲಾಖೆಡ್ ಸೇವೆ ಮಲ್ತದ ಅನುಭವ ಉಪ್ಪುನ US ಪ್ರಕಾಶ್ ಪ್ರಸ್ತಾವನೆದ ಒಟ್ಟಿಗೆ ವೇದಿಕೆ ಎಡಿತ್ತಿನಂಚಿನ ಬಿನ್ನೆರು ಗಣ್ಯರನ್ನು ಎದುಕೊಂಡ್ರು. ಉಳ್ಳಾಲ್ ಮಾಜಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ, H ಪ್ರಕಾಶ್ ಕೊಲ್ಯ ಅಧ್ಯಕ್ಷರು ಉಳ್ಳಾಲ ಗಾಣಿಗರ ಸಂಘ ದಯಮಲ್ತದ ವೇದಿಕೆ ಬರೋಡು. ರಾಜೇಶ್ ಉಳಿಯ ಅಧ್ಯಕ್ಷರು. ಉಳ್ಳಾಲ ದಪ್ಪೆಲ್ಲ ಧರ್ಮಾಡುಸಲೆಲ್ಲ ಪರಿವಾರ ದೈವನೆಲ್ಲ ಅವೇಲಿ ನಾಗದೇವರೆಲ್ಲ
ಮನಸಾರೆ ಸ್ಮರಣೆ ಮಂತೊಂದು ನಂಗೆ ಮಾತ ಗೊತ್ತಿತ್ತಿಲ್ಲಕ ಸುಮಾರು 80 ವರ್ಷದ ಇತಿಹಾಸ ಉಪ್ಪುನ ಈ ಕ್ಷೇತ್ರ ಶಿವಶಕ್ತಿ ಸ್ವರೂಪವಾದ ಉಳ್ಳಾಲ್ತಿ ಧರ್ಮರಸುಲು ತೆಗೆ ತಂಗಾಡಿಯಾದ ಈ ಉಳಿಯದ ಪುಣ್ಯದ ಮಣ್ಣದು ಸೋಮನಾಥ ನಿರೂಪ ಸಾವಿರ ಪಟ್ಟಾಳು ಶಕ್ತಿ ಆದ ಈ ನಮ್ಮ ಉಳಿಯದ ನೆಂತದು ಸಾವಿರಾರು ಊರ ಪರವೂರ ಭಗವದ್ಭಕ್ತರಿಗೆ ನಂಬಿನಕ್ಳಿಗೆ ಕುಟುಂಬ ಸಂಸಾರದಕ್ಳಿಗೆ ಇಂಬುನು ಕೊಡ್ದು ಊರಿಗೂ ಸುಭಿಕ್ಷೆಯನ್ನು ಕೊಡ್ದು ಮಾತೆಲ್ಲ ಕಾಪಾಡಿಕೊಂಡು ಬರ್ಪುನ ಪರಮ ಪವಿತ್ರವಾದ ಕಾರ್ಮಿಕದ ಕ್ಷೇತ್ರ ನಂಗೆ ಮಾತ ಗೊತ್ತುಂಡು ಮೂಲು ಒವೇ ಒಂಜಿ ಅಭಿವೃದ್ಧಿ ಕಾರ್ಯ ಆವದ್ದು ಕ್ಷೇತ್ರದ ಉಲಾಯ್ದ ಕಾರ್ಯ ಆವಡು ಅವು ಮಾತ ಮನುಷ್ಯನ ಸಂಕಲ್ಪಡು ಅವಳು ಆಪುಜಿ ಅವು ಮಾತ ದೈವ ಸಂಕಲ್ಪಡು ಆವೊಂದುಂಡು ಒವೇ ಒಂಜಿ ಕಾರ್ಯಕ್ರಮ ಆವಡ ಅಂಡ ಯಾಕೆ ಪ್ರಾರಂಭಡು ಆ ದೈವಲು ಪ್ರೇರಣೆ ಕೊರ್ಪುಣಿ ನಂಗೆ ಮಾತ ಗೊತ್ತಿರ್ಲಕ್ಕ ಈ ಕ್ಷೇತ್ರದ ಪ್ರಧಾನ ವ್ಯಕ್ತಿ ಆಯ್ನಂಚಿನ ದರ್ಶನ ಪಾತ್ರೆ ಆದ ಆ ದೈವಲು ಸ್ವೀಕಾರ ಮಂತಿನಂತಿನ ಧರ್ಮದರ್ಶಿ ಆದಿತ್ತಿನ ದೇವಮೂಲ್ಯ ನೆರೆಗ್ಲ ಈ ಕ್ಷೇತ್ರದ ಪ್ರಧಾನ ತಂತ್ರಿಲಾಯನ ನಮ್ಮ ವೇದಮೂರ್ತಿ ಅನಂತ ಉಪಾಧ್ಯಾಯರೆಗ್ಲ ಅಕ್ಕಲು ಕೊಡ್ನ ಆ ಪ್ರೇರಣೆಯನ್ನು ಅಕ್ಕಲು 10 ಜನಕ್ಕೆ ಪಂಡದು ಅವೇ ಪ್ರಕಾರ ಆ ವಿಷಯನು ನಮ್ಮ ಕ್ಷೇತ್ರದ ದೈವಜ್ಞರಾಯನ ಶ್ರೀರಂಗ ಐತಾಳನ ಮುಖಾಂತರ ನಮ್ಮ ಪ್ರಶ್ನೆ ಇದ್ದು ಆ ಚಿಂತನೆ ಬತ್ತಿಲಕ ಪ್ರತಿ ಒಂಜಿ ಕಾರ್ಯನಲ್ಲ ನಮ್ಮ ಮಂತೊಂದುಲ್ಲ ಐಕ್ಲ ದೈವ ಪ್ರೇರಣೆ ಉಂಡು ಒವ್ವೆ ಒಂಜಿ ಕೆಲಸ ಇಡಮುಟ್ಟ ಆತಿನ ಕೆಲಸನು ಆ ದೈವ ಪ್ರೇರಣೆ ಲಕ ಏರೇರು ಒವ್ವೊವು ಕೆಲಸಗೂ ಒವ್ವೊವು ಕಾಲೋಡು ಸೇರೋಡ ಅಕ್ಲೇನು ಮಾತ ಒಟ್ಟು ಸೇರೋದು ಆ ಒಂಜಿ ಕೆಲಸನ ಅಕ್ಲನ ದೈವ ಧರ್ಮದ ಕೆಲಸನು ದೈವ ಕೆಲಸನು ಮಾತ ಆವೊಂದುಂಡು ಅವೇ ರೀತಿ ಅನೇಕ ಕಾರ್ಯಕ್ರಮಗಳು ಮಾತ ಆದಿತ್ತನು ಅವೇನು ಇತ್ತೆ ಪಂಡನ ಸಮಯ ಎಲ್ಲ ಮೀರುಂಡು ನಮ್ಮ ನವನೀತನ್ನೇ ಯಾಪಲ್ಲ ಕಾರ್ಯಕ್ರಮ ನಿರೂಪಣೆ ಮಾಡಿದಾಗ ಅದಕ್ಕೆ ಶಿಸ್ತುಬದ್ಧವಾದ ಕ್ರಮಬದ್ಧವಾದ ಸಮಯಕ್ಕೆ ಸಮಯ ಅದು ಅಂಚಾದು ಪ್ರತಿ ನಮ್ಮ ಹಿನ್ನೆಲೆಯನ್ನು ಇಡೀ ನಮ್ಮ ಕ್ಷೇತ್ರದ ಪರಿಚಯನು ನಮ್ಮ ವಿಜ್ಞಾಪನಾ ಪತ್ರ ಕೊಡ್ತಾ ಅವೇನು ಮಾತ ನಿಕ್ಕಲು ಓದಲೆ ಅವೇ ರೀತಿ ನಂಗೆ ಇತ್ತ ತೋಜಿನ ಪ್ರಕಾರ ದೈವ ಒಂದು ಸಂಕಲ್ಪ ಕೊರಲಕ ಕೆಲವೊಂಜಿ ಜೀರ್ಣೋದ್ಧಾರ ಕಾರ್ಯಗಳು ವಿಶೇಷವಾದ ಸಾಧಾರಣ ಒಂದು 50 ವರ್ಷದ ತುಂಬು ತುರ್ತು ಅಭಿವೃದ್ಧಿ ಮಂಚಿನ ಉಳ್ಳಾಳ ತೆಪ್ಪನ ಮುಡಾಯಿ ಮಾಡೋಪ್ಪು ಪಡ್ಡಾಯಿ ಮಾಡಿದ ಧರ್ಮೋತ್ಸವನ ಮಾಡೋಪ್ಪು ಅದಕ್ಕೆ ಸಂಬಂಧಪಟ್ಟ ಗೋಪುರೋಪ್ಪು ಅವಕ್ಕೆ ಸಂಬಂಧಪಟ್ಟ ಭಂಡಾರ ಇಲ್ಲುಪ್ಪು ಪಡ್ಡಾಯಿ ಮಾಡೋಡುಪ್ಪುನ ನಾಗದೇವರನ ಬನ ಉಪ್ಪು ಉಳ್ಳಾಳ ತೆಪ್ಪನ ಕೆರೆದೀಪ ಉತ್ಸವ ಆಪನ ಕೆರೆ ಉಪ್ಪು ನೀನು ಮಾತ ಜೀರ್ಣೋದ್ಧಾರ ಮಣ್ಪುಲೆ ಅವು ಮಾತ ಒಂಥ ಶಿಥಿಲಾವಸ್ಥೆಯುಂಡು ಗರ್ಭಗುಡಿಯಲ್ಲಿ ಮಾತ ಒಂದಂತ ಶಿಥಿಲ ಅದು ಆಯ್ತಾ ನೀರಿನ ಮಾತ ಬರ್ಸದ ನೀರು ಮಾತ ಉಲಾಯಿ ಪೂರ್ವೊಂದು ಪನ್ಪನ ಒಂಜಿ ಸಂಕಲ್ಪನು ಮೂಲ್ಯನ್ನಾಗಿಲ್ಲ ತಂತ್ರಿಯಲ್ಲಿ ಕೊರ್ನ ಪ್ರಕಾರ ದೈವಜ್ಞರು ಪ್ರಶ್ನೆ ಚಿಂತನೆ ಮಂತಿಲಕ ಈ ಮಾತೇನಿಲ್ಲ ಆ ದೈವ ಸಂಕಲ್ಪಡು ಪ್ರೇರಣೆ ಏನೇನು ಕೊಡ್ತಾನೆ ಅಕ್ಕಲ್ಲಿ ಮಾತ ಸೇರ್ಸೋದು ಒಂದು ಜೀರ್ಣೋದ್ಧಾರ ಸಮಿತಿನ ಮಂತದ್ದು ಪ್ರಥಮವಾದ ಈ ನಮ್ಮ ಸಭೆ ನಡೆದೊಂದಿಲ್ಲ ಪ್ರಥಮವಾದ ಕ್ಷೇತ್ರದ ಪ್ರಧಾನ ತಂತ್ರಿಗಳಿಗೆ ಉಪತಂತ್ರಿಗಳಿಗೆ ದೈವಜ್ಞರಿಗೆ ಅವ ಇಣಿತ ಕಾರ್ಯಕ್ರಮದ ಅಧ್ಯಕ್ಷರಾಯಿನಂತ ನಮ್ಮ ಎಕಡೆ ಪಂಡಿಲಕ ಮುಖ್ಯ ವ್ಯಕ್ತಿಯ ಮೂಲ್ಯನ್ನರಿಗೆ ನಮ್ಮ ಕ್ಷೇತ್ರದ ಗಡಿಮುಡೆ ಮುದ್ರೆ ಪತ್ತಿನಂಚಿನ ಮಾತ ಗುರ್ಕಾಲ್ ನಕ್ಳು ಅಕ್ಳಿಗೆ ಪುಷ್ಪ ಸಮರ್ಪಣೆ ಮಂತದ್ದು ಅಕ್ಳೇನು ಗೌರವಿಸೋಡು ಬಂದು ಕೇನೋನ್ವೆ ಮೂಲ್ಯನ್ನರಿಗೆ ಅಂತ ಗುರುಕಾರಲು ಕೊರೋಡು ಬಂದು ಕೇನೋನ್ವೆ ಗೌರವಾರ್ಪಣೆ ಮಂತೋಡು ಅನಂತ ಉಪಾಧ್ಯಾಯರಿಗೆ ದೇವ ಗುರುಕಾರಲು ಗೌರವಾರ್ಪಣೆ ಮಂತೊಂದು ಕೇನೋನ್ವೆ ಉಪತಂತ್ರಿ ಹರೀಶ್ ಭಟ್ರಿಗೆ ವೆಂಕ ಗುರುಕಾರಲು ಗೌರವಾರ್ಪಣೆ ಮಂತೊಂದು ಕೇನೋನ್ವೆ ಶ್ರೀರಂಗಾಯಿತ ಅವರು ಕ್ಷೇತ್ರ ದೈವಜ್ಞರು ಅವರಿಗೆ ಬಸ ಗುರುಕಾರಲು ಗೌರವಾರ್ಪಣೆ ಮಂತೊಂದು ಕೇನೋನ್ವೆ ನಂಗೆ ಮಾತ ಗೊತ್ತಿತ್ತಿಲ್ಲಕ ಇಂಥ ಈ ಕಾರ್ಯಕ್ರಮಗೂ ದೀಪ ಪ್ರಜ್ವಲನ ಮಂತದ್ದು ನಂಗೆ ಶುಭ ಹಾರೈಕೆಯನ್ನು ಮನ್ಪರೆ ಏರು ಅವು ಬಂದು ಇಂಕಲ್ ಮಾತ ಮೂಲ್ಯನ್ನೇ ತಂತ್ರಿಗಳ ಇಂಕಲ್ ಮಾತ ಪ್ರಮುಖರೇ ಸೇರಿದೆ ಚರ್ಚೆ ಮನ್ಪುನಾಗ ತಂತ್ರಿಗಳನ್ನ ಬಾಯಿಡು ಒಂಜಿ ಪಾತ್ರೆ ಬರ್ತೀನಿ ನಮ್ಮ ಶರವ ಮಹಾಗಣಪತಿ ದೇವಸ್ಥಾನದ
ಅನುವಂಶಿಕ ಆಡಳಿತ ಮುಕ್ತೇಶ್ವರಾಯನ ಶ್ರೀ ರಾಘವೇಂದ್ರ ಶಾಸ್ತ್ರಿಗಳನ್ನು ಲೆತ್ತಿನ ಅರ್ನ ಕೈ ಅಮೃತ ಕೈಟ್ ದೀಪ ಪ್ರಜ್ವಲನ ಮಂತದ್ದು ಅರ್ನ ಶುಭಿನಿಂದ ನಂಗೆ ಭಾಳ ಎಡ್ಡೆ ಅರ್ನ ಕೈಗುಣ ಎಡ್ಡೆ ಉಂಡು ಬಂದು ಅಪ್ಪಗ ಇಂಕ್ಲೆಗೆ ನೆನಪು ಬರ್ತೀನಿ ಮೂಲ್ಯನ್ನಗಲ ಇಂಕ್ಲೆಗ್ಲ 2007 ದುವೆ ಪಟ್ಟ ಸಿಂಹಾಸನದ ಗರ್ಭಗೃಹದ ಪುನರ್ನಿರ್ಮಾಣ ಬ್ರಹ್ಮಕಲಶದ ಸಮಯ 5 ಬೊಕ್ಕ 2017 ఆయన ಉಳ್ಳಾಲ್ ದೆಪ್ಪನ ಬೊಳ್ಳಿದ ಮುಖಕ್ಕೆ ಸ್ವರ್ಣಬಿಂಬದ ಚೌಕ ಕವಚನು ಮಂತದ್ದು ಐತ ಪ್ರತಿಷ್ಠಾ ಬ್ರಹ್ಮಕಲಶ ఒక ವಿಶೇಷವಾದ ಧರ್ಮ ನಡವಳಿದ ಸಮಯಡು ರಾಘವೇಂದ್ರ ಶಾಸ್ತ್ರಿಗಳು ಅನ್ನ ಅಮೃತಾಸ್ತೋಡು ನಮ್ಮ ಉಗ್ರಾಣನು ಮುಹೂರ್ತ ಮಂತಿದ್ದೇವೆ ಅನ್ನ ಆ ಉಗ್ರಾಣದ ಮುಹೂರ್ತದ ಫಲವಾದ ಆ ಉಗ್ರಾಣ ಅಕ್ಷಯ ಪಾತ್ರೆ ಅದು ಮಾತ ತುಂಬುದು ಐಟು ಪೋಯಿನ ಬರ್ತದು ಬ್ರಹ್ಮಕಲಶಕ್ಕೆ ತಂತ್ರಿಯಾಲಯ ಬೋಡಿನ ಸಾಮಾನು ಉಪ್ಪು ನಮ್ಮ ಅನ್ನ ಸಂದರ್ಭ ಬೋಡಿನ ಸಾಮಾನು ಉಪ್ಪು ಅವು ಮಾತ ಯಥೇಷ್ಟ ಅದು ಐಟು ಒರಿದು ಬೋದಿತ್ತು ಅಂಚಾದು ಅಂಚಿನ ಒಂಜಿ ವ್ಯಕ್ತಿ ಪರಮ ಕ್ಷೇತ್ರದ ಮಹಾಗಣಪತಿ ದೇವರ ವ್ಯಕ್ತಿ ರಾಘವೇಂದ್ರ ಶಾಸ್ತ್ರಿಗಳು ಅರೇನು ನಾನು ಈ ಕ್ಷೇತ್ರದ ಪರವಾದ ಅವತ್ತಂದೆ ಒಂಜಿ ವಿಷಯ ಪನ್ನೊಂಡು ಅನ್ನ ನಮ್ಮ ರಾಘವೇಂದ್ರ ಶಾಸ್ತ್ರಿಗಳು ಶರವು ರಾಘವೇಂದ್ರ ಶಾಸ್ತ್ರಿನ ಆ ಮನೆತನಗಳ ಈ ಕ್ಷೇತ್ರಗಳು ಒಂಜಿ ಅನ್ಯೋನ್ಯ ಒಂದು ಸಂಬಂಧಲ್ಲ ಉಂಡು ಹೆಚ್ಚಿನ ಗೊತ್ತುಪ್ಪಂದು ನಮ್ಮ ಚರಿತ್ರೆ ಪ್ರಕಾರ ಮೂಲ 800 ವರ್ಷದ ಇತಿಹಾಸ ಎತ್ತಿನ 400 ವರ್ಷದ ಮುಟ್ಟ ಜೈನ ನಮ್ಮ ಉಳಿಯದ ದೊಡ್ಡ ಮನೆ ಮಲ್ಲ ಇಲ್ಲು ಪನ್ಪ ನಮ್ಮ ಆ ಇಲ್ಲದ ಜೈನ ಮನೆತನಗಳು ನಡಪ ಹೊಂದಿತ್ತೇರಿ 5 ಬೊಕ್ಕ 1977 ಮುಟ್ಟ ಯೂಸೆಸ್ ಭಟ್ರು ಹಿಂದುವಾನ ದೈವಾಧೀನ ಐದೇಟ ನಮ್ಮ ನಮ್ಮ ಉಳ್ಳಾಳ ಚಾವಡಿ ಮಠದ ಯೂಸೆಸ್ ಭಟ್ರನ ಮನೆತನಗಳು ನಡ್ತೊಂದಿದ್ದೇವೆ ಐತ ಪ್ರತಿನಿಧಿಯಾದ ಪ್ರತಿ ಒಂಜಿ ನಮ್ಮ ಪಂಚಪರ್ವಾಧಿಕಾರಿಗಳು ಐತ ಚಾವಡಿ ಮಠದ ಮುಖ್ಯಸ್ಥರನ್ನ ಅರುಣ್ ಭಟ್ರು ಬರೋದಿಲ್ಲೇರಿ ಸಾಧಾರಣ ಒಂಜಿ 200 ವರ್ಷದ ದುಂಬು ಯೂಸೆಫ್ ಭಟ್ರ ಅಮ್ಮೇರಿ ಕೃಷ್ಣ ಭಟ್ರು ಬಂದು ಆರು ಮೈನರ್ ಆದಿತ್ಯರು ಮೈನರ್ ಆದಪ್ಪನ ಕಾಲಡು ಮೂಲ ಅರೆಗೆ ಆಡಳಿತ ಮನ್ಪುನ ಹಕ್ಕಿತ್ತು ಅಲ್ಲ ಮೈನಾರ್ ಪನ್ಪುನಾಗ ತಸ್ತಿಕನ ಮಾತ ದೆತೊನ್ನ ಅಧಿಕಾರ ಇಜ್ಜನ್ನೇಟ ಅವರ ಶರವ್ ಶಾಸ್ತ್ರಿಲನ ಆ ಒಂಜಿ ಮನೆತನದ ಸುಬ್ರಾಯ ಶಾಸ್ತ್ರಿಗಳು ಪನ್ಪುನರೇನು ಆರು ದೆತ ಗಾಡಿಯನ ಅದು ನಮ್ಮ ಈ ಕ್ಷೇತ್ರನು ಅನೇಕ ವರ್ಷ ಆಡಳಿತ ಮಂತ್ರಿ ಮಾಡೋ ನಮಗೆ ಬಹಳ ಸಂತೋಷದ ವಿಚಾರ ಅಂಚ ಆ ಮಾತ ನೆಲೆಟಿ ಅನು ಇನಿ ನಮ್ಮ ರಾಘವೇಂದ್ರ ಶಾಸ್ತ್ರಿಗಳನ್ನು ಗೌರವಪೂರ್ವಕವಾದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದುಲ್ಲ ಅರೆಗೆ ನಮ್ಮ ಪ್ರಧಾನ ತಂತ್ರಿಗಳು ಫಲಪುಷ್ಪ ಅರ್ಪಣೆ ಮಾಡ್ಕೊಳ್ಳೋದು ಕೇನೋನ್ಮ ಐದು ಬೊಕ್ಕ ಇನ್ನಿತ ಮುಖ್ಯ ಕಾರ್ಯಕ್ರಮ ಇಂಚಿನ ಬಂಡ ಜೀರ್ಣೋದ್ಧಾರ ಸಮಿತಿದ ನಮ್ಮ ಕಾರ್ಯಾಧ್ಯಕ್ಷರು ಬರೋದು ಅರೆಲ್ಲ ನಮ್ಮ ಮಾತ ಸ್ವಾಗತ ಮಂತೊನ್ಗ ವಿಜ್ಞಾಪನ ಪತ್ರ ಬಿಡುಗಡೆದ ವಿಜ್ಞಾಪನ ಪತ್ರ ಬಿಡುಗಡೆಗೆ ಏರುವ ಬಂದಾಗ ನಮ್ಮ ಮಂಗಳೂರು ದಕ್ಷಿಣದ ಶಾಸಕರ ಜನಪ್ರಿಯ ಶಾಸಕರನ್ನ ವೇದವ್ಯಾಸ ಕಾಮತರನ್ನು ಪುದರ್ ಬತ್ತಂಡು 5 ಬೊಕ್ಕ ವಿಜ್ಞಾಪನ ಪತ್ರವನ್ನು ಬಿಡುಗಡೆ ಏರು ಮಣ್ಪೊಳಿ ಬಂದಂಗ ವೇದವ್ಯಾಸ ಕಾಮತ ತಗೊಂಡು 5 ಬೊಕ್ಕ ಇದಕ್ಕೊಂದು ಈ ಒಂಜಿ ಜೀರ್ಣೋದ್ಧಾರ ಸಮಿತಿಗೆ ಕೆಲಸ ಅವಡಾಂಡ ಐಕ್ ಒಂಜಿ ನಿಧಿ ಸಂಗ್ರಹ ಅವಡು ಐಕ್ ಏರೇನು ಶುಭಾರಂಭ ಮಣ್ಪೊಳಿ ಬಂದಾಗ ನಂಗೆ ಸುರುಟು ಮುಲ್ತ ದೈವ ಭಕ್ತರಾದಿತ್ತಿನ ಚಿದಾನಂದ ಜಪ್ಪು ನಾಯಕ್ ಮೇಲೆ ಆರು ಕತಾರಡು ಉದ್ಯಮಿ ಆದಿತ್ತಲ್ಲ ಅರೆಲ್ಲ ಅರ್ನ ಧರ್ಮಪತ್ನಿನ ಆಶಾ ನಾಯಕನ ಲೆತ್ತೊಂದು ಇಂಕಲು ಆಹ್ವಾನ ಮಾಡ್ತಿತ್ತ ಕತಾರಡು ಆರು ಉದ್ಯೋಗದ ನಿಮಿತ್ತ ಅನಿವಾರ್ಯ ಕಾರಣಗಳು ಅರೆಗೆ ಬರೆಯಿಸಿ ಅಲ್ಲ ಅರ್ನ ಧರ್ಮಪತ್ನಿನ ಆ ಒಂಜಿ ಅರ್ನ ಅಮೃತ ಕೈಟ್ ಶುಭಾರಂಭ ಮಾಡ್ಕೊಂಡು ನಿಧಿನ ಪಂಪು ಬೈದರೆ ಆಶಾ ನಾಯಕ್ ಬೇರೆಗಿಲ್ಲ ಯಾನು ನಮ್ಮ ಕ್ಷೇತ್ರದ ಪರವಾದ ತುಂಬು ಹೃದಯದ ಸ್ವಾಗತ ಮಂತೊಂದಿಲ್ಲ ಅರೆಗೆ ನಮ್ಮ ಕ್ಷೇತ್ರದ ವ್ಯವಸ್ಥಾಪನ ಕಾಂಚನ್ ಬೊಕ್ಕ ಕಾಂಚನ್ ಮೂಲ್ಯಣ್ಣನ ಧರ್ಮಪತ್ನಿ ಆರು ಗೌರವ ಕೇನೋನು ಅವೇ ರೀತಿ 5 ಬೊಕ್ಕ ನಂಗೆ ಕ್ಷೇತ್ರದ ಮುಖ್ಯ ಅತಿಥಿಲಿ ಈ ಕಾರ್ಯಕ್ರಮದ ಕಾದರ್ ಬರ್ಪಂತೇರಿ ರಾಜೇಶ್ ನಾಯ್ಕರ್ಲ ಕೆಲವೊಂದು ಕಾರ್ಯ ಬರ್ಪಂತೇರಿ ರವಿಶಂಕರ್ ಮಿಜಾರ್ಲ ಕೆಲವು ವಾಗ್ದಾನ ಕೊಡ್ತು ಬರ್ತೀರಿ ಕೆರೆತ ಕಾರ್ಯಕ್ರಮನು ಎಂಕಲ್ ನಗರಾಭಿಸ ಮುಖಾಂತರ ಮನ್ಪು ನಿಕ್ ಲೈಕ್ ಬೋರ್ಡನ್ನ ಮಾತ ಎಸ್ಟಿಮೇಟ್ ಕೊರಲೆ ಬಂದು ಆರು ಉಡುಪಿಡು ಅರೆಗೆ ನಿಗದಿತವಾದ ಕಾರ್ಯಕ್ರಮ ಇತ್ತಿನ ಅರೆಗೆ ಬರೆದಿನಿ ಅರೆಲ್ಲ ಬತ್ತೆನ್ನ ಪಕ್ಕ ನಮಗೆ 5 ಬೊಕ್ಕ ಇಂಕ್ಲೆಗೆ ರತ್ನಾಕರ್ ಜೈನ್ ಮನೆತನದಕ್ಕಳು ಪ್ರತಿ ಒಂಜಿ ಕಾರ್ಯಕ್ರಮ
ರತ್ನಾಕರ ಜೈನ ಬಂಡೆ ದುಂಬುರ್ದಿಂಚ ಪಾಣೆಮಂಗಳೂರು ಕೆಲವು ಜೈನ ಮನೆ ತಂದಕ್ಕೆ ಮಾತ್ರ ಬರೋಂದಿತ್ತೇರು ಬಂದು 2007 ಮೂಲು ನಮ್ಮ ಶಿಲಾನ್ಯಾಸದ ಅಂದಕ್ಕೆ ರತ್ನಾಕರ ಜೈನ್ಲ ಅರ್ನ ಧರ್ಮಪತ್ತಿನ್ಲ ಶಿಲಾನ್ಯಾಸ ಮಂತದು ಆ ಪಟ್ಟ ಸಿಂಹಾಸನದ ಗರ್ಭಗೊಡ್ತ ಉಲಾಯಿಡುಪುನ ದೇವಮಂಚ ಪ್ರಮುಖವಾದ ಮಂಚ ದೇವಮಂಚನು ಐಕ್ ಬೋಡೈನ ಬೊಳ್ಳಿದ ಕೆಲವು ಮಾತ ಕುಸುರಿ ಕೆಲಸವನ್ನು ಮಾತ 6 ಮನ್ಪಾದ್ ಕೊಡ್ತೀರಿ ಅಂಚಾದ 6 ಇನಿ ಬಹಳ ಪ್ರೀತಿಡು ಕ್ಷೇತ್ರ ಬಿದ್ದು ಯಾಪಲ ಕೊಂಡ್ರು ಯಾನು ಅಲ್ತ ಪರಮ ಭಕ್ತೆ ಬಂದು ಅಂತ ಬೈದೇರಿ ಅರೇನ್ಲ ಕ್ಷೇತ್ರ ಅದು ಸ್ವಾಗತ ಮಂತಂದುಳ್ಳೆ ಉಮಾಶಂಕರ್ ಉದ್ಯಮಿ ಬಂಟ್ವಾಳ ಆಗ ಬಹಳ ದಂಪತಿಗಳು ಬೈದೇರಿ ಅಕ್ಕಳು ಮಾತಾಡಲ್ಲ ಈ ಕ್ಷೇತ್ರದ ಪರಮ ಭಕ್ತರು ಆಗಲ ಈ ಕಾರ್ಯಕ್ರಮ ಅರೇನ್ಲ ಯಾನು ಕ್ಷೇತ್ರದ ಪರವಾದ ತತ್ಪೂರ್ವಕ ಸಂತೋಷೋಡು ಯಾನು ಸ್ವಾಗತ ಮಂತ್ರಿ ನಮ್ಮ ಮಾತಿನ ಪರವಾದ ಪ್ರತಿ ಒಂಜಿ ದೇವಸ್ಥಾನದ ಮೂಲ ಆಪುನ ಕಾರ್ಯಕ್ರಮಗೂ ಪುಲಪಸ್ತು ಕುರ್ಜರ ಮೇರೆಗೆ ಉಮಾಶಂಕರ್ಗೆ ಸಂಜೀವ ಪಡಿಮಣೆ ತೊಂದರೆ ಕೊರಲಿ ಪ್ರತಿ ಒಂಜಿ ಪಳಕ ಪ್ರತಿ ಒಂಜಿ ಒವ್ವೇ ಒಂಜಿ ವಿಶೇಷ ಕಾರ್ಯಕ್ರಮ ಆಪಂಡ ನಮ್ಮ ಈ ಕ್ಷೇತ್ರಡು ಪರಿಸರಡು ಪುನಃ ಮಾತ ದೈವ ದೇವಸ್ಥಾನದಕ್ಕೆ ನಮ್ಮ ಆಹ್ವಾನ ಮನ್ಪುವ ಅಂಚಿನ ಈ ಸರ್ತಿ ನಮ್ಮ ಸೋಮನಾಥ ಕ್ಷೇತ್ರದ ಪ್ರತಿನಿಧಿನ ಪಣ್ಣೊಂದು ಕೇಳೊಂದಿತ್ತ ಬರಡು ಬಂದು ಅಲ್ಲ ನಮ್ಮ ಐತ ರವೀಂದ್ರ ರೈ 6 ಬ್ರಹ್ಮಕಲಶೋತ್ಸವದಲ್ಲ ಅಂತ 6 ಬರ್ಪ ಬಂತೀರಿ ಅರೇನು ಐದು ಬಕ್ಕ ನವನೀತನ ಮನೆಗೆ ಬಕ್ಕ ಬಂತಂದಿಲ್ಲ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಡ್ತಾ ಮುಕ್ತ ಸೀಕರ್ಕಿನಿಲು ಮುಲ್ತ ಒವ್ವೇ ಒಂಜಿ ಬ್ರಹ್ಮಕಲಶಾದಿ ಉತ್ಸವಲು ಆದು ಪಡು ಐಕ್ ಅನ್ನ ಸಂತರ್ಪಣ ವಿಷಯಡು ಅನ್ನ ಒಂಜಿ ತಂಡನುಂಡು ದೇವಸ್ಥಾನಡು ಆ ತಂಡದಕ್ಲೈನ್ ಮಂತ್ ಕಳ್ಪುಡ್ದು ಬತ್ತಿನಕ್ಲೆ ಮಾತ ಸಂತೃಪ್ತಿಡು ಮನಸ್ಸು ಮನ್ಪಲಕ ಅನ್ನ ಪ್ರಸಾದವನ್ನು ಸ್ವೀಕಾರ ಮನ್ಪಡ ಒಂದು ವ್ಯವಸ್ಥೆನೆ ಅಕ್ಕಲ ಐಕ್ಯ ಸಹಕಾರ ಮಂತ್ರಿ ನಮ್ಮ ಶ್ರೀಕರ್ ಕಿಣಿಯರಿಗೂ ನಮ್ಮ ಕ್ಷೇತ್ರದ ಪರವಾದ ತುಂಬು ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ. ಭಗವತಿ ಕ್ಷೇತ್ರ ಅಲ್ಲ ಮೂಜಿ ಕ್ಷೇತ್ರದ ಮುಲ್ಪದ ಪರ್ಣುಡಾಪಣಿಯಾನು ಮುಲ್ತ ಪಂಚಪರ್ವಾದಿ ಉತ್ಸವದ ಕಾಲಡು ವಿಶೇಷವಾಯಿನ ಮೂಜಿ ದೇವಸ್ಥಾನಗಳಿಗೆ ಲೆಪ್ಪುಂಡು ಗೌರವದ ಅವು ಧರ್ಮ ದೈವಲೇ ಬಾಡಿ ಲೆಪ್ಪು ಬಂದ್ಪುಣ ಅಕ್ಲೆ ಒಂಜಿ ಗೌರವ ಕೊರ್ಪುಣ ಮಲರಾಯ ದೈವಸ್ಥಾನ ಚಿರುಂಬ ಭಗವತಿ ಕ್ಷೇತ್ರ ಅವೇ ರೀತಿ ವ್ಯಾಘ್ರ ಚಾಮುಂಡೇಶ್ವರ ಈ ಮೂಜಿ ದೇವಸ್ಥಾನಕ್ಕೂ ವಿಶೇಷವಾದ ಒಂದು ಗೌರವದ ಸ್ಥಾನ ಉಂಡು ಮೂಲು ಅಂಚಾದ ಐತ ಪರವಾದ ನಮ್ಮ ಸುರೇಶರಿ 6 ನಮ್ಮ ಚಿರುಂಬ ಭಗವತಿದ ಕ್ಷೇತ್ರಡು 6 ಅಲ್ತ ಪ್ರತಿನಿಧಿಯಾದುಳ್ಳೇರು 6 ಬೈದೇರಿ ಅರೇನ್ಲ ನಾನು ನಮ್ಮ ಈ ಕ್ಷೇತ್ರದ ಪರವಾದ ತುಂಬು ರಾಜ್ಯರು ಸ್ವಾಗತ ಮಂತುಳ್ಳ ಅರುಣ್ ಭಟ್ ನಂಗೆ ಮಾತು ಗೊತ್ತು ನಾನು ಎಕಡೆ ಪಣ್ಲಕ ನಮ್ಮ ಸಾಧಾರಣ 77ನೇ ವರ್ಷದ ದುಂಬು ಅಕ್ಕಳನೇ ಮನೆತನದಕ್ಕಳು ಆ ಒಂಜಿ ಆಡಳಿತ ಮಂತೊಂದಿತ್ತೇಳು ಆಳ ಹಿಡಿದು ಬಕ್ಕಲ 6 ಆ ಕ್ಷೇತ್ರ ಮಿತ್ತು ಅಭಿಮಾನಿತ ಅರೆಗೆ ಗೌರವದ ಒಂಜಿ ಲೆಪ್ಪುಲ ಉಂಡು 6 ಈ ಕಾರ್ಯಕ್ರಮ ಬೈದರು ಅರೇನ್ಲ ಯಾನು ತುಂಬು ಕ್ಷೇತ್ರದ ಪರವಾದ ಸ್ವಾಗತ ಮಂತೊಂದುಳ್ಳ ಅಯ್ಯಪ್ಪ ಸ್ವಾಮಿದ ಗುಡಿತ ಅಯ್ಯಪ್ಪ ಸ್ವಾಮಿ ಭಜನ ಮಂದಿರದ ಗುಡಿತ ಅಧ್ಯಕ್ಷರು ಗೋಪಾಲಣ್ಣೆ ಪಂಡ ಉರುಡು ಓವಲೆ ಒಂಜಿ ದೈವಸ್ಥಾನದ ಕೆಲಸ ಆಪನ ಬ್ರಹ್ಮಕಲಶದ ಅರ್ನ ಉಂಡು ಪ್ರತಿ ಒಂಜಿನೆಕ್ಲ ಅರ್ನ ಕೊಡುಗೆ ಉಂಡು ಇಂಕ್ಲೆಗೆ ಇಂಚಿನ ನಿಕಟ ಸಂಬಂಧ ಪಂಡ ನವನೀತನ್ನೆಲ್ಲರು ಅರ್ನ ಅಧ್ಯಕ್ಷತನೋಡು ಅರ್ನಲ ಅಧ್ಯಕ್ಷತನೋಡು ಕೆಲವು ವರ್ಷ ದುಂಬು ಆಯ್ನ ನಾಗಮಂಡಲೋಡು ಅಕ್ಕಲ ನೇತೃತ್ವದ ಅವತ್ತಂದೆ ಪ್ರತಿ ಒಂಜಿ ಮುಲ್ತ ಕಾರ್ಯಕ್ಕೂ ನಮ್ಮ ಈ ಬ್ರಹ್ಮಕಲಶೋತ್ಸವದ 2 ಬ್ರಹ್ಮಕಲಶ ಸಮಯ ತಂತ್ರಿ ನಮ್ಮ ರಾಘವೇಂದ್ರ ಶಾಸ್ತ್ರಿಗಳು ಒಂದೇನು ಮುಹೂರ್ತ ಮನ್ಪುನಾಗ ಉಗ್ರಾಣ ಮುಹೂರ್ತ ಮನ್ಪುನಾಗ ಅಲ್ಪಾರ್ದು ಭಜನ ಮಂದಿರ ಹೊಡೆದು ಆಗಲು ಸಂಪೂರ್ಣ ಆಯ್ತಾ ಸುರೂತ ಹೊರೆ ಕಾಣಿಕೆ ಕಡಪೊಂದಿಲ್ಲೇರಿ ಪ್ರತಿಯೊಂದು ಕಾರ್ಯಕ್ರಮಗಳ 6 ನಂಗೆ ಸಹಕಾರ ಮಂತ್ರಿ ಅಂಚ ಗೋಪಾಲನೆಲ್ಲ ಈ ಸಭೆಗೆ ನಾನು ನಮ್ಮ ಭಾರವಾದ ಕ್ಷೇತ್ರದ ಪರವಾದ ತುಂಬ ಸ್ವಾಗತ ಮಂತಂದಿಲ್ಲ. ಇತ್ತೆ ಪಂಡಿನಿ ನಾನು ಸೋಮನಾಥ ದೇವಸ್ಥಾನದ ಪ್ರತಿನಿಧಿ 6 ಬತ್ತಿರ ಇಲ್ಲಿ ಅದೇನು ನಂಗೆ ಮಾತು ಗೊತ್ತುಂಡು ಸೋಮನಾಥ ಕ್ಷೇತ್ರಗಳ ಈ ಕ್ಷೇತ್ರಗಳ ಒಂಜಿ ಅನ್ಯೋನ್ಯವಾದ ಸಂಬಂಧ ಉಂಡು ಎಕಡೆ ಪಣ್ಲಕ ಸೋಮನಾಥ ನಿರೂಪ
ಸಾವಿರಾಳು ಪಟ್ಟದ ಸತ್ಯ ಬಂದು ಅಕ್ಳಿಗೆ ಆ ಬಿರುದು ಬೈದಿನಿ ಸೋಮನ ಆ ದೈವಲು ಸೋಮೇಶ್ವರಗೆ ಹೋದು ಆ ಸನ್ನಿಧಿ ಹಿಡಿದು ಬತ್ತಿನ ಹಿಡ್ದು ಅವರ ಸೋಮನಾಥ ನಿಪ ಸಾವಿರಾಳು ಪಟ್ಟದ ಸತ್ಯ ಬಂದು ಪ್ರತಿವಂಜನೆಗಳ ನಿಕಟವನ್ನೇ ಸಂಬಂಧ ಉಂಡು ನಂಗೆ ಬಂದು ರವೀಂದ್ರ ಐಲು ಅಡ್ವೊಕೇಟ್ ಅರ್ನ ಕಾಲೋಡು ದುಂಬು ಮಾತ ಜೀರ್ಣೋದ್ಧಾರ ಮಂತಿದ್ದೇರಿ ಆಳ ಪೋಯಿನ ವರ್ಷ ನಂಗೆ ಮಾತ ಗೊತ್ತಿಲ್ಲಕ್ಕ ಇಡೀ ಕ್ಷೇತ್ರನು ಸಮಗ್ರ ಅಭಿವೃದ್ಧಿ ಮಂತಂದು ಏತ ಕಾಲೋಡಿ ಹಿರಿಯಕ್ಕನ ಕಾಲೋಡಿ ಇತ್ತಿನ ಬ್ರಹ್ಮರಥ ಇಜ್ಜಂಡು ಆ ಬ್ರಹ್ಮನ ರಥನು ನಿರ್ಮಾಣ ಮಂತದು ಆ ಬ್ರಹ್ಮ ಕಲಸನು ಮಂತದು ಆ ಸೋಮನಾಥ ದೇವರೇನು ನೂತನವಾಯ್ದು ನಿರ್ಮಾಣವಾಯಿನಂತನ ಬ್ರಹ್ಮರಥದು ಅವರೇನು ವಿರಾಜಮಾನ ಅಂತದು ಆ ಬ್ರಹ್ಮ ರಥೋತ್ಸವವನ್ನು ತೂಪನಂತ ಯೋಗ ಭಾಗ್ಯನು ನಂಗೆ ಮಾತ ಒದಾಯಕ್ಕೆ ರವೀಂದ್ರನಾಥ್ ರೈಲು ಅರೆಗೆ ಯಾನು ಕ್ಷೇತ್ರದ ಪರವಾದ ತುಂಬು ಹೃದಯದ ಸ್ವಾಗತವನ್ನು ಬಯಸುವುದಿಲ್ಲ. ನಮ್ಮ ಕೇಂದ್ರ ಬಿಂದು ಮುಖ್ಯ ಅತಿಥಿ ಕಾರ್ಯಕ್ರಮದ ಮಂಗಳೂರು ವಿಧಾನಸಭೆದ ಶಾಸಕರು, ವಿಧಾನ ಪರಿಷತ್ತಿದ ವಿರೋಧ ಪಕ್ಷದ ಉಪನಾಯಕರು, ಮಾಜಿ ಮಂತ್ರಿಗಳು, ಅವತ್ತಂದೆ ನಂಗೆ ಮಾತ ಗೊತ್ತಿಲ್ಲಕ್ಕ ಆರು ಮಂಗಳೂರದ ಶಾಸಕರತ್ತೆ ಯಾಪಲ್ಲ ಉಳ್ಳಾಲದ ಶಾಸಕರೇ ಅದು ಉಳ್ಳೇರು ಮಾತ ರೀತಿಯ ಸಮಗ್ರ ಉಳ್ಳಾಲದ ಸಮಗ್ರ ಅಭಿವೃದ್ಧಿಗೆ ಆರು ಅರ್ನ ಕೊಡುಗೆ ಅತ್ಯಂತ ಅಮೂಲ್ಯವಾದುಂಡು. ಅವತ್ತಂದೆ ಪ್ರತಿ ಒಂಜಿ ಕೆಲಸಗಳ ಸಮಾಜೋಡು ಆರು ಪಣ್ಪುಣಿ ಶಾಂತಿ ಸುವ್ಯವಸ್ಥೆ ಅವೇ ರೀತಿ ಸಾಮರಸ್ಯ ಸೌಹಾರ್ದತೆ ಇಂದು ಅರ್ನ ಯಾಪಲ ಒಂಜಿ ಅರ್ನ ಬಾಯ್ಡುಪ್ಪನ ಉಚ್ಚಾರಗಳು ಆ ಬಯಕೆ ಎತ್ತಿನಾರು. ಅವತ್ತಂದ್ರೆ ಈ ಕ್ಷೇತ್ರದ ಆಪನ ಪ್ರತಿಯೊಂದು ಕಾರ್ಯಕ್ರಮ ಅವು ಮೂಲಕ ಸಂಪರ್ಕ ರಸ್ತೆಲುಪ್ಪು ಮೂಲಕ ಅಭಿವೃದ್ಧಿದ ಕಾರ್ಯಕ್ರಮ ಐಕ್ ಮಾತ್ರ ಅರ್ನ ವಿಶೇಷವಾದ ಕೊಡುಗೆ ಕೊಡ್ತೇರಿ ಅವನ ಪಂಡ ಜಿಂಜ ಉಂಡು ಅಲ್ಲ ಚುಟುಗುಡು ಬಣ್ಣೊಂದಿಲ್ಲ ಐತ್ ಬಕ್ಕೊಂಜಿ ವಿಷಯ ಮಂಡ ಅರೆಗೆ ಮುಲ್ತಮಿತಿ ಏತ ಅಭಿಮಾನ ಉಂಡ ಪೋಯಿನ ಸರ್ತಿ ನಮ್ಮ ಮರಿಯಲೋಡ ಆಪಣೆ ಏನೇಳದ ಬುಳ್ಳಕ್ಕೆ ಪೊಂಜೋಲು ಮಾತ ನಮ್ಮ ವಲಸಾರಿ ಕಂಡೋಡು ಧರ್ಮದೇವನ ವಲಸಾರಿ ಆಪಣ ಕಂಡೋಡು ನೇಜಿ ಪುನಃ ಸುದ್ದಿನಿಕೆ ಎಂದು ಮುಂಡುತ್ತು ತೊಂದು ಬತ್ತದು ಮೂಲ್ಯನೊಟ್ಟಿಗೆ ಕೆಸರದ ಕಡ್ಡು ಜತ್ತದು ಪೊಂಜೋಲನೊಟ್ಟಿಗೆ ನಟ್ಟಿ ನಡೊಂದಿತ್ತೇವೆ ನೇಜಿ ನಡ್ತೀರಿ ಅಂಚಿನ ಒಂಜಿ ಅಭಿಮಾನ ಎತ್ತಿನ ವ್ಯಕ್ತಿ ಕಾದರೆಗೆ ನಾವು ಮಾತಲ್ಲ ಈ ಕ್ಷೇತ್ರ ಬರೋ ನಮ್ಮ ಮಾತಾಡೋದು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುವುದಿಲ್ಲ. ಈ ಕಾರ್ಯಕ್ರಮಗಳು ಅನೇಕ ಗಣ್ಯರು ವೇದಿಕೆ ಕುಲ್ಲನಕ್ಕಲೇ ಪಿದಾಯಿ ಉಪ್ಪೆರೆ ತಿರ್ತುಪ್ಪೆರೆಯವು ಅಕ್ಕಳ ಉಳ್ಳೇರು ಮಾತೆಲ್ಲ ಉಳ್ಳೇರು ಅಕ್ಕಳ ಮಾತ್ರೆಗಳ ರಕ್ತೇಶ್ವರಿ ದೇವಸ್ಥಾನದ ಸೋಮೇಶ್ವರ ಅಂದೇತ ಆಳ್ತ ಮುಕ್ತೇಶ್ವರನ ರಾಮದಾಸ್ ಸೋಮೇಶ್ವರ ಮೇರೆಲ್ಲ ವೇದಿಕೆ ಬರೋದ್ರ ಅರೇನಲ್ಲ ಮುಲ್ತ ನಂಗೆ ಮಾತು ಗೊತ್ತಿಲ್ಲಕ್ಕ ಸೋಮನಾಥ ದೇವರನ್ನ ಬ್ರಹ್ಮಕಲಶೋತ್ಸವದ ಸಮಯಡು ಅವಳು ಇಂಕಳಿಗೆ ಚಂದ್ರಮಂಡಲ ಬ್ರಹ್ಮ ರಥ ಆಪನಿರ್ದು ಚಂದ್ರಮಂಡಲ ಅಂತದೇರೆ ಅರ್ನ ನೇತೃತ್ವಡು ಮೂಲ್ಯನ ಮಾರ್ಗದರ್ಶನಡು ಐದು ಪಕ್ಕ ವಸಂತ ಮಂಟಪಡು ಬೊಳ್ಳಿದ ತೊಟ್ಟಿಲನ್ನು ಮಂತು ಕೊಡ್ತೇವೆ ಅನ್ನ ಪ್ರತಿಯೊಂದು ಕಾರ್ಯಗಳ ಮೂಲಕ ಕೈರಗ ಆರು ಬತ್ತದ ನಂಗೆ ಸಹಕಾರ ಕೊಡೋದ್ರೆ ರಾಮದಾಸ್ ರೇಗೆ ಸೋಮೇಶ್ವರ ಮೇರೆಗೆ ಯಾನು ಕ್ಷೇತ್ರ ತುಂಬು ಹೃದಯದ ಸ್ವಾಗತ ಬಯಸ್ತಾರೆ. ಅನೇಕ ಗಣ್ಯರು ಉಳ್ಳರ್ನಿಕ್ಕೆ ಮಂಗಳೂರು ಸಾಯಿ ಮಂದಿರದ ವಿಶ್ವಾಸದಾಸರು ಬೈದರು ಮತ್ತು ಯೋಗ್ಯ ವ್ಯಕ್ತಿನಗಳು ಯಾಮಂಡ ಬಾಕಿದಕ್ಕೆಲ್ಲ ಮಾತ ಉಳ್ಳರು ಅಲ್ಲ ಇಂಕ್ಲೆ ಗುರುತಿಸನಗಳು ಆರ್ಲ ವೇದಿಕೆ ಬರುವ ಒಂದು ಕೆಲವೊಂದು ಅರೆಗಳ ಗೌರವ ಅರ್ಪಣೆ ಮಂತದ್ದು ಅರೆಯನ್ನು ನಾನು ತುಂಬ ಹೃದಯ ಸ್ವಾಗತ ಮಂತಂದು ಮೇಲೆ ಕ್ಷೇತ್ರಡು ಇತ್ತ ವೇದಿಕೆದ ತಿರ್ತುಪ್ಪನ ಮಾತ ಗಣ್ಯರೆಗಳ ಮಾತ ಭಗವದ್ ಭಕ್ತರೆಗಳ ಸ್ವಾಗತ ಮನ್ಪುನ ಈ ಕಡೆಯತ್ತಾದ್ರೆ ಕ್ಷೇತ್ರ ಗುರ್ಕಾಲ್ ನಕ್ಲೆಗೆ ಚಾಕಿಡ್ ದಕ್ಕಲು ಗೌರವಾರ್ಪಣೆ ಅಂತ ಒಂದು ಕೇನೋನೆ ಬೇಕೂರ್ಲಿ ಕ್ಷೇತ್ರ ಗುರ್ಕಾಲ್ ನಕ್ಲೆಗೆ ಅವೇ ರೀತಿ ನಮ್ಮ ಈ ಕ್ಷೇತ್ರದ ಸೇವಾ ಕಾರ್ಯವನ್ನು ಮಂತೊಂದಿರ್ಪಂಗಳು ನಿರಂತರ ಸೇವಾ ಕಾರ್ಯ ಮಂತ್ಗಳು ಮಾಜಿ ಚಾಮುಂಡೇಶ್ವರ ಎಕಡೆ ಪಂಡಿಲಕ ಮೂಜಿ ಕ್ಷೇತ್ರಗೂ ವಿಶೇಷವನ್ನಂತಿನ ಸಂಬಂಧ ಗೌರವ ಲೆಪ್ಪು ಮಾತ ಉಂಡು ಬಂದು ಅಂತ ನಮ್ಮ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಅಧ್ಯಕ್ಷರೇನಂತ ಮನೋಜ್ ಸಾಲಿಯನ್ನು ಬೈದಿರಿ ಅರೆಗಿಲ್ಲ ನಂಗೆ ಬಹಳ ಸಂಬಂಧ ಇತ್ತೇನೊಂದು ಆರೆಗೆ ಯಾನು ನಮ್ಮ ಕ್ಷೇತ್ರದ ಬರೋದು ತುಂಬು ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ.
ಕ್ಷೇತ್ರಡು ಅನೇಕ ಕಾಲದಿಂದ ಎನ್ನೊಟ್ಟಿಗೆಲ್ಲ ಪ್ರತಿ ಒಂದಿನಕ್ಕೆಲ್ಲ ಸೇವೆ ಮಂತ್ರಿನಕ್ಕಳು ನಮ್ಮ ಮಾಜಿ ವ್ಯವಸ್ಥಾಪಕ ಸಂಸ್ಥೆ ಅಧ್ಯಕ್ಷರು ಸಂಜೀವ ಎಣ್ಣ ಬೈದರು ಅರೆಗೆ ಫಲವಸ್ತು ಪರ್ಪಣೆ ಮಾಡ್ಕೊಡು ಒಂದು ಕೇನು ಸಂಜೀವ ಪಡುಮನೆಗೆ ಅವೇ ರೀತಿ ಇತ್ತದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರು ರಾಜೇಶ್ ಉಳಿಯ ಮೇರೆಗಳ ಗೌರವ ಅರ್ಪಣೆ ಮಾಡ್ಕೊಂಡು ಕೇನೋನೆ ಇನ್ನು ವಿಶೇಷವಾದ ಈ ಒಂದು ಉದ್ದೇಶ ಇನ್ನಿತ ಕಾರ್ಯಕ್ರಮದ ಉದ್ದೇಶದ ಪ್ರಮುಖ ಬೆನ್ನೆಲುಬಾದಿತ್ತಿನಕ್ಕಳು ನಮ್ಮ ಈ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷರಾಯಿನಂತರ ಶ್ರೀನಿವಾಸ ಸಪ್ಪಲ್ಯರು ಬೊಂಬಾಯಿ ಉಪ್ಪನಾರು ಸಿ ಎ ಆದ ಸಿ ಎ ಚಾರ್ಟರ್ಡ್ ಅಕೌಂಟ್ ಆದ ವಿಶೇಷ ಮಲ್ಲ ಕೆಲಸವನ್ನು ಮಂತೊಂದುಲ್ಲೇರಿ ಐತ ಜೊತೆಗೆ ಬೊಂಬಾಯಿದ ಸಾಫಲ್ಯ ಸೇವಾ ಸಂಘದ ಅಧ್ಯಕ್ಷರಾದ ಅನೇಕ ಜನಪರ ಕಾರ್ಯವನ್ನು ಮಂತೊಂದುಲ್ಲೇರಿ ಶನೀಶ್ವರ ದೇವಸ್ಥಾನದಲ್ಲ ಒಂದು ಅಧಿಕಾರ ವರ್ಗೋಡಿತ್ತದು ಆ ಶನೀಶ್ವರ ದೇವಸ್ಥಾನದ ಅಭಿವೃದ್ಧಿ ಮಂತೊಂದುಲ್ಲೇರಿ ಮಾತ ಸಾಮಾಜಿಕ ಧಾರ್ಮಿಕ ಕೇಳ ಮಾತ್ರ ಆರು ಕೊಡುಗೈ ಗಾನಿ ಆದುಲ್ಲೇರಿ ಮೂಲ್ಯನ್ನೆಲ್ಲ 2 ವರ್ಷ ದುಂಬು ಬೊಂಬಾಯಿಗೆ ಬರೆಯ ಬಂದು ಅರೆಗಿಲ್ಲ ಅವ್ರನ್ನ ಗುರ್ಕಾರ್ನಕ್ಲೆ ಮಾತ್ರ ಸನ್ಮಾನ ಎಲ್ಲ ಬಂತಿದ್ದೀರಿ ಅಂಚಿನ ಆರು ಬೊಂಬಾಯಿದಾರ ಆಣ್ಲಾರೇನು ಬೊಂಬಾಯಿ ಶ್ರೀನಿವಾಸ ಸಭೆಯಲ್ಲಿ ಬಂಡಲ ಆರು ಪುಟ್ಟಿನ ನುವೆ ಅರಸು ಬಿತ್ತಿಲ್ಡು ನಂಗೆ ಮಾತ ಈ ಕ್ಷೇತ್ರದ ಮಿತ್ತು ತುಂಬ ಅಭಿಮಾನ ಎತ್ತಿನಕ್ಳು ಅಂದರೆ ಅರೇನು ಏರಾವು ಪಣ್ಣಗ ಇಂಕ್ಲೆಗೆ ಆ ದೈವ ಸಂಕಲ್ಪ ಕೊಡ್ನಿ ಶ್ರೀನಿವಾಸ ಸಪ್ಪಲ್ಯರೇನು ಕಾರ್ಯಾಧ್ಯಕ್ಷರು ಮಂಡ್ಲ ಆರೇನಿ ನಂಗೆ ಮೂಜಿ ಐತಾರು ಪಣ್ಣಿನ ನಂಬಾರು ಮೂಜಿ ಐತಾರು ಅರೆಗೆ ಮೂಲ ಕಾರ್ಯಕ್ರಮ ಇತ್ತನು ಮೂಜಿ ಕಾರ್ಯಕ್ರಮ ಮುಲ್ತಾನೆ ಆರು ಫ್ಲೈಟೆಡ್ ವಿಮಾನೋಡು ಬತ್ತದ ಪೊಂದಿದ್ದಾರೆ ಪ್ರತಿ ವಾರಲ್ಲ ಅಂಚಿನ ಒಂದು ವ್ಯಕ್ತಿ ಅರೆಗೆ ನಾನು ನಮ್ಮ ಕ್ಷೇತ್ರದ ಪರ ತುಂಬುರಾಯದ ಸ್ವಾಗತವನ್ನು ಸಮರ್ಪಣೆ ಮಂತಂದಿಲ್ಲ ಬೊಕ್ಕೋರಿ ನಮ್ಮ ನಂಗೆ ಮಾತು ಗೊತ್ತುಂಟು 2017 ಉಳ್ಳಾಲ ತೆಪ್ಪೆಗೆ ಸ್ವರ್ಣಜಿಂಬದ ಕವಚ ಮಂಡಪ ಸಮಿತಿದ ಅಧ್ಯಕ್ಷರಾದ ಈ ಸರ್ತಿದ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರ ಯೋಗ ಭಾಗ್ಯಕ್ಕಿನ ನಮ್ಮ ರಮೇಶ್ ತೊಕ್ಕೋಟು ಬೆರೆಗಳ ಯಾನು ನಮ್ಮ ಕ್ಷೇತ್ರದ ಪರ ತುಂಬು ಹೃದಯದ ಸ್ವಾಗತವನ್ನು ಬಯಸೊಂದಿಲ್ಲ ಅವೇ ರೀತಿ ಮಾತ ಗಣ್ಯರಿಗೆ ಪಣ್ಣಕ ಮಾತ ಬತ್ತಿನ ಮಾತ ಭಗವದ್ಭಕ್ತರಿಗೆ ಕ್ಷೇತ್ರ ಪರವಾದ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತದೆ ನನ್ನ ಸ್ವಾಗತ ಬಯಸಲು ಮುಕ್ತ ಜೈ ಹಿಂದ್. ಬಂದರೆ US ಪ್ರಕಾಶರ್ ಈ ಕ್ಷೇತ್ರಡ್ ಬಾಲ್ಯಡ್ದಲ ಪೂರ್ಣ ಪ್ರಮಾಣಡ್ ಶ್ರದ್ಧಾ ಭಕ್ತಿಡ್ ಸೇವೆ ಮಲ್ತಿನಂಚಿನ ಹಿರಿಯರು ಮಾತ ಭಿನ್ನರು ಗಣ್ಯರೇನೆ ಸ್ವಾಗತ ಮಲ್ತೇರು ನನ್ನ ಕಾರ್ಯಕ್ರಮ ಉದೀಪನದ ಪೊರ್ತು ದೀಪ ಪ್ರಜ್ವಲನ ಶ್ರೀ ಶರವು ಮಹಾಗಣಪತಿ ಕ್ಷೇತ್ರದ ಶಿಲೆ ಆಡಳಿತ ಮುಕ್ತೇಸರಾಯಿನ ಶ್ರೀ ಶರವು ರಾಘವೇಂದ್ರ ಶಾಸ್ತ್ರಿಲು ದೀಪ ಪ್ರಜ್ವಲನ ಮಲ್ಪೇರು ಕ್ಷೇತ್ರದ ತಂತ್ರಿಲು ಉಪತಂತ್ರಿಲು ದೈವಜ್ಞರು ದೇವಮೂಲ್ಯಣ್ಯರು ಬಕ್ಕ ಉರಿದ್ನಕ್ಲು ಪೂರ ಅವಲೆ ಉಂತೊಲ್ಲೆ ಪ್ರಾರಂಭ ಮಲ್ತೇರು ಅರ್ನ ಬೊಲ್ಪುದ 2 ನುಡಿನೆ ಆರಂಭಡಿಕೆಯನ್ನೊಂದು ಬೊಕ್ಕದ ವಿಜ್ಞಾಪನಾ ಪತ್ರ ಬಿಡುಗಡೆ ನಿಧಿ ಸಂಚಯನದ ಕಾರ್ಯಕ್ರಮಕ್ಕೆ ದುಂಬಾಪ ಶ್ರೀ ಶರವು ರಾಘವೇಂದ್ರ ಶಾಸ್ತ್ರಿ. ವಕ್ರದುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅವಿಘ್ನಂ ಗುರುಮೇ ದೇವ ಸರ್ವಕಾರ್ಯೇಷು ಸರ್ವದ. ಮೊದಲಿಗೆ ನಮ್ಮ ಆರಾಧ್ಯ ದೇವರಾದ ಶರವು ಮಹಾಗಣಪತಿ ಶರವೇಶ್ವರ ದೇವರಿಗೆ ನಮಿಸುತ್ತಾ ಮಂತ್ರಿವಾರವರಿಗೆ ಹಾಗೆ ಎಲ್ಲ ಗಣ್ಯರಿಗೆ ಜೀರ್ಣೋದ್ಧಾರ ಸಮಿತಿಯ
ಪದಾಧಿಕಾರಿಗಳಿಗೆ, ದೇವಸ್ಥಾನದ ಆಡಳಿತ ವರ್ಗದವರಿಗೆ, ಹಾಗೆ ನೆರೆದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಮಹಾಗಣಪತಿ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿಯಾದ ನಾನು ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಉಳ್ಳಾಲ ಆ ಚಾವಡಿಯ ಉಳ್ಳಾಲ್ತಿಯ ಜೀರ್ಣೋದ್ಧಾರ ಸಮಿತಿಯ ಧನ ಸಂಗ್ರಹದ ಉದ್ಘಾಟನೆ, ದೀಪ ಬೆಳಗಿಸುವುದು ಅಂತ ಹೇಳಿದರೆ ಕತ್ತಲೆಯಿಂದ ಬೆಳಕಿನಾಡೆಗೆ ಹೋಗುವುದು ಅಂತೇಳಿ, ಹಾಗೆ ದೀಪ ಬೆಳಗಿಸಿದ ಹಾಗೆ ಈ ಕ್ಷೇತ್ರವನ್ನು ಬೆಳಗಿಸಲಿಕ್ಕೆ ಬೇಕಿದ್ದ ಜನರಿಗೆ ಶಕ್ತಿ, ಯಶಸ್ಸು, ಧನಬಲ, ಜನಬಲ ಕೊಡಲಿ ಆ ಮಹಾಗಣಪತಿ ದೇವರು. ಒಂದು ಕ್ಷೇತ್ರ ಬೆಳಗ್ತದೆ, ಆದರೆ ಆ ಬೆಳವಣಿಗೆಯ ಕೆಲಸದಲ್ಲಿ ಯಾರಿಗೆ ಪಾತ್ರ ವಹಿಸಲಿಕ್ಕೆ ಸಿಗ್ತದೆ ಅಂತೇಳಿ, ಆ ಪುಣ್ಯ ಕೆಲಸ ಯಾರಿಂದ ಮಾಡಲಿಕ್ಕಾಗ್ತದೆ ಅಂತ. ಯಾಕಂದರೆ ಪ್ರತಿಯೊಂದು ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತದೆ, ಆದರೆ ಆ ಕೆಲಸ ಯಾರಿಂದ ಮಾಡಿಸ್ತಾರೆ ಅಂಥೇಳಿ ಅದು ದೈವಚಿತ್ತ. ಇವತ್ತು ನಿಮಗೆಲ್ಲ ಆ ಅವಕಾಶ ಸಿಕ್ಕಿದೆ ಆ ಪುಣ್ಯ ಕೆಲಸ ಮಾಡುವಂಥದ್ದು. ಅದಕ್ಕೆ ಬೇಕಿದ್ದ ಶಕ್ತಿಯನ್ನು, ಮನಸ್ಸನ್ನು ಕೊಡಲಿ, ಜನಬಲ ಕೊಡಲಿ ಅಂತೇಳಿ. ನಮ್ಮ ಕುಟುಂಬಕ್ಕೂ ಇಲ್ಲಿ ಈಗಾಗಲೇ ಹೇಳಿದರು, ನಮ್ಮ ಹಿರಿಯರು ಇಲ್ಲಿ ಆಡಳಿತ ಮಾಡಿದ್ದಾರೆ ಅಂತೇಳಿ. UCS ಭಟ್ ಇಲ್ಲಿಯ ಇವರು ಮೊದಲನ ಆಡಳಿತ ನಡೆಸ್ತಾ ಇದ್ದರು, ಅವರ ಕುಟುಂಬದವರು. ಅವರ ಕುಟುಂಬಕ್ಕೆ ನಮ್ಮ ಕುಟುಂಬದಿಂದ ದತ್ತು ಸ್ವೀಕಾರ ಮಾಡಿಕೊಂಡು ಹೋದದ್ದು. ಅದರಿಂದ ಒಂದು ಲೆಕ್ಕದಲ್ಲಿ ನಮ್ಮ ಕುಟುಂಬದವರೇ ಆಡಳಿತ ಮಾಡಿದ್ದಾರೆ. ಯಾಕಂತೇಳಿದರೆ ನಮ್ಮ ಕುಟುಂಬದಿಂದ ಇಲ್ಲಿ ಗಂಡು ಸಂತಾನ ಇಲ್ಲದಾಗ ನಮ್ಮ ಕುಟುಂಬದಿಂದ ಒಂದು ಹುಡುಗನನ್ನು ಈ ಮನೆತನಕ್ಕೆ ದತ್ತು ಕೊಟ್ಟು ಅವರ ಕಾಲದಲ್ಲಿ ಆಡಳಿತ ಮಾಡಿದ್ದು. ಯಾಕಂದರೆ ಹುಡುಗ ಸಣ್ಣವ ಅಂತ ಹೇಳಿ ನಮ್ಮ ಮನೆಯವರು ಇಲ್ಲಿ ಆಡಳಿತ ಮಾಡಿದರು. ಆ ಕಾಲದಲ್ಲಿ ಇದರ ಹಿಂದೆ ಆದಂಥ ಬ್ರಹ್ಮಕಲಶದಲ್ಲೂ ಬಂದಿದ್ದೆ, ಹಾಗಾಗಿ ಉಗ್ರಾಣ ಮುಹೂರ್ತ ಮಾಡಿದ್ದೇನೆ. ಎಲ್ಲ ಗಣಪತಿಯ ಚಿತ್ತ. ಯಾಕಂತೇಳಿದರೆ ಪ್ರತಿಯೊಬ್ಬರಿಗೂ ಅವನವನು ಮಾಡುವಂಥ ಕೆಲಸ ಅದು ದೈವ ನಿಮಿತ್ತ, ಅವರ ಅನುಗ್ರಹ ಕೊಟ್ಟರೆ ಉಂಟು. ಅದನ್ನು ಮೊನ್ನೆ ಆ ಗಣಪತಿ ದೇವಸ್ಥಾನದ ಅರ್ಚಕ ಸ್ಥಾನದಲ್ಲಿಟ್ಟಿದ್ದಾರೆ, ಮ್ಯಾನೇಜಿಂಗ್ ಆಡಳಿತ ಸ್ಥಾನದಲ್ಲಿಟ್ಟಿದ್ದಾರೆ. ಅದೆಲ್ಲ ಅವನ ಕೃಪೆ ಅಂತ ಹೇಳಿಕೊಂಡು ಆ ಮಹಾಗಣಪತಿ ಸರ್ವೇಶ್ವರ ದೇವರು ನಡೆಯುವಂತಹ ಆ ನಿಧಿ ಸಂಗ್ರಹ ಕಾರ್ಯವನ್ನು ಯಶಸ್ಸುಗೊಳಿಸಲಿ. ಮುಂದೆ ಆದಷ್ಟು ಶೀಘ್ರದಲ್ಲಿ ನಿಮ್ಮೆಲ್ಲರ ಒಂದು ಕಠಿಣ ದುಡಿಮೆಯಿಂದ ಆದಷ್ಟು ಬೇಗದಲ್ಲಿ ಜೀರ್ಣೋದ್ಧಾರ ಆಗಿ ಬ್ರಹ್ಮಕಲಶ ಆಗಿ ಎಲ್ಲ ಈ ಉಳ್ಳಾಲಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಆ ತಾಯಿಯ ರಕ್ಷೆ ಬರಲಿ ಅಂತ ಹೇಳಿಕೊಂಡು, ಅದರಲ್ಲಿ ನಮಗೂ ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ಕೃತಜ್ಞತೆ ಹೇಳುತ್ತಾ, ದೇವರು ಮಹಾಗಣಪತಿ ಸರ್ವೇಶ್ವರ ಉಳ್ಳಾಲ್ತಿ ಎಲ್ಲರಿಗೂ ಆರೋಗ್ಯ, ಭಾಗ್ಯ, ಸುಖ, ಸಂಪತ್ತು, ನೆಮ್ಮದಿ, ಶ್ರೇಯಸ್ಸು ಕೊಡಲಿ ಅಂತೇಳಿ ಶುಭಮಸ್ತು ಹೇಳಿ. ಶರವು ಶಾಸ್ತ್ರಿಲು ಶುಭಾಶೀರ್ವಾದ ಮಲ್ತೀರಿ. ಇತ್ತೆ ಜೀರ್ಣೋದ್ಧಾರ ಬೊಕ್ಕ ಪುನರ್ನಿರ್ಮಾಣ ಸಮಿತಿದ ಘೋಷಣೆ, ಪದಗ್ರಹಣ ಐದು ಬೊಕ್ಕ ಕಾರ್ಯೋನ್ಮುಖರಾಪೇರು ನೇರವಾದ ನಮ್ಮ ಕ್ಷೇತ್ರದ ಪ್ರಧಾನ ತಂತ್ರಿಲು ವೇದಮೂರ್ತಿ ಟಿ ಅನಂತ ಪದ್ಮನಾಭ ಉಪಾಧ್ಯಾಯರು, ಅಂಚನೆ ಕ್ಷೇತ್ರದ ಉಪತಂತ್ರಿಲು ಹರೀಶ್ ಭಟ್ ಅರಳ, ಕ್ಷೇತ್ರದ ಧರ್ಮದರ್ಶಿ ದರ್ಶನ ಪಾತ್ರಿಲು ದೇವಮೂಲ್ಯಣ್ಣರು, ಕ್ಷೇತ್ರದ ದೈವಜ್ಞರು ಶ್ರೀರಂಗ ಇತಾಳ್ ಕದ್ರಿ, ಕ್ಷೇತ್ರದ ಶಾನುಭೋಗ್ಯರು ನಿರಂಜನ್ ರಾವ್, ಉಳ್ಳಾಲ ಚಾವಡಿ ಮಠದ ಅರುಣ್ ಭಟ್, ಗುರಿಕಾರ್ಯರು ಬೊಕ್ಕ ಚಾಕಿರಿದ ಕುಲು ಮುಕುಲು ಪ್ರಧಾನವಾದ ಇತ್ತೊಂದು ಜೀರ್ಣೋದ್ಧಾರ ಸಮಿತಿ ನೆತ್ತ ಕಾರ್ಯಾಧ್ಯಕ್ಷರಾದ ಶ್ರೀನಿವಾಸ ಸಪಲ್ಯ ಮುಂಬೈ, ಅಧ್ಯಕ್ಷರಾದ ಟಿ ರಮೇಶ್ ಮೆಂಡನ್, ಪ್ರಧಾನ ಕಾರ್ಯದರ್ಶಿ ಸುಂದರ ಉಳಿಯ. ನಮ್ಮ ಈ ಕಡೆ ಪ್ರಾರ್ಥನೆ ಮಲ್ತದೆ ಕ್ಷೇತ್ರದ ಇಡೆಗೆ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಬೊಕ್ಕ ಕೋಶಾಧಿಕಾರಿ ರಾಜೇಶ್ ಉಳಿಯ, ರಾಜೇಶ್ವರಿ ಕಲಶ ಬತ್ತೊಂದು ಬರ್ತೀನಿ ದಯಪಂಡ ಕೋಶವು ಅವು ಕೋಶ ಜಿಂಜರೆ ಉಂಡು. ಕಾರ್ಯದರ್ಶಿಲು ರಶೀದಿ ಪುಸ್ತಕ ಬತ್ತೊಂದು ಬತ್ತೇರು.
ಅಧ್ಯಕ್ಷರು ನಿವೇದನಾ ಪತ್ರನ ಕೈಟ್ ಪತ್ತೊಂದು ಬತ್ತೀರು. ಆ ನಿವೇದನ ಪತ್ರ ಇತ್ತೆ ಬಿಡುಗಡೆ ಆಯರುಂಡು. ನೆಟ್ಟು ಪ್ರಧಾನ ಸಂಚಾಲಕರಾದ US ಪ್ರಕಾಶ್, ಸಂಜೀವ ಪಡುಮನೆ, ಕಾಂಚನ್ ಕೆ ಶಿಲ್ಪ, ಶ್ರೀರೀಶ್ ನಾಯ್ಕ್, ರವಿಶಂಕರ್ ಸೋಮೇಶ್ವರ್ ಅಂಚನೆ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿದಕುಲು, ಉಳ್ಳಾಲ ಗಾಣಿಗರ ಸಂಘ, ಉಳಿಯತ್ತಾಯ ಸೇವಾ ಸಮಿತಿ, ಮಹಿಳಾ ವೇದಿಕೆ 10 ಸಂಸ್ಥೆರು ಇತ್ತೊಂದು ಈ ಜೀರ್ಣೋದ್ಧಾರ ಸಮಿತಿ ರಚನೆ ಆತಂಡು. ಸುರುತ್ತ ಹೆಜ್ಜೆನೆ ನಿವೇದನಾ ಪತ್ರ ಬಿಡುಗಡೆ ಮಲ್ತದು, ನಿಧಿ ಸಂಚಯನ ಆರಂಭ. ಕಾರ್ಯಾಧ್ಯಕ್ಷರು ಆ ನಿಧಿ ಸಂಚಯನ ಆರಂಭ ಆಯಿ ಬೊಕ್ಕ ಅರ್ನ ನುಡಿ ಕೊರ್ಪೇರಾರು. ಶ್ರೀನಿವಾಸ ಪಲ್ಯರು ಯಕ್ಷಗಾನ ಕಲಾವಿದೆಲ್ಲ ಅಂದು ಯಕ್ಷಗಾನ ಅರ್ಥಧಾರಿ, ವೇಷಧಾರಿ, ಭಾಗವತಿಕೆಲ್ಲ ಮಲ್ಪೇರಾರು. ಅಂಚ ಕಲಾಕ್ಷೇತ್ರಡ್ ಒಂಜಿ ಕಲಾ ಪೋಷಕೆ, ಧಾರ್ಮಿಕ ಕ್ಷೇತ್ರಡ್, ಸಾಮಾಜಿಕ ಕ್ಷೇತ್ರಡ್ ಮುಂಬೈ ಬೊಕ್ಕ ಊರು ನೆಟ್ಟು ಸಕ್ರಿಯರಾದುಪ್ಪುನಾರು. ಆರು ಊರಿಗೆ ಬರ್ಪಿನ ಕಾರ್ಯಕ್ರಮಲು ವೈಯಕ್ತಿಕ ಕಾರ್ಯಕ್ರಮಲು ಕಡಿಮೆ, ಧಾರ್ಮಿಕ ಬೊಕ್ಕ ಸೇವಾ ಕಾರ್ಯಕ್ರಮಲಿಗೆ ಆರು ನಿರಂತರವಾದ ಸಂಪರ್ಕ ಇತ್ತೊಂದಿನಾರು. ಮುಂಬೈಡ್ ಬೇತೆ ಬೇತೆ ಸಮುದಾಯದ ಕೆಲ್ನ ಒಟ್ಟಿಗೆಲ್ಲ ಪ್ರಮುಖರನ್ನ ಒಟ್ಟಿಗೆಲ್ಲ ಒಂಜಿ ಎಡ್ಡೆ ಸಂಬಂಧದಿ ಒಂದು ಈ ಸಲದ ಈ ಚಾರಿತ್ರಿಕ ಜೀರ್ಣೋದ್ಧಾರ ನಮ್ಮ 5 ಕೋಟಿದ ಪ್ರಾಜೆಕ್ಟ್ ನಮ್ಮ ಪಂಡ ಐತ ಒಂಜಿ ಕಾರ್ಯಾಧ್ಯಕ್ಷರಾದ ನಿಯಮಿತ ಅವಧಿದ ಉಲೈಡ್ ಆ ಕಾರ್ಯಕ್ರಮ ನಡಪಾದು ಬ್ರಹ್ಮಕಲಶ ನಡಪಾವುನ ಒಂಜಿ ಜವಾಬ್ದಾರಿ ಶ್ರೀನಿವಾಸ ಸಪಲ್ಯರು ಕಾರ್ಯಾಧ್ಯಕ್ಷರಾದ ವಹಿಸೊಂದೇರು. ಅವರಿಗೊರ ಮಾತೆಲ್ಲ ಒಂಜಿ ತಾಟಿ ಬೊಟ್ಟುದು ಒಂಜಿ ಅಭಿನಂದನೆಯನ್ನು ಕೊರ್ಕ. ಇತ್ತೆ ವಿಜ್ಞಾಪನಾ ಪತ್ರ ಬಿಡುಗಡೆ ನಿಧಿ ಸಂಚಯನದ ಶುಭಾರಂಭದ ದುಂಬು. ಅಧ್ಯಕ್ಷರು ರಮೇಶ್ ಮೆಂಡನ್ರು ಕರಿನ ಜೀರ್ಣೋದ್ಧಾರದ ಸಂದರ್ಭದ ವಿಶೇಷವಾದ ಉಳ್ಳಾಲ್ತಿ ಅಪ್ಪೆನ ಬಂಗಾರದ ಮೊಗ ಅವೊಂಜಿ ಚಾರಿತ್ರಿಕ ಕಾರ್ಯಕ್ರಮ. ಆ ಸಂದರ್ಭದ ಜೀರ್ಣೋದ್ಧಾರ ಕಾರ್ಯಕ್ರಮದ ಅಧ್ಯಕ್ಷರಾದ ಬಾರಿ ಪೊರ್ಲುಡು ಕಾರ್ಯನಿರ್ವಹಣೆ ಮಲ್ತಿನಂಚಿನ ಹಿರಿಯರು ರಮೇಶ್ ಮೆಂಡನ್ರು ರಡ್ಡು ಪಾತೆರ ಪಂಡದು ಐದು ಬೊಕ್ಕ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಬೊಕ್ಕ ಪ್ರಧಾನ ಕಾರ್ಯದರ್ಶಿ, ಕೋಶಾಧಿಕಾರಿ ನಿವೇದನಾ ಪತ್ರನ ಸಮರ್ಪಣೆ ಮಲ್ಪಿವೆ ಅಂತಂದು ಇನ್ನಿತ ಕಾರ್ಯಕ್ರಮದ ವಿಜ್ಞಾಪನಾ ಪತ್ರ ಬಿಡುಗಡೆದ ಕಾರ್ಯಕ್ರಮನು ಎಂಕ್ ನಿಕ್ಲು ಮಾತ ಕೊಡ್ತಾರೆ. ಐನು ಸಂತೋಷಡು ಎಂಕ್ಲು ಬಿಡುಗಡೆ ಮಂತದೆ. ಕಾರ್ಯಾಧ್ಯಕ್ಷರಾಯನ ಶ್ರೀನಿವಾಸ ಪಲ್ಯರ್ಲ ಏನಲ್ಲ ಒಟ್ಟಿಗೆ ಸೇರಿದು ಆ ವಿಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಲ್ಪ ಪಂಡದು ನಿಕ್ಕಳ ಅನುಮತಿ ತಂದಿಲ್ಲ. ದಯಮಲ್ತವರ ವೇದಿಕೆಗೆ ಸೋಮೇಶ್ವರಿ ದೇವಸ್ಥಾನ ಸೋಮನಾಥ ಉಳಿಯದ ವಕೀಲರು ರವೀಂದ್ರ ನಾಯ್ಕರು ವೇದಿಕೆ ಬರೋಡು. ಈ ಕ್ಷೇತ್ರಗಳ ಸೋಮನಾಥ ಉಳಿಯಾಗ್ಲ ಒಂದು ನಿಕಟವಾಯಿನ ಸಂಬಂಧ ಉಂಡು. ಅರೇನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲ. ಶರವು ಶಾಸ್ತ್ರಿಲು ಸಾಧಾರಣ ನಮ್ಮ ಮಂಗಳೂರು ಪರಿಸರದ ಒವ್ವೇ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಆಪಿನಿಂದಾಂಡ ಐತ ಉದ್ಘಾಟನೆ ಆಪಿನಿ ಶರವು ಶಾಸ್ತ್ರಿಯನ್ನು ಕೈಡಿದೆ. ನಮ್ಮ ಕಡೆಯಿರದ ತುಳುವಾರ್ಥ ವಾಹಿನಿ ನಮ್ಮ ಕುಡ್ಲ ಅವು ಆರಂಭಾತಿನೇ ಶರವು ಕ್ಷೇತ್ರಡ್ ಸುರೂತ ಶಬ್ದನೆ ಶರವು ಮಹಾಗಣಪತಿನ ಸುಗಿತೊಂದು ಪಂಡದು. ಅಂಚ ನಮ್ಮ ಆರಂಭಲ ಮಲ್ತಿನಿ ಗಣಪತಿ ದೇವರನ್ನ ಸುಗಿಪುದ ಒಟ್ಟಿಗೆ ಶರವು ಮಹಾಗಣಪತಿನ ಪೂರ್ಣಾನುಗ್ರಹ ಈ ಜೀರ್ಣೋದ್ಧಾರ ಕಾರ್ಯಕ್ರಮ ಗುಪ್ಪಡು ಮೂಡುಮಾಡ, ಪಡುಮಾಡ, ನಾಗಾಲಯ, ಗೋಪುರ, ಕೆರೆ ಬೊಕ್ಕ ಭಂಡಾರದ ಇಲ್ಲು ನೆತ್ತ ಜೀರ್ಣೋದ್ಧಾರ ಪುನರ್ನಿರ್ಮಾಣ ಸಂಕಲ್ಪ ಮಲ್ತದು. ಮುಂದೇನೆ 2024 ಬ್ರಹ್ಮಕಲಶ ಆಪಿಲೆಕ್ಕ ನಮ್ಮೊಂದು ವೈದಿನ ಆ ದೈವ ದೇವೆರ್ನ ಉಳ್ಳಾಲ್ತಿ ಧರ್ಮರಸೆರ್ನ ಪೂರ್ಣಾನುಗ್ರಹ ತಿಕ್ಕಡು ಪಂಡದು ಪ್ರಾರ್ಥನೆ ಮಲ್ತೊಂದು ವಿಜ್ಞಾಪನಾ ಪತ್ರನ ಶರವು ಶಾಸ್ತ್ರಿಲು ಬಿಡುಗಡೆ ಮಲ್ಪಡೊಂದು ಭಿನ್ನಯ ಮಲ್ತೊಂದುಲ್ಲ. ಆ ವಿಜ್ಞಾಪನಾ ಪತ್ರಡ್ ಕ್ಷೇತ್ರದ ಪರಿಚಯ ಉಂಡು. ಈ ಕ್ಷೇತ್ರ ಉಳ್ಳಾಲ್ತಿ ಧರ್ಮರಸೆರ್ನ ಕ್ಷೇತ್ರ ಅದು ಎಂಚ ಮೆರೆಂಡು
ಐತ ಇತಿಹಾಸ ಒಂಜಿ ರಡ್ಡು ಪುಟಟುಂಡು. ಸೋಮನಾಥ ಕ್ಷೇತ್ರಗ್ಲ ಉಳಿಯಗ್ಲ ಉಪ್ಪುನ ಸಂಬಂಧ, ಕದ್ರಿ ಕ್ಷೇತ್ರ ಬೋಳಾರ ಮಾರಿಗುಡಿക്ക് ಉಪ್ಪುನಂಚಿನ ಸಂಬಂಧ, ಈ ಜಾಗೆಡ್ ಮೂಲಡಿತ್ತಿನಂಚಿನ ಜುಮಾದಿ ದೈವದ ಕಲೆ ಕಾರ್ಮಿಕ ಒಂದು ಪೂರ ಚುಟುಕಾದ ನೆತ್ತ ಕ್ಷೇತ್ರದ ಹಿನ್ನೆಲೆ ಉಂಡು. ಅಂಚನೆ ಮೂಡುಮಾಡ, ಪಡುಮಾಡ, ನಾಗಾಲಯ, ಗೋಪುರ, ಕೆರೆ ಒಂದು ಮೂಲಡು ಎಂಚ ಇತ್ತಂಡು ಪನ್ಪಿನ ಚಿತ್ರ ಇತ್ತದು. ನನ ಅವು ಎಂಚ ಹೊಸ ಸ್ವರೂಪಡ್ ಆಪುಂಡು. ಆ ಒಂಜೊಂಜಿ ಯೋಜನೆ ಏತ್ ವೆಚ್ಚದ ಯೋಜನೆ ಪನ್ಪಿನಂಚಿನ ಮಾಹಿತಿ ಉಂಡು. ಅಂಚನೆ ಈ ಪರಿಸರದ ಮಾತ ಧಾರ್ಮಿಕ ಸಾಮಾಜಿಕ ಕ್ಷೇತ್ರದ ಪ್ರಮುಖರ್ನಕುಲು ಈ ಸಮಿತಿಡುಲ್ಲೇರು. ಅಕುಲು ಅಧ್ಯಕ್ಷರಾದ, ಗೌರವಾಧ್ಯಕ್ಷರಾದ, ಮಹಾಪೋಷಕರಾದ, ಗೌರವ ಮಾರ್ಗದರ್ಶಕರಾದ, ಸಂಚಾಲಕರಾದ, ಕಾರ್ಯದರ್ಶಿಲಾದ ಬೇತೆ ಬೇತೆ ಜವಾಬ್ದಾರಿಡ್ ಮಾತಾ ಕ್ಷೇತ್ರದ ಪ್ರಮುಖರು ಈ ಸಮಿತಿಡ್ ಉಲ್ಲೇರು. ಆ ವಿಜ್ಞಾಪನಾ ಪತ್ರನ ಮಾತ ಸೇರ್ದಿನಂಚಿನ ನೆಟ್ಟು ಸಭೆಟ್ ಉಪ್ಪುನಕುಲು ಮಾತೆರನೆಲ್ಲ ಪುದರ್ ಬಹುಶಃ ಇಟ್ಟು ಉಂಡು. ದಯಪಂಡ ಒಂಜತ್ತು ಒಂಜಿ ಜವಾಬ್ದಾರಿ ಮಾತೆರೆಗಳ ಇತ್ತಿನೆಡ್ದಾತ್ರ ಒಂದೊಂಜಿ ಸಂಗ್ರಹ ಯೋಗ್ಯ ಕೃತಿಯಾದ ನಮ್ಮೊಟ್ಟಿಗೆ ದೀವನ್ಗ ಐತ ವಿತರಣೆ ಮಲ್ಪುವೆರು. ಸೊಲ್ಮೆಲು ಶ್ರೀ ಶರವ್ ಧಾರ್ಮಿಕ ರಾಜಕೀಯ ನೇತಾರೇರು ದಯ ಮಲ್ತದೆ ವೇದಿಕೆ ಬರೋಡು ಅಕೆಲ್ನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲ. ಬಂದುಲೆ ನಮ್ಮ ಮಾತೆರ್ಲ ಒಂಜಿ 5 ನಿಮಿಷ ಈ ಜೀರ್ಣೋದ್ಧಾರ ದಾಯೆ ಪನ್ಪಿನ ವಿಚಾರಡ್ ಈ ಕ್ಷೇತ್ರಡ್ ಪ್ರಶ್ನಾಚಿಂತನೆಡ್ ನಮ್ಮ ನೆತ್ತ ದುಂಬುದ ಪ್ರಶ್ನಾಚಿಂತನ ನಡಪಾದ ಮುಲ್ತ ಧರ್ಮ ನಡಾವಳಿ ನಡಪರೆ ಪೂರ್ಣ ಮಾಹಿತಿ ಕೊಡ್ತಿನಂಚಿನ ದೈವಜ್ಞರು ಶ್ರೀರಂಗ ಐತಾಳ್ರು ಒಂಜಿ 5 ನಿಮಿಷ ನಂಗೆ ಈ ಜೀರ್ಣೋದ್ಧಾರ ದಾಯೆ ಪನ್ಪಿನ ವಿಚಾರಡ್ ಮಾಹಿತಿನ ನಂಗೆ ಕೊರ್ಪೇರು. ಅವೇನು ಕೇನಿಗ ಐದು ಬೊಕ್ಕ ಕ್ಷೇತ್ರದ ತಂತ್ರಿಲು ನಂಗೆ ಐತ ಮಾಹಿತಿ ಕೊರ್ಪೇರು. ಐದು ಬೊಕ್ಕ ನಿಧಿ ಸಂಚಯನದ ಕಾರ್ಯಕ್ರಮ ದುಂಪು ಕಾರ್ಯವು ಹಾಗೂ ಕಾರಣಗಳಿಲ್ಲದೆ ಯಾವುದೇ ಒಂದು ಕರ್ತವ್ಯ ಪ್ರವೃತ್ತಿಯಾಗುವುದಿಲ್ಲ ಅಂತ. ವೃತ್ತಿ ಮತ್ತು ಪ್ರವೃತ್ತಿಗಳು ಯಾವ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾನೋ ಅವನು ಜೀವನದ ಸಾಕ್ಷಾತ್ಕಾರದ ಒಂದಿಗೆ ದೈವಿಕವಾದಂಥ ನೆಲೆಯಲ್ಲಿ ಆ ಕರ್ತವ್ಯದ ಪೂರ್ಣವಾದಂತಹ ವ್ಯವಸ್ಥೆಯನ್ನು ಮಾಡುತ್ತಾನೆ ಅಂತ ಹೇಳ್ತದೆ. ಹಾಗೆ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತಃ ಜನ್ಮಪತ್ರಿಕಾ ಅಂತ. ಹಿಂದಿನ ಪೂರ್ವಪುಣ್ಯದ ಪೂರ್ವಜನ್ಮದ ಪುಣ್ಯಾವಶೇಷದಿಂದಾಗಿ ನಾವು ಈ ಒಂದು ಭರತ ಭೂಮಿಯಲ್ಲಿ ವಿಶೇಷವಾಗಿ ಮನುಷ್ಯರಾಗಿ ಹುಟ್ಟಿ ಧರ್ಮ ಕರ್ತವ್ಯದ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ ಭಗವಂತನ ಪ್ರೇರೇಪಣೆಯೊಂದಿಗೆ ಹಿಂದಿನ ಜನ್ಮ ನಮಗೆ ಪುಣ್ಯದ ಅವಶೇಷವೊಂದಾಗಿ ಸಿಗ್ತದೆ ಅಂತ ಹೇಳುತ್ತದೆ. ಸುಭಾಷಿತಕಾರರು ಮಾತನ್ನು ಹೇಳಿದರು, ಪುಣ್ಯಾಹ ಮಿಚ್ಚಂತಿ ಮಾನವಃ. ಪುಣ್ಯವನ್ನು ನಾವು ಮಾಡ್ತಾ ಇರ್ತೇವೆ, ಅದುವೇ ಪುಣ್ಯದ ಫಲವನ್ನು ಪಡಿತೇವೆ. ಪುಣ್ಯವನ್ನು ಮಾಡದೆ ಫಲವನ್ನು ಪಡೆಯುತ್ತೇವೆ, ಪುಣ್ಯವನ್ನು ಮಾಡಲಿಕ್ಕೆ ಸ್ವಲ್ಪ ಹಿಂಜರಿಯುತ್ತೇವೆ ಅಂತ. ಅದೇ ರೀತಿ ಪಾಪವನ್ನು ನಿರಂತರವಾಗಿ ಕ್ಷಣ ಕ್ಷಣದಲ್ಲಿ ಮಾಡ್ತಾ ಆ ಪಾಪದ ಫಲವನ್ನು ಪಡ್ಕೊಳ್ಳಿಕ್ಕೆ ನಾವು ಆಸೆ ಪಡುವುದಿಲ್ಲ ಅಂತ. ಇದರ ಮೂಲ ಅರ್ಥ ಏನು ಅಂತ ಕೇಳಿದರೆ ಅದರದ್ದಕ್ಕೆಲ್ಲವೂ ಕೂಡ ಆ ಭಗವಂತನ ಇಚ್ಛೆ ಅಂತ ಹೇಳ್ತದೆ. ಆದ್ದರಿಂದ ಇವತ್ತಿನ ವಿಶೇಷವಾದಂಥ ಒಂದು ಸಂದರ್ಭ ಯಾಕೆ ಜೀರ್ಣೋದ್ಧಾರ ಎಂಬುದರ ಮೂಲ ವಿಷಯಕ್ಕೆ ಬಂದಾಗ, ಒಬ್ಬ ವ್ಯಕ್ತಿಗೆ ಅನಾರೋಗ್ಯ ಬಂದಾಗ ಹೇಗೆ ನಾವು ವೈದ್ಯರಲ್ಲಿ ಹೋಗಿ ಔಷಧಿಯನ್ನು ತಗೊಂಡು ಅದಕ್ಕೆ ಬೇಕಾದಂಥ ಪರೀಕ್ಷೆಯನ್ನು ಮಾಡಿ ಔಷಧಿಯನ್ನು ಪಡ್ಕೊಂಡು ಶೈತ್ಯೋಪಚಾರದ ಒಂದಿಗೆ ಹಾಗೆ ಹೇಗೆ ರೋಗವನ್ನು ಶಮನ ಮಾಡುತ್ತೇವೋ ಅದೇ ರೀತಿ ಅಕ್ಷಯ ಮತ್ತು ಅಕ್ಷಯ ಅಂತ ಹೇಳುವಂಥದ್ದು ಅಂದರೆ ಏನು, ಜೀರ್ಣ ಅಂತ ಹೇಳುವಂಥದ್ದು ಹೇಗೆ ಅಂತ ಕೇಳಿದರೆ, ಮನುಷ್ಯನಿಗೆ ಹೇಗೆ ದೇಹದ ಮೇಲೆ ಒಂದು ರೀತಿಯ ಇದರ ಮೇಲೆ ಅವಯವದ ಮೇಲೆ ಜೀರ್ಣವಾಗ್ತದೋ ಹಾಗೆ ಸಾನ್ನಿಧ್ಯಗಳಲ್ಲಿಯೂ ಕೂಡ ಅಥವಾ ಸಾನ್ನಿಧ್ಯವನ್ನು ನಿರ್ಮಾಣ ಮಾಡಿದಂತಹ ಉಪವೇದಿಕೆಗಳಿರಬಹುದು, ಅಲ್ಲಿ ಉಪಗ್ರಹ ಪೀಠಗಳಿರಬಹುದು, ಅಥವಾ ಬಿಂಬಾದಿಗಳಿರಬಹುದು, ಅಥವಾ ಬಿಂಬ ಉಪಾಸನಾದಿಗಳಿರಬಹುದು, ಅಥವಾ ದಾರುಕ ಪೀಠಗಳಿರಬಹುದು, ಅಥವಾ ಇನ್ನು ಪರಿಕಲ್ಪನೆಯಲ್ಲಿರುವಂತಹ ಎಲ್ಲ ಸಾನ್ನಿಧ್ಯಗಳಿರಬಹುದು. ಅದಕ್ಕೆ ಆದಂತಹ ಒಂದು ಸಮಯವಾದಂಥ ಒಂದು 12 ವರ್ಷ ಅಂತ ಇದೆ. ಅದಕ್ಕೆ ದೇವಮಾನ ಅಂತ ಹೇಳುತ್ತದೆ ಶಾಸ್ತ್ರದಲ್ಲಿ. ಮನುಷ್ಯಮಾನ, ದೇವಮಾನ, ಪಿತೃಮಾನ ಅಂತ. ಮನುಷ್ಯಮಾನ ಅಂತ ಹೇಳಿದ್ರೆ 365 ದಿವಸ ನಮಗೆ ಒಂದು ವರ್ಷ. ಅದೇ ರೀತಿ ಪಿತೃಮಾನ ಅಂತ ಹೇಳಿದರೆ 365 ದಿವಸದಲ್ಲಿ ಒಂದು ವರ್ಷ. ನಾವು ಪಿತೃಗಳನ್ನು ನೆನೆಯುವುದು ಒಂದು ವರ್ಷದಲ್ಲಿ ಒಂದು ದಿವಸದಲ್ಲಿ, ಅದು ಪಿತೃಮಾನ. ಅಂದರೆ ಒಂದು ವರ್ಷಕ್ಕೊಮ್ಮೆ ಪಿತೃಗಳು ನಮ್ಮಲ್ಲಿಗೆ ಬಂದು ಎಲ್ಲವನ್ನು ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ. ಇನ್ನೇನು ದೇವಮಾನ ಅಂತ ಹೇಳಿದ್ರೆ 12 ವರ್ಷ.
12 ವರ್ಷದ ನಂತರದಲ್ಲಿ 1 ವರ್ಷ ಅಂದರೆ 1 ದಿವಸ, ಅಂದರೆ ದೇವರಿಗೆ 1 ದಿವಸ ಅದು. ಆವಾಗ ನಾವು ಅದನ್ನು ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕಾಗ್ತದೆ ಅಥವಾ ವ್ಯವಸ್ಥಿತವಾಗಿ ಮಾಡಿಕೊಳ್ಳಿಕ್ಕಾಗ್ತದೆ, ಎಲ್ಲಿ ಅಲ್ಲಿ ಜೀರ್ಣವಾಗಿದೆ ಅಂತ. ಆ ಜೀರ್ಣ ಅಂತ ಹೇಳುವಂತಹ ವಿಷಯಕ್ಕೆ ಬಂದಾಗ ಅಲ್ಲಿ ಪ್ರಾಸಾದ ಮಂಟಪ ಉಪವೇಶ್ಮಾದಿ ಕಿಂ ಅಂತ ಹೇಳ್ತದೆ ಜ್ಯೋತಿಷ್ಯದಲ್ಲಿ. ಪ್ರಾಸಾದ ಮಂಟಪ ಉಪವೇಶ್ಮಾದಿಗಳು ಅಂತ ಮೂಲವಾದಂತಹ ಬಿಂಬಗಳಲ್ಲಿ ಆರೂಢ ದೇಹಸ್ಯ ಸಾನ್ನಿಧ್ಯಂ ಬಿಂಬ ಅಂತ ಹೇಳ್ತದೆ. ದೇಹದಲ್ಲಿರುವಂಥದ್ದು ಪ್ರಧಾನವಾದಂಥ ಆರೂಢವನ್ನು ದೇಹಸ್ಯ ಸೌಖ್ಯಂ ಸ್ವಾಸ್ಥ್ಯಂ ಚಿಂತ್ಯ ವಿಲಗ್ನತಾ ಮನುಷ್ಯ ಪ್ರಶ್ನೆಯಲ್ಲಿ ಹೇಳಿದ ಹಾಗೆ ಸಾನ್ನಿಧ್ಯಮಪಿ ಬಿಂಬಾಣಿ ತ್ರೇಣಿ ಚಿಂತೆಯದು ವಿಲಗ್ನತಃ ಅಂತ ಹೇಳ್ತದೆ. ಆ ಸಾನ್ನಿಧ್ಯದಲ್ಲಿ ಏನು ಕೊರತೆಗಳಿದೆ ಅದನ್ನು ನಾವು ಲಗ್ನ ಪಂಚಮಷ್ಟಮರಂಧ್ರ ಕೇಂದ್ರ ತ್ರಿಕೋಣೇನ ಚಿಂತೆಯ ಅಂತ ಹೇಳ್ತದೆ ಶಾಸ್ತ್ರ. ಅಂದರೆ ಲಗ್ನದಿಂದ 5ನೇ ಭಾವದಿಂದ 8ನೇ ಭಾವದಿಂದ ಈ ಎಲ್ಲವನ್ನು ಚಿಂತಿಸಿಕೊಂಡು ಅನಂತರದಲ್ಲಿ ಅದಕ್ಕೆ ಬೇಕಾದಂತಹ ಉಪಮೇವಾದಿಗಳನ್ನು ಕೊಟ್ಟು, ಅಂದರೆ ಉಪಾಯ ಮಂಟಪಾದಿಗಳು, ಅದಕ್ಕೆ ಆಭರಣ, ಉತ್ಸವ, ನೈವೇದ್ಯ ಇತ್ಯಾದಿಗಳೆಲ್ಲವೂ ಕೂಡ ಆಚಾರಪಟ್ಟ ಅಂತ ಹೇಳುವಾಗ ಅಲ್ಲಿ 10ನೇ ಭಾಗ ದೇವಲಕ ಅಂತ ಹೇಳ್ತದೆ, ಎಲ್ಲವೂ ಕೂಡ ಬರ್ತದೆ. ಅದರಲ್ಲಿ ಯಾವ ನ್ಯೂನ್ಯತೆಗಳುಂಟು ಆ ಎಲ್ಲ ನ್ಯೂನ್ಯತೆಗಳನ್ನು ಪರಿಪೂರ್ಣವಾದಾಗ ಮಾತ್ರ ಅದು ದೇವರು ಚೈತನ್ಯ ಸಂಪೂರ್ಣವಾಗ್ತದೆ. ಅದರಲ್ಲಿ ಒಂದು ಯಾವುದಾದ್ರೂ ಒಂದು ಚೈತನ್ಯದಲ್ಲಿ ಅಥವಾ ಅಲ್ಲಿರಬೇಕಾದಂತಹ ಪರಿಕರ್ಮದಲ್ಲಿ ಒಂದು ವ್ಯತ್ಯಾಸ ಆದರೆ ಅದು ಪರಿಪೂರ್ಣ ಆಗುವುದಿಲ್ಲ ಅಂತ ಹೇಳುವಂತಹ ಧರ್ಮಶಾಸ್ತ್ರದ ನಿರ್ಣಯ ಅಂತ. ಆದ್ದರಿಂದಲೇ ಪ್ರತಿಯೊಂದು ವಿಚಾರಕ್ಕೂ ಕೂಡ ಆ ಆಚಾರ ಅಂತ, ಆಚಾರೋ ಪ್ರಥಮೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತ ಅಂತ ಹೇಳ್ತದೆ. ಅಂತಹ ವಿಷಯಗಳನ್ನು ತಿಳ್ಕೊಂಡು ಯಾವ ರೀತಿ ಮಾಡಬೇಕು ಅಂತ. ಶಾಸ್ತ್ರಕ್ಕೆ ಅಪಚಾರವನ್ನು ಮಾಡುವ ಹಾಗಿಲ್ಲ ಅಂತ. ಆ ಶಾಸ್ತ್ರಕ್ಕೆ ಅಪಚಾರ ಮಾಡಿದರೆ ನಾವು ದೇವರಿಗೆ ಅಪಚಾರ ಮಾಡಿದ ಹಾಗೆ ಅಂತ. ಆದ್ದರಿಂದ ಆ ಶಾಸ್ತ್ರದ ನಿರ್ಣಯಗಳು ಹೇಗಿರ್ತದೋ ಈ ಕಲಿಯುಗದಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನಾದರೂ ಕೂಡ ಆ ಶಾಸ್ತ್ರದ ವಿಹಿತವಾದ ಕರ್ತವ್ಯಗಳನ್ನು ನಡೆಸುವುದೇ ಮೂಲವಾದಂತಹ ಕರ್ತವ್ಯ. ಯಾಕಂದರೆ ದೇವಾಲಯವನ್ನು ಹಳೆಯ ದೇವಸ್ಥಾನವಾಗಿರಬಹುದು, ಅದನ್ನು ನಾವು ಜೀರ್ಣೋದ್ಧಾರ ಮಾಡಿದರೆ ಒಂದು ಅಶ್ವಮೇಧ ಯಾಗ ಮಾಡಿದ ಫಲವನ್ನು ಹೇಳಿದ್ದಾನೆ ಶಾಸ್ತ್ರದಲ್ಲಿ. ಅಂದರೆ ಹೊಸತ್ತು ಬಹಳ ಕಷ್ಟ. ಆದರೆ ಹಳೆಯ ದೇವಸ್ಥಾನವನ್ನು, ಈಗಿರುವಂತಹ ಪರಂಪರಾಗತವಾಗಿರುವಂಥ ದೇವಸ್ಥಾನ ಯಾರೆಲ್ಲರೂ ನಾವು ಸೇರಿ ಮಾಡುತ್ತೇವೋ ಅದು ಒಂದು ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತದೆ. ಆದ್ದರಿಂದ ಆ ದೈವಿಕವಾದಂಥ ಚಿಂತನೆಗಳ ಆ ರೂಪುರೇಷೆಗಳನ್ನು ಇಟ್ಟುಕೊಂಡು ಆ ಪ್ರಶ್ನಾಧಾರದಲ್ಲಿ ಚಿಂತಿಸಿಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಉಪಭಾಗಾದಿಗಳನ್ನು ಮುಂದಿಸಿಟ್ಟುಕೊಂಡು ಅದಕ್ಕೆ ಬೇಕಾದಂತಹ ದೋಷಗಳನ್ನು ತಥಾಮತ್ ದೋಷತ್ ನಿವೃತ್ತಿಯಿಂದ ಆ ದೋಷಕ್ಕೆ ಬೇಕಾದಂತಹ ರೋಗಕ್ಕೆ ಹೇಗೆ ಔಷಧಿಯನ್ನು ವೈದ್ಯರು ಕೊಡುತ್ತಾರೋ ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅದಕ್ಕೆ ಬಂದಂತಹ ಉಪವೇದಾದಿ ಪೇಟಿಕಾದಿಗಳಿಗೆ ದೋಷಕ್ಕೆ ಬಂದಾಗ ಅದಕ್ಕೆ ಪರಿಹಾರಗಳನ್ನು ಮಾಡಿ ಯಾವುದು ಜೀರ್ಣವಾದಿದ್ದು ಹೊಸತ್ತು ಮಾಡಬೇಕೋ ಹಳತ್ತನ್ನು ಅದೇ ಆಗಬಹುದು. ಇದನ್ನೆಲ್ಲವನ್ನು ಪರಿಕಲ್ಪನೆಯಲ್ಲಿ ಇಟ್ಟುಕೊಂಡು ಅದನ್ನು ಜೀವೋದಿ ಕಲಶಾದಿಗಳನ್ನು ನಡೆಸಿಕೊಂಡು ಪುನರ್ ಪ್ರತಿಷ್ಠಾ ವಿಧಿಗಳನ್ನು ಮಾಡಿ ಸಂಪೂರ್ಣವಾದನ್ನು ಚೈತನ್ಯವನ್ನು ಕೊಡುವುದೇ ಈ ಜೀರ್ಣೋದ್ಧಾರ ಪ್ರಕ್ರಿಯೆಗಳಿಗಿರುವಂತಹ ಮೂಲವಾದಂಥ ವ್ಯವಸ್ಥೆ ಅಂತ. ಅದನ್ನು ಪರಿಪೂರ್ಣವಾಗಿ ಮಾಡಿದಾಗ ಅಲ್ಲಿ ಸಾನ್ನಿಧ್ಯದಲ್ಲಿ ಪರಿಪೂರ್ಣವಾಗಿ ಇದ್ದುಕೊಂಡು ದೇವರು ನಮ್ಮನ್ನೆಲ್ಲರನ್ನು ಹರಿಸ್ತಾನೆ ಎಂಬುದರ ಶಾಸ್ತ್ರವಿಹಿತ. ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರುವಂತಹ ಮೂಲ ಉದ್ದೇಶ ಏನು ಅಂತ ಕೇಳಿದರೆ ಒಂದೊಂದು ಹಂತವಾಗಿ ಎಲ್ಲ ಜೀರ್ಣೋದ್ಧಾರ ಕರ್ತವ್ಯಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಆ ಮೂಲನೆಯ ಹಂತವಾಗಿರುವಂತಹ ಮೂಡುಮಾಡ, ಪಡುಮಾಡ, ಅದೇ ಕೆರೆ, ಅದೇ ರೀತಿ ಭಂಡಾರದ ಮನೆ, ಇದೆಲ್ಲವೂ ಕೂಡ ಆ ದೈವಸ್ಥಾನಕ್ಕೆ ಅವಿಭಾಜ್ಯ ಅಂಗಗಳು ಅಂತ. ದೇಹದಲ್ಲಿ ತಲೆ, ಮೂಗು, ಕಣ್ಣು, ಕಿವಿ, ಬಾಯಿ, ಹಲ್ಲು, ಹೃದಯ, ರಕ್ತ, ಮಾಂಸ, ರುಧಿರ, ಮಜ್ಜ ಇತ್ಯಾದಿಗಳು ಹೇಗೆ ಇರ್ತದೋ ಇದೆಲ್ಲವೂ ಕೂಡ ದೇವಾಲಯಕ್ಕಾಗಲಿ ದೇವಸ್ಥಾನಕ್ಕಾಗಲಿ ಭೂತಾಲಯಕ್ಕಾಗಲಿ ಇದೆಲ್ಲವೂ ಅವಿಭಾಜ್ಯ ಅಂಗಗಳು. ಆ ಅವಿಭಾಜ್ಯ ಅಂಗಗಳು ಪರಿಪೂರ್ಣವಾಗಿ ಇದ್ದಾಗ ಒಬ್ಬ ಮನುಷ್ಯ ಸಂಪೂರ್ಣವಾಗಿ ಸರಿಯಾಗಿದ್ದ ಅಂತಾರೆ. ಯಾವುದೇ ಅಂಗವೈಕಲ್ಯ ಇಲ್ಲದಿದ್ದರೆ ಅವ ಪರಿಪೂರ್ಣ ಮನುಷ್ಯನ ಹೇಗಾಗುತ್ತಾನೋ ಹಾಗೆ ಈ ಎಲ್ಲ ಅಂಗಾಂಗಗಳು ಪರಿಪೂರ್ಣವಾಗಿದ್ದಾಗ ಅದು ಸಂಪೂರ್ಣವಾದ ದೇವಾಲಯ ಆಗ್ತದೆ ಎಂಬುದರ ಶಾಸ್ತ್ರ. ಆ ರೀತಿಯ ನಿಟ್ಟಿನಲ್ಲಿ ಹಂತವಾಗಿ ನಾವೆಲ್ಲರೂ ಆ ದೇವತಾರಾಧನೆಯನ್ನು ಮಾಡಬೇಕು ಎಂಬಂಥ ಮೂಲ ಉದ್ದೇಶವನ್ನಿಟ್ಟುಕೊಂಡು ಆ ತಾಯಿಯ ಅಪ್ಪಣೆಯನ್ನು ಪಡ್ಕೊಂಡು ಅನಂತರದಲ್ಲಿ ಅದಕ್ಕೆ ಬೇಕಾದಂಥ ಶಾಸ್ತ್ರವಿಧಿಯಲ್ಲಿ ಮುಂದುವರಿಸಿಕೊಂಡು ಇವತ್ತಿನ ಈ ಪ್ರಕ್ರಿಯೆಯಲ್ಲಿ ನಾವು ಪ್ರಾರಂಭವಾಗಿ ಮಾಡಿದ್ದೇವೆ. ಮುಂದೆ ಎಲ್ಲರಲ್ಲಿಯೂ ಕೂಡ ಸವಿನಯವಾದಂಥ ಪ್ರಾರ್ಥನೆಯನ್ನು ಮಾಡುವಂಥದ್ದೇನು ಅಂತ ಕೇಳಿದರೆ ನಾವೆಲ್ಲರೂ ಕೂಡ ಒಟ್ಟು ಸೇರಿ ಅಂದರೆ 2 ಕೈ ಸೇರಿದರೆ ಚಪ್ಪಾಳೆ ಆಗ್ತದೆ ಅಂತ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳುತ್ತದೆ. ಎಲ್ಲರೂ ಒಟ್ಟು ಸೇರಿ ಈ ಒಂದು ಜೀರ್ಣೋದ್ಧಾರ ಕರ್ತವ್ಯಗಳಿಗೆ ನಾವೆಲ್ಲರೂ ಕೂಡ ಸಹಕಾರಿಯಾಗಿ ನಮ್ಮ ಅಳಿಲ ಸೇವೆಯನ್ನು ಕೊಟ್ಟು ಆದಷ್ಟು ಬೇಗದಲ್ಲಿ ನಾವು ಏನು ತೀರ್ಮಾನವನ್ನು ಮಾಡಿದ್ದೇವೆ ಅದನ್ನೆಲ್ಲವನ್ನು ಆಗುವಂಥ ಯೋಗವನ್ನು ಭಾಗ್ಯವನ್ನು ಆ ತಾಯಿ ಉಳ್ಳಾಲ್ತಿ ಅರಸು ದೇವರು ನಮಗೆ ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಒಂದು ಸಂದೇಶವನ್ನು ಹೇಳಿ ನಾನು ಪೂರ್ಣ ವಿರಾಮವನ್ನು ಮಾಡ್ತೇನೆ. ತಂತ್ರಿಲೇನ ಮಾರ್ಗದರ್ಶನಡೆ ಉಳ್ಳಾಲದ ಚಾರಿತ್ರಿಕ ನಾಗಮಂಡಲ ನಡೆತದೆ. ಮುಲ್ತ ಜೀರ್ಣೋದ್ಧಾರ ಬ್ರಹ್ಮಕಲಶ ಮಹಾನಡವಳಿ ನಡೆತದೆ. ನನ್ನೊಂದು ಸಂಕಲ್ಪ ಮಲ್ತಿನಂಚಿನ ದಿನ ಉಂಡು ನೆಟ್ಟೆ ಕಾಮಗಾರಿ ಪೂರ್ಣಗೊಳಿಸಿ 2024 ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬ್ರಹ್ಮಕಲಶೋತ್ಸವ. ಶ್ರೀ ಗುರುಭ್ಯೋ ನಮಃ. ಸತ್ಯನೇತ್ರೇ ಮಹಾದೇವಿ
ಸರ್ವಲೋಕ ಶುಭಂಕರಿ ಜ್ಯೋತಿ ಮುಖ್ಯವಾದ ನಮ್ಮ ಸುರುಮಲ್ಪನಾಗ ಸುರುಟ ವೇದಿಕೆ ಇತನೆ ಮಾತ್ರ ಒಂಜಿ ಚಿಂತನೆ ಉಂಡು ಅಂಡ ಒರಿಯರ್ನ ಪುದರ ಬಂಡ್ರೆ ಬಂಡು ಅಂಡ ಪುದರಿಗೆ ಕಾಲ್ಗಟ್ಟೆ ಹೋಗ್ಕೊಂಡು ಹೆಂಗೆ ಕೊರ್ಪಿದ 5-10 ಮಿನಿಟು ಒರಿಯರ ಭಾಷಣ ಪರವಂತೀರಿ ಹೇಳಿದಾರೆ ಭಾಷಣ ಅಂದತ್ತು ಆಶೀರ್ವಚನ ಅಥವಾ ಆಕಲ್ನ ಮಾರ್ಗದರ್ಶನ ಅಂದು ಸುರುಟು ಪ್ರಸ್ತಾಪನ ಭಾಷಣಡು ನಮ್ಮ ಪ್ರಕಾಶರು ಒಂಜಿ ಪಾತೆರ ಬಂಡೇರು ಶರವು ಶಾಸ್ತ್ರಗಳ ಇಡೆಯಲ್ಲೈತೆ ನಿಕಟ ಸಂಪರ್ಕ ಅಂದು ಮುಲ್ತ ಜೀರ್ಣೋದ್ಧಾರ ಬ್ರಹ್ಮಕಲಶ 2007 ಬಕ 15 ಮಾತು ಆತಂಡು ಅಪಗ ಬತ್ತದು ಆರು ಉದ್ಘಾಟನೆ ಮಾಡ್ತೀರು ಉಗ್ರಾಣ ನಂದು 5 ದುಮ್ಮಂತೆ ಫಿರಪೊಂಡುಂದಾಂಡ 2002 ಫೆಬ್ರವರಿ 1ನೇ ತಾರೀಕು ನಾಗಮಂಡಲ ಆತೀನಿ ಅವು ಎಂಕಲ ಇತ್ತ ನೆನಪುಂಡು ಅಲ್ಪ ಕೊಡ್ತಿನ ಒಂಜಿ ಪದಕ ಎನ್ನ ಕೆಕ್ಕಿಲ್ಡು ಏಪಾಲ ಒಪ್ಪುಂಡು ಒಂದು ಸ್ಮರಣೆಗೋಸ್ಕರವಾದ ಮುಲ್ಪ ಧರ್ಮದಲ್ಲಿ ಆತಿನ ಒಂಜಿನ ಒಂದು ದಯಕೆಂಡ ಅಲ್ಪದೊಂಜಿ ನೆನಪುಗೋಸ್ಕರವಾದಂದು ಅಪಗಲ 6 ಅಲ್ಪ ಬತ್ತದು ಉದ್ಘಾಟನೆ ಮಾಡ್ತೀರಿ ಅಲ್ಪ ನಾಗಮಂಡಲ ಅನಗ ಮುಲ್ಪಡ್ದಿ ಅಂಚ ಬುದ್ಧೆ ಬತ್ತಂಡ ಅಂಚನೆ ಮುಲ್ಪ ಜೀರ್ಣೋದ್ಧಾರ ಪ್ರಕ್ರಿಯೆ ಅನಗ ಅಲ್ಪಡ್ದಿ ಇಡೆಗಳ ಬೈದಂಡು ಹೇಳಿದ್ರೆ ಅವು ಅವಿನಾಭಾವ ಸಂಬಂಧ ಅಂತ ಬಂದ್ಬಿಡು ಸಂಬಂಧ ಬಣ್ಣದಾಂಡ ಎಂಚಿನ ಬಣ್ಣದಾಂಡ ಆ ದೇವಸ್ಥಾನಗಳ ದೇವರಿಗಳ ಅಂಜನೆ ಭಕ್ತರ ಇತ್ತನ ಒಂಜಿ ಸಂಬಂಧವೇ ಇತ್ತನ ಒಂಜಿ ವಿಶ್ವಾಸ ಅಂದ ಲೆಕ್ಕ ಇತ್ತೆ ನಮ್ಮ ಕುಡ್ಡೋಡು ಒಂಜಿ ಸೋಮವಾರ ಬೈಯೋಡು ಒಂಜಿ ಬರ್ಕೊಂಡು ಧರ್ಮ ನಂಬಿಕೆ ಒಂಜಿ ಬರ್ಕೊಂಡು ಆಯ್ತು ಐತಾಳ್ರ ಬೋದು ಪಾತಿರ್ತೀರಿ ಎಂಗೆ ಕೇಂಡಿರಂಡ ಎಂಗೆ ಅವಕಾಶ ಬೊಡ್ಚಿ ಬಂಟೆ ಹೊರ ಧರ್ಮ ನಂಬಿಕೆ ವಿಶ್ವಾಸ ಒಂದು ಮಾತ್ರ ಎಲ್ಲ ಬೋಡು ಒಂಜಿ ಕ್ಷೇತ್ರದ ಮಿತ್ತು ಒಂಜಿ ಸಾನ್ನಿಧ್ಯದ ಮಿತ್ತು ಧರ್ಮ ನಂಬಿಕೆ ಇತ್ತನಂದಾಂಡ ಆಯ ಖಂಡಿತವಾದ ಉದ್ಧಾರ ಆಪಿ ನಂಬಿಕೆ ಯಾನೇ ಒಂಜಿ ಜ್ವಲಂತ ಸಾಕ್ಷಿ ಒಂಜಿ 3 ವರ್ಷ ತುಂಬ ಯಾನು ಒಂಜಿ ಅನಾರೋಗ್ಯಡು ಬೂರ್ಯ ಆಸ್ಪತ್ರೆ ಡಾಕ್ಟ್ರ್ ಎನ್ನ ಕೈ ಬಿಡ್ತೇರಿ ಆಪ್ರೇಷನ್ ಆಯಿ ಬೊಕ್ಕಲ ಎನ್ನ ಇಲ್ಲದಾಕಲ ಬಂತಿರಿಗೆ ಒಂದು ಪ್ರಯೋಜನ ಇಜ್ಜಿ ಅಂತ ಬೊಕ್ಕ ಮರ್ದ ಮಲ್ಪುಗ ಅಥವಾ ಬೊಕ್ಕ ಆಪ್ರೇಷನ್ ಮಲ್ಪುಗ ಅಂದು ಏನನ್ನ ಐಸಿಯುಡು ತೀರ್ತೀರಿ ಅಪನಾಗ ಏರನ್ನ ತುಯರೆ ಬಿಡ್ತಿಜೇರು ಈ ಕ್ಷೇತ್ರದ ಪ್ರಸಾದನ ಬತ್ತೊಂದು ಅಂಥ ಗುರಿಕಾರ್ಲು ಸೀದ ಬೈದೇರು ಏರ್ಲ ಆರೇನು ಉಂತಾದಿಜೇರು ಏರು ಆರೇನು ತರುತ್ತೇರು ಏರು ಓಡಿ ವೈಫ್ ಒಂದು ಕೇಂದ್ರ ಇಜ್ಜೇರು ದೇಕೆಂಡ ಆರೆಗಳ ವಿಶ್ವಾಸ ಕೊರಣ ಪ್ರಸಾದ ಕೊರಣ ವಿಶ್ವಾಸ ಉಂಡು ಎಂಕ್ಲ ಜೊತೊಂದು ಎಂಕ್ ವಿಶ್ವಾಸ ಇತ್ತಂಡು ಆ ಪ್ರಸಾದನ ಎನ್ನ ತರದ ಹಿಡಿದು ದೀಯರು ಹೇಳ್ಬೇಕು ಡಾಕ್ಟ್ರ್ ಆಪ್ರೇಷನ್ ಮತ್ತೇರಿ ಯಾನು ಹುಷಾರದು ಇನ್ನೇ ಮುಟ್ಟಗಿತ್ತ ಬೈದೆ ಆಂಡ ಐಟು ಪ್ರಯತ್ನ ನಮ್ಮ ಬೋಡು ದಯಪನ ತಗೊಂಡ ನಮ್ಮ ಮಲ್ತಿನ ಪುಣ್ಯ ಫಲತ್ತು ನಮ್ಮ ಹಿರಿಯ ನಾಕಲು ಇತ್ತ ಮೂಲ್ಯ ನನ್ನ ಹಿರಿಯ ನಾಕಲು ಅವಡು ಎನ್ನ ಹಿರಿಯ ನಾಕಲು ಭಾಷಣ ಪಂಡೀರು ಕಡೆ ನವೀನ ತನ್ನೆ ಅನಂತ ಪದ್ಮನಾಭ ಉಪಾಧ್ಯಾಯರು ಪಂಡೀರು ಕಾಗಜಿರುಪನ ಬೋರು ಅನಂತ ಉಪಾಧ್ಯಾಯರು ಪದ್ಮನಾಭ ಎನ್ನ ಅಮ್ಮೆಯರು ಅವನು ಒಟ್ಟಿಗೂ ಸೇರಿಸಾದ ಬನ್ನ ಹಿರಿಯರನ್ನ ಆಶೀರ್ವಾದ ಹೆಂಗೊಂದು ಹೇಳ್ದವರ ಅನಂತ ಉಪಾಧ್ಯಾಯರ ಎನ್ನ ಪವತರ ಅಂಚನೆ ಎಪ್ಪುಂದಾಂಡ ಪದ್ಮನಾಭ ಉಪಾಧ್ಯಾಯರು ಸುಮಾರು 48 ವರ್ಷ ಮೂರು ಸೇವೆ ಮಾಡ್ತೀರು ಅಲ್ಪದ ಒಂಜಿ ಅಪಗದ ಒಂಜಿ ಪರಿಸ್ಥಿತಿ ಸುಣ್ಣಾಂಡ ಗೋಪಾಲ ನಗಲ ಗೊತ್ತುಂಡು ಪ್ರಕಾಶ ನಗಲ ಗೊತ್ತುಂಡು ನೀರುಡಿ ಎಂಚ ಬರೋಂದಿತ್ತೀರಿ ಅಥವಾ ಸಂಕ ಇಜ್ಜಾಂಡು ಖಾಲಿ ಒಂಜಿ ಪಾಂಪುಡು ಬರೋಂದಿತ್ತೀನಿ ಇಂಥ ಕೆಲಸ ಮಲ್ಪಡು ಎಂಬ ವಿಶ್ವಾಸ ಹೊಡೆದವರ ಬತ್ತಿದ್ದು ಭಾರಿ ಬಂಗೋಡು ನುಪ್ಪು ನೀರು ಬಿಡ್ದು ಕೆಲಸ ಮಾಡ್ತೀರು ಮುಲ್ಪ ಆಯ್ತಾ ಪುಣ್ಯದ ಫಲ ನಂಕಲು ಇಂಕ ತಿಕ್ಕು ನೊಂದೆಂಕ ತಿರುವೊಂದು ಬೈದಂಡು ನೋಡಕೆಂಡಂದಾಂಡ ಇತ್ತನಂಕ ಬತ್ತನಂದಾಂಡ ಮೂಲ ಬಾಜಲ್ದ ವ್ಯವಸ್ಥೆ ಉಂಡು ಒಣಸ್ತ ವ್ಯವಸ್ಥೆ ಉಂಡು ಉಪ್ಪೆರೆ ರೂಮ್ ಉಂಡು ಫ್ಯಾನ್ ಉಂಡು ದುಂಬು ದಾಲಜಿ ದುಂಬು ಎಲ್ಲೇ ಒಂಜಿ ಜೋಂಬು ಬಿಡಿದು ಎಲ್ಲೇ ಒಂಜಿ ಕೋಣೆಡು ಒಂಜಿ ಬೊಂಡ ಪರಂದು ಬೆಲ್ಲ ಮುಂದೆ ಮಾತ ಕೊರಂದಿತ್ತೀನಿ ಎಂಗ್ಲೆ ಅಮ್ಮೆನ ಕಾಲೋಡು ಎಂಕಲ್ ಹರಿಶವಟ ಎತ್ತಾರೆ ಅಪ್ಪ ನಾನು ಯಾನ ಬರ್ತದೆ ಒಂದು ಸುಮಾರು 30 ವರ್ಷ ಅಂಡ ನಾನು ಎನ್ನ ಕೈಗೆ ಬರ್ತದೆ ಒಂದು 23ನೇ ವರ್ಷ 1999 ಮಾರ್ಚ್ 6ನೇ ತಾರೀಕು ದಾನಿ ಯಾನು ಮುಂತ ಕೆಲಸ ಗುಲಾಯಿಬೋದು ಶುರು ಮಾಡ್ತೀನಿ ಹೇಗೆ ಇತ್ತಲೋ ನೆನಪು ಏಪಲ ಉಂಡು 6/6/99 ಐದು ಬಕ್ಕ ಎನ್ನ ಕೈಟ್ ದೇವರೀತ ಮಾತ್ರ ಕೆಲಸ ಮಲ್ಪಾದ್ಯಾರು ಒಂಜಿ ಗರ್ಭ ನೆತ್ತ ಪಟ್ಟ ಸಿಂಹಾಸನದ ಪೂರ್ಣ ನಮೀಕರಣ ಮಲ್ತದ್ದು ಆಯ್ತು ಒಂಜಿ ಜೀರ್ಣೋದ್ಧಾರ ಆಯ್ತು ಒಂಜಿ ಬ್ರಹ್ಮಕಲಶ ನಮ್ಮ ಕೈಟ್ 6 ಮಲ್ಪಾದ್ಯಾರು ಐದು ಬಕ್ಕ ಬೋಡ್ತಕ್ಕ ಸ್ವರ್ಣಬಿಂಬ ಅವಲಂಚಿಂದ 5 ವರ್ಷ ಅನ್ಬೋಜುಂಡು 5 ವರ್ಷ ಇತ್ತಂದೆ ಆ ಸಂದರ್ಭಡ್ಲ ನಮ್ಮಡ್ದುಂಡು ಆಪುಂಡ ಆ ಪೂಜಾ ಪಂಪಿನ ಒಂಜಿ ವಿಚಾರ ಇತ್ತನಂದಾಂಡ ಅಪ್ಪೆ ಬೋಡಿತನ ತರ್ಪಾವೆರಂದು ಎಂಕ್ಲೆ ಮುಲ್ಪ ಅಪ್ಪಣೆ ಆಪಿಲ್ಲಂಚೆನೆ ಯಾನು 10 ಬಡವೆರನ್ನು ಪತ್ತೊಂದು ಮಲ್ಲ ಏನು ಪತ್ತೊನಂದೆ ನಿಖಿಲ ಕೆಲಸ ಮಲ್ತು ಗೊರ್ಪೆ ಅಂದ ಅಪ ಅಪ ಮುಲ್ಪ ವಾಕ್ಯ ಆಪಿನ ಅಂಚನೆ ಏತು ಬೋಡ ಆತ ಬಂಗಾರನು ಅಪ್ಪೆ ತರ್ಪಡದೇರು ಪೂರ ಆನಾಗ ಬೊಕ್ಕ ಬಂಗಾರಲ ಬೈಜಿ ಐಕ್ ಬೋಡ ಎರಲ ಬಿಡ್ಚಿ ಕಡೆಯಕ್ಕೆ ಒರಿದಿನವಂತೆ ಬಂಗಾರಡು ಮುಲ್ಪದ ಸೇವೆ ಮತ್ತಿನಕ್ಕೆ ಎಂಕ್ಲೆಗೆ ಹರೀಶ್ ಭಟ್ಟೆ ಕೆಲವು ಗುರುಕಾರನಕ್ಲೆ ಮಾತ್ರ ಒಂಜಿ ಉಂಗಿಲ ಬಾಡ್ದೇರು ಮುಲ್ಪ ಅಡೆಗೆ ಅವು ಸಮಾಂಡ್ ಎಡ್ದು ಬೊಕ್ಕ ಬಂಗಾರ ಆಲೆಕ್ಕೋಡು ಬೈಜಿ ಹೇಳ್ದಾರ ಐಕ್ ಬೋಡಿತ್ನಾಥ್ ನಿಧಿನು ಖಂಡಿತವಾದ ಅಪ್ಪೆ ತರ್ಪಾರಂಬ್ಲೇಕ ಒಂಜಿ ನಿದರ್ಶನ ನನ್ನ ಮುಲ್ಪದ ಒಂಜಿ ವಿಶ್ವಾಸ ಪಂಡಂದಾಂಡ ಒಂದು ದೇವರ ದೈವನ ನೆಂಗೆ ನಲ್ಲ ಪಂಡ ಸಾಧ್ಯಚ್ಚಿ ದುಂಬಲ ಅವನ ಪಂದಿತ್ತ ಮುಲ್ಪ ಆನಿದೊಂಜಿ ಭಾಷೆ ಪಂಡದಾಂಡ ಮೂಲ್ಯ 25 ವರ್ಷ ಮುಂದೆ ಸತ್ಯಾನ ಪೂಜೆ ಆದಿತ್ತನು ಬಾರಿ ಗೌಜಿ ಅಪ್ಪನ ಮುಂದೆ ವೇದಿಕೆಡು ಯಾನವೇನ ಪಾತ್ರ ಬಂದಿತ್ತೆ ಅಪ್ಪಗ ಏರಿತ್ತೇರಿ ಇಜ್ಜೇರಿ ಗೊತ್ತುಜ್ಜಿ ಅಂತೂ ದಯ ಪಂಪೆ ಬಣ್ಣದಾಂಡ ದೇವರು ಬಣ್ಣದಾಂಡ ನಿತ್ಯ ಪೂಜೆ ಅಜ್ಜಿ ದೈವ ಬಣ್ಣದಾಂಡ ಈತ ಮಡಿ ಮೈಲ ಒಲ್ಲಜ್ಜಿ ಹೇಳ್ದವರ ಮೂಲ್ಯನೇ ಉಲಯ ಪೊಂಡ ಯಾನ ಪಿದಾಯ ಅಂತೋಡು ಯಾನ ಉಲಯ ಪೊಂಡ ಮೂಲ್ಯನೇ ಪಿದಾಯ ಬರೋಡು ಗರ್ಭಗೃಹದಲ್ಲಿ ದೇವಸ್ಥಾನಡು ದಾಂಡ ಅಂಚತ್ತು 2-3 ಜನ ಉಲಯ ಪೋಪೇರು ಪ್ರಧಾನ ಪೂಜೆದಾರು ಆರ್ನ
ಅಸಿಸ್ಟೆಂಟ್ ಬಂದ ಶಾಂತಿ ದಾಖಲೊಂದು ಸ್ಥಾನಿಕೆಲ್ಲ ಪದ್ಯಮಠ ಒಪ್ಪಿನ ಕ್ರಮ ಉಂಟು. ಅವು ಮಾತ್ರ ಊಲ ಇದ್ದಂದಿನ ಇರ್ತಾವರ ಒಂದು ದೈವಶಕ್ತಿಲತ್ತು ದೇವಶಕ್ತಿಲತ್ತು ಒಂಜಿ ವಿಶೇಷ ಬಾಯಿನ ಒಂಜಿ ಶಕ್ತಿ ಮೂಲು ಏರು ನೆತ್ತ ಮಿತ್ತು ವಿಶ್ವಾಸದಿ ಒಂದು ಭಕ್ತಿದಿ ಒಂದು ನಂಬಿಕೆದಿ ಒಂದು ಬೇರ ಆ ಧರ್ಮ ನಂಬಿಕೆಗೆ ಖಂಡಿತವಾದ ಅವ್ರನ್ನ ಅನುಗ್ರಹ ಉಂಡು. ದಯಗಂಡ ಯಾನ್ ನಂಜನೆ ಕೆಲವು ಸರ್ತಿ ಎನ್ನ ಆಸ್ಪತ್ರೆ ಉಪ್ಪನ ಅಂಜಿ ವಿಷಯ ಆತಂಡು ಯಾನ್ ಆಸ್ಪತ್ರೆ ಆಪರೇಷನ್ ಆಪ್ನಾಗ ನಾನೇ ಡಾಕ್ಟರ್ ಕೈ ಬಿಡ್ನಾಗ ಇಲ್ಲ ಡಾನಿ ಯುಗಾದಿ ಏಪ್ರಿಲ್ 14ನೇ ತಾರೀಕು ಅವರ ನೆನಪುಂಡೆಂಕ್ 2019 ಇಸವಿ ಏಪ್ರಿಲ್ 14ನೇ ತಾರೀಕು ದಾನಿ ಎನ್ನ ಬಡದಿ ಇಲ್ಲಡು ತಡ್ಡೆ ಬರೆದ ಲಕ್ಕ ಕರಿಮಣಿ ತುಂಡಾತಂಡು ಕರಿಮಣಿ ತುಂಡಾನ ಬುಲ್ತೊಂದು ದೇವಸ್ಥಾನ ಹೋಗ್ಬೋದು ಬಂತಲ್ಗೆ ಹೆಂಗೆ ಕರಿಮಣಿ ಬಾಗಿ ಒದಕೊಂಡು ಮೂರು ಚಂಡಿಕಾವ ಮಲ್ಪ ಅಂದು ಅವೇನೇ ಹೆಂಗೆ ಮುರಾಣೆ ಮತ್ತೀನಿ ಆರನ ಉದ್ದೇಶವಾದ ಆರು ಪಂಚನ ಪರಕೆ ಸರಿ ಅದು ಇತ್ತ 3 ವರ್ಷ ದೇವರು ನಡಪಾದೇರು ಒಂದಂತನೇ ಆರೋಗ್ಯವಾದ ಬರ್ತದ್ದು ಇತ್ತೆ ನನ್ನ ಕರ್ತವ್ಯ ಮಪ್ಪ ಅಪ್ಪ ಖಂಡಿತವಾದ ಹೆಂಗೆ ಅನುಗ್ರಹ ಅಂತೀರು ಒಂದು ದಯ ಪನ್ಪೆ ಬಂದ ಅಂಡ ಹೆಂಗೆ ವಿಶ್ವಾಸ ಉಂಡು ಹೆಂಗೆ ಭಕ್ತಿ ಉಂಡು ಹೆಂಗೆ ನಂಬಿಕೆ ಉಂಡು ಆ ಧರ್ಮ ನಂಬಿಕೆ ಓಡೆಮುಟ ಉಂಡ ಆಗಡೆಮುಟ ಖಂಡಿತವಾದ ಶಕ್ತಿಲ ಉಂಡು ನನ್ನ ಜೀರ್ಣೋದ್ಧಾರ ಅದೇ ಪ್ರಕ್ರಿಯೆ ಐಕೆ ಬೋಡಿಸಿದ ವ್ಯವಸ್ಥೆ ಮಾತ ಮಲ್ತೊಂದು ಬರೋದಿಲ್ಲ ಹರೀಶರ್ಲ ಉಪ್ಪರು ಮುಲ್ಪ ಶಿಲ್ಪಿ ಹರೀಶರ್ಲ ಬತ್ತಿದ್ದಾರೆ ಕಡೆ ಆ ಹರೀಶರ್ನ ನೇತೃತ್ವಡು ಸುರೂತ ಒಂಜಿ ಆ ಗರ್ಭಗೃಹ ನಿರ್ಮಾಣ ಮುಲ್ತ ಆತಿನ ಹಾರೆ ಹೆಡ್ದ ಕಾರ್ಯಕ್ಕೆ ಅಪ್ಪನ ಅನುಗ್ರಹ ಹೊಡೆದವರ ಎಂಗ್ಲ ಹಿರಿಯನಾಕ್ಲ ಮತ್ತು ಆಶೀರ್ವಾದ ಹೊಡೆದವರ ಸುಮಾರು ಕೆಲಸ ದಿಕ್ಕಂಡು ಮುರಾಲ್ನ ಬತ್ತ ಬಂಡೇರು ಹೆಂಗ ಒಂದೇ ಕೆಲಸ ಅಜ್ಜಿ ಮರಿ 2 ವರ್ಷ ಕೊರೋನಾ ಬತ್ತನು ಅಲ್ಪಲ್ಲ ಕೆಲಸ ಅಜ್ಜಿ ಬಂದಾಗ ಮೂಲ ಬತ್ತು ಪ್ರಾರ್ಥನೆ ಮತ್ತು ಪ್ರಸಾದ ತಂದ ಪಕ್ಕ ಅರೆ ಸುಮಾರು ಕೆಲಸ ಬತ್ತನಿಗೆ ಹರೀಶರೇ ಬಂತಿನ ವಿಷಯ ಅಲ್ಪನೆ ಒಳ್ಳೇದು ರಾಯ್ ಹರೀಶ ಅಂತ ಎಲ್ಲರ 6ನ ಒಂಜಿ ಮುತಾಲಿಕೆಡೆ ಆ ನನ್ನ ರಡ್ನೆ ಮೂಡು ಮಾಡದ ಒಂಜಿ ಜೀರ್ಣೋದ್ಧಾರ ಗರ್ಭಗೃಹ ಪಡು ಮಾಡದ ಗರ್ಭಗೃಹ ಅಂಚಿನ ಕೆರೆ ಮಾತ ಪುನರ್ನಿರ್ಮಾಣ ಯಾರಂಡು ಐಕೆ ಆರೇನ ನಮ್ಮ ಆಯ್ಕೆ ಮತ್ತು ಮುಲ್ಪದ ಅಪ್ಪಣೆಲ್ಲ ಆತಿನ ಆರೇ ಅವಾರ್ಡು ಮಾಡಿದೆ ಹೇಳಿದವರ 6ಲ ಭಕ್ತಿ ಶ್ರದ್ಧೆಯ ಕೆಲಸ ಮತ್ತೊಂದು ಎಂಕುಲ ಮತ್ತು ಎಂಕು ಸಹಾಯಕರಾದ ಹರೀಶ್ ಭಟ್ರ ಮೇಡ ಇನ್ನು ಅಮ್ಮೆರಗಾರೋಡ್ಲ ಎನ್ನ ಅಮ್ಮೆರಿಗೆ ಸಹಾಯಕರ ಇತ್ತೀರಿ ಎದ್ಬಕ್ಕ ಯಾನ ಮುಲ್ಪ ಪ್ರಾರ್ಥನೆ ಮತ್ತೊಂದು ಸಂದರ್ಭಡು ಮುಲ್ತ ಕಟ್ಟಲೆ ಉಂತಿಯರ ಬಲ್ಲಿ ಹಂಪಿನ ಅವರ ಎಂಕ ಆಮೆ ಸೂತಾಗ ಬತ್ತಂದ ಹರೀಶರೇ ನಾನು ಉಪತಂತ್ರಿಲ್ಲ ಅದೇ ತೊಂಡೆ ಹೆಚ್ಚಾದ ಸುಮಾರು 95% ಎಂಕದಾಲ ಅಮೆ ಸೂತಕ ಬೈಜಿ 1 ವರ್ಷ ಜಾತ್ರೆ ಮಾತ್ರ ಒಂಜಿ ಅಮೆ ಸೂತಕ ಬೈದನು ಅಮ್ಮೆ ಬೈದನು ಅಪಗ ಹರೀಶರೇನು ಮೂಡಾಯಿ ಮಾಡೋಡು ಉಲಯ ಬಗ್ ಬಾದೇನ ಅಪ್ಪಲ ಅಪ್ಪನ ಅಪ್ಪಣೆ ಅನ್ನೋದಿತ್ತೊಂದು ಬಕ್ಕ ಮೇರ್ನ ಇತ್ತದ ನಮ್ಮ ದೇವಮೂಲ್ಯ ನೇರ್ನ ಹಿರಿಯನಾರು ಮೂರ್ಪನವಾಗ ಕಡೆಕಾರ ಒಂಜಿ 2 ವರ್ಷ ಅನಾರೋಗ್ಯ ಹಿಡಿತೀರಿ ಮೂಲು ಐತಾರ ಪೂಜೆ ಮಂಗಳವಾರ ಪೂಜೆ ಶುಕ್ರವಾರ ಪೂಜೆ ಮೂಳೆ ಮಾಡು ಅವ್ರು ಬಂದಾಗ ಎನ್ನರ್ದು ವಾರಕ್ಕೆ 3 ಬೇರೆ ಸಾಧ್ಯ ಏನು ಬಂಡ ಕೆಲವು ಎಂಕೊಂಜಿ 150 ಪುರೋಹಿತಿಗೆ ಉಂಡು ಎನ್ನ ಹಿರಿಯನಾಕ್ಲದ ಬೈದಿನ ಅಮ್ಮೆಯರ್ನ ಅಜ್ಜರ್ನ ಕಾಲೋಡದಾಗಾಯ್ತು ಅಪ್ಪಗ ಐಕೆ ಅಪ್ಪನ ಏನು ಅಪ್ಪಣೆ ತೊಂಡೆ ಎನ್ನ ಎಲ್ಲಿಯ ಮಗನು ಆ ಒಂದು ಇರ್ತದಲ್ಲಿ ಬಣ್ಣದು ಐಕಲ ಅಪ್ಪನ ಅನುಗ್ರಹ ತಿಕೊಂಡು ಜೋಗಡು ಅರಸುಲನ ತಿಕೊಂಡು ಅಪ್ಪನ ಬೇ ಪ್ರಕಾರ ನೇಮಡು ಸಿರಿಮಿಟ್ಟು ಅಪ್ಪ ಕಲನ ಅರಮನೆ ತಂದು ಎನ್ನ ಎಲ್ಲಿಯ ಮಗೆಲ್ಲ ಎಡೆ ಬತ್ತದು ಸುಮಾರು ಸತಿ ಕೆಲಸ ಮತ್ತಿ ಯಾಕಂದ್ರೆ ನಿತ್ಯ ಪೂಜೆ ಮಾತ್ರ ಪಂಚಪರ್ವಾದಿಲಿಗೆ ಪ್ರಧಾನ ತಂತ್ರಿಲೇ ಬರಡು ವಿಚಾರ ಎಳ್ದಕ್ಕ ಮಲ್ಲಮಗೆ ಎತ್ತಾಯ ದೇವಸ್ಥಾನ ತಂತ್ರಿ ಅದು ಇತ್ತ ಕೆಲಸ ಮತ್ತೊಂದುಳ್ಳೆ ಇಂಚ ದೇವರು ಹೆಂಗೆ ವೈಟ್ಲ ಕಮ್ಮಿ ಮಲ್ಜಿಯರು ಆ ಖರ್ಚಿನ ಹೆಂಗೆ ಬಂಡ ಆ ಚಂಡಿಕಾವ ಬಗ್ಗೆ ನಾನು ಎತ್ತು ಖರ್ಚು ಮತ್ತೊಂದು ಏನು ಪಂಟ್ರ ಸಾಧ್ಯ ಪಂಟ್ರ ಬಲ್ಲಿ ಮುಲ್ಪ ಇತ್ತಿನಾಕ್ಲೆ ಗೊತ್ತುಂಡು ತುಯಿನಾಕ್ಲೆ ಗೊತ್ತುಂಡು ಆ ಸಂಪಾದನೆ ದೇವರು ಹೆಂಗೆ ಕೇವಲ 2 ತಿಂಗಳು ಕೊಡ್ತೇವೆ ಖಂಡಿತವಾದ ಹೇಳ್ತಾರ ಯಾನ್ಲ ಇನಿ ಅವೇನು ಒಮ್ಮೆ ಅಂಡ ನಮ್ಮ ಏತು ದೇವರೇ ಕೊರಿಯಾನ ದೇವರು ನಮ್ಮ ಖಂಡಿತವಾದಕ್ಕೆ 10 ಬಾಲ್ ಕೊರ್ಪೇರಿಗೆ ನಮ್ಮನಂಚೆ ದೇವರೇ ಕೊರ ಸಂಪತ್ತನ್ನು ನಮ್ಮ ವಿನಿಯೋಗ ಮಲ್ಪಡು ಯಾಕಂದ್ರೆ ಬಂಡೇರು ನಂಗೆ ಕೊಂಚ ಯೋಗ ಬೈದಿ ಎಂದು ನವನಿ ತಂದೆ ಬಣ್ಣ ತೂದ್ಬಿಡು ಹೇಳ್ದವ್ರ ನವನಿ ತಂದೆ ಮೇರು ಬನ್ನಿ ಹೇಳ್ದವ್ರ ಆ ಸಂದರ್ಭ ಬಂಡೇರು ಯಾಕೆಂದ್ರೆ ನಂಗೆ ಇತ್ತೆ ಒಂಜಿ ಸಮಯ ಬದು ಒದಗದಂಡು ನಾನು ನಮ್ಮ ಈ ಸಮಯ ನಂಗೆ ಖಂಡಿತವಲ್ಲ ನನ್ನ ಜೀವನ ಸಿಕ್ಕು ಜನಕ್ಕೆ ಹೇಳ್ದವ್ರ ಆ ಜೀರ್ಣೋದ್ಧಾರ ಪ್ರಕ್ರಿಯೆ ಆನಾಗ ನಮ್ಮದು ಎಂಚಿನ ಆಪಣ್ಣ ಅಂಚಿನ ತನು ಮನ ದನ ಅಂತ ಕಾಜಿನ ಬರಪೇರು ಆತ ಮಾತ್ರ ಹತ್ತು ಒವ್ವುಲ ಅಲ್ಪರಿ ಕಾಸು ಕೊಟ್ಟರೆ ಹಚ್ಚಿದ ಜಂಜನ ಏರ್ಲಜ್ಜಿ ಅಂತೂ ಆವಜ್ಜಿನ ಇತ್ತಿನ ಅಂಡ ಮುಲ್ಪ ಕಲ್ಲು ತುಂಬುನ ಪೊಯ್ಯ ತುಂಬುನ ಸಿಮೆಂಟ್ ಕನಪೇನ ಅವೇನೋ ಅಲ್ಪ ತನು ಮನ ಅಂತ ಬಂದ್ಬಿಡು ಐಕ್ ಮನಸ್ಸು ಬೋಡು ಹೇಳ್ದವ್ರ ಆ ಪ್ರತಿ ಒಂಜಿ ಕಾರ್ಯಕ್ರಮಡ್ಲ ಆಕಲು ಭಾಗಿಯಾದ ದುಂಬು ಮಲ್ತೊಂದು ಬೋನೊಂದು ಅಂಡ ಈ ಕೆಲಸ ಖಂಡಿತವಾದ ಸುಸೂತ್ರವಾದ ಆಪುಂಡು ಊರ್ದಾಕಲು ಭಕ್ತಾಭಿಮಾನ ಆವಡು ಪರ ಊರ್ದ ಭಕ್ತಾಭಿಮಾನ ಅಥವಾ ಪರದೇಶದ ಆಕಲಾಡು ನಮ್ಮ ಐಕೆ ದಂಡದ ರಾಜ್ಯ ಮುಲ್ತ ಭಾಷೆಡು ಬಂದು ದಂಡದ ರಾಜ್ಯ ಅವನ ಪೇರು ಫಾರಿನ್ ಬಂಪ ಇಂಗ್ಲೀಷಡು ಆ ಫಾರಿನ್ ಇತ್ತಿನಾಗ ಸಮೇತ ಬರ್ತದೆ ಐಕೆ ಸುಮಾರು ಧನ ಸಹಾಯ ಮಾತ ಮಲ್ಪೇರು ನನ್ನ ಜೀರ್ಣೋದ್ಧಾರ ಮಾತಿನ ಬಕ್ಕ 24ನೇ ಫೆಬ್ರವರಿ ಮಾರ್ಚಿಡಿ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶ ಯೋಜನೆ ಮಾತ್ರ ಮಲ್ಪಾವಡು ಇತ್ತಿನಾರು ಹೇಳ್ದವ್ರ ಆ ಸಂದರ್ಭಕ್ಕೂ ಸರಿ ಆದಿ ಪ್ರತಿಷ್ಠೆ ಆನಗಲ ಬ್ರಹ್ಮಕಲಶದ ವೆಚ್ಚ ಖರ್ಚೆಲ್ಲ ಬರ್ಕೊಂಡು ಅವಾಗ ಅವೆನಿಪಿದ ಮತ್ತು ತೋಜ್ಪಾದನ ಇದ್ದಾಗ ಗೊತ್ತುಜ್ಜಿ ಅಂತೂ ನಮ್ಮ ಇತ್ತ ಇಂಚಿತ ಬಂತು ಮುಂಜಿ 4 ತಿಂಗಳು ದುಂಬು ಉಚ್ಚಿರೊಡಜಿ ಮಲ್ಲರ ದೇವರನ್ನ ಪ್ರತಿಷ್ಠೆ ಆದ ಬ್ರಹ್ಮಕಲಶ ಮಾತಾಂಡು ಅವು ಸುಮಾರು 35 ಕೋಟಿದ 5 ಹೆಚ್ಚ ಬೈದನು ಸುದ್ದಿ ಬೈದನು ಅಂದ ಏತ ಬೈದು ನಂಗೆ ಅಗತ್ಯ ಅಜ್ಜಿ ಅಂತೂ 8 ಕೋಟಿದ ವ್ಯವಸ್ಥೆ ಈ ತುಳುನಾಡು ಆಪುಂಡು ಅಂಡ
ಈತ ವರ್ಷದ ಒಂದು ಇತಿಹಾಸ ಇತ್ತನ ಈ ಉಳ್ಳಾತಿ ಅಪ್ಪನ ಎಲ್ಲಿಯ ಕೆಲಸ ಒಂದು ಪೂದೀರ್ಥನಾಥ್ ಸುಲಭ ಅಂದ ಲೆಕ್ಕ ಎಂಕ್ಲೆ ಮೂಲ್ಯ ನನಗೆ ಗೊತ್ತುಂಟು ಪೂದೀರ್ಥನಾಥ್ ಈ ವಿಷಯ ಬಂಡ ಗೆಂಡ ಯಾನು ದೆರ್ತುವೆ ಪಂಡೊಂದು ಅಂಡ ಮಲ್ಲ ಮುಗ ಮಂಚವರ ಲಕ್ಕುಜಿ ಖಂಡಿತವಾದವು ಎಂಕ್ಲೆ ಗೊತ್ತುಂಟು ಕೆಲಸ ಮಾಡ್ತೀನಿ ಕಡೆ ಮಾತ್ರ ಗೊತ್ತುಂಟು ಅಪ್ಪ ಇರು ಮಲ್ಪಾಲೆ ಪಂಡು ತಲೆ ತಗ್ಗದ ಉಳಯ ಪಂಡು ಅಂಡ ಅವು ಪೂತಲ ಕನೆ ಬಿದೆ ಬರ್ಕೊಂಡು ಆರು ದೆತ್ತಿಪ್ಪನ ಅದು ಬಿಟ್ಟಿಕ್ಕು ನಿಖಲು ಅಲ್ಪಟ್ಟು ಎತ್ತದು ಪಲ್ಲೆಂಕಿರ್ದೀಪನಾಡು ಪಲ್ಲೆಂಕಿರ್ದಂಗೆ ಉಳಯಕ್ಕೆ ಬಂದೀಪನ ಜಾತ್ರೆಯ ಸಂದರ್ಭಗಳು ಅವು ಆತು ಸುಲಭಡು ಆಕ ಬರ್ಪೇರು ಹೇಳ್ದವರ ಅಮ್ಮ ಈ ಶರಣಾಗತಿ ಪಂಡು ಅಂಡ ಖಂಡಿತವಾದ ಮಲ್ಪಾವೇರು ಆ ಖರ್ಚು ವೆಚ್ಚಲ ಆಚೆ ಬರ್ಕೊಂಡು ಅಂತ ಆ ಸಂದರ್ಭವು ಸರಿ ಆದು ಆಯ್ಕೆ ಬೋಡುತ್ತಿನ ವ್ಯವಸ್ಥೆ ಅಂದ ಲೆಕ್ಕ ವ್ಯವಸ್ಥೆ ಬಂಡ ಕೇವಲ ಬೀರ್ನೋದಾರ ಬದ್ದು ಬ್ರಹ್ಮಗಲ ಚೌಂತಂಡ ಯಾವಂದು ಐಕೆ ಆಪಿಂಜಿ ಐದು ಬೊಕ್ಕದ ನೀತಿ ನಿಯಮಗಳು ಪಡಮೂಲ ವಿಶೇಷ ಕಟ್ಲೆದಾಲ ಮಲ್ಪೆರಜಿ ಇತ್ತೆ ಇಂಜಿನ ನಡತೊಂದುಂಡು ನಿತ್ಯ ಪೂಜೆ ಮೂಜಿ ವಾರ ಮೂಜಿ ಪೂಜೆ ಪಂಚಪರ್ವಾದಿಲು ಒಂದು ಮಾತ್ರ ಮಲ್ತೊಂದು ಬರೋದುಂಡು ಬಾಲ ಎರಡು ದೀನ ಬಕ್ಕ ಜ್ಯೋತಿಷ ನಿರ್ದೇಶನ ಪ್ರಕಾರ ವಿಶೇಷ ಕಟ್ಲೆ ಓಲ ಇರುವಂತೇರು ಆಪಿಂಜಿತ್ತನ ಕಟ್ಟುಗಟ್ಟಲೆ ಮಾತ್ರ ಆಪಿನ ಬಿತ್ತಂತ ಆ ಪ್ರಕಾರವಾದ ಜ್ಯೋತಿಷ ನಿರ್ದೇಶನ ಪ್ರಕಾರವಾದ ಪೂರ ಕೆಲಸ ಮುಲ್ಪ ಆವೊಂದುಂಡು ಧರ್ಮ ನಡಾವಳಿ ಬಂಡ ಎಂಚಿನಂದು ಹೆಂಗೆ ಗೊತ್ತುಜ್ಜಿ ಆ ಧರ್ಮ ನಡಿ ಆನಾಗ ಆರ್ಯಂದ ಒಂದು ಮುದಿತ ಯಾನ್ನ ಆರ್ಲ ಮೂಲು 5 ದಿನೊಟ್ಟು ಮತ್ತು 7 ದಿನೊಟ್ಟು 8 ದಿನೊಟ್ಟು ಮೂಲೆ ಇತ್ತ ಹರಿಶರ್ಲ ಒಟ್ಟಿಗೆ ಎಂಗಳು ಇಲ್ಲಡೆ ಹೋತಜ ಎಂಗಳು ಮೂಲೆ ಜೊತ್ತೊಂದು ಮೂಲೆ ಒಣಸ್ ಮಲ್ತು ಮೂಲೆ ಮೀದು ಮೂಲೆ ವ್ಯವಸ್ಥೆ ಮಾಡ್ತದೆ ಯಾಕೆಂದ್ರೆ ನನ್ನ ತಂತ್ರಿ ಆಯನೇ ದೇವರನ್ನ ಪ್ರತಿಷ್ಠೆ ಬ್ರಹ್ಮಗಳ ಸಾಯನ ಬಕ್ಕ ಇಲ್ಲಡೆ ಬೇರೆ ಬರಲಿ ನನಗೆ ನಿಯಮ ಉಂಟು ಕಂಕಣ ಬಂದ ಅಂದ ಹಾಕೊಂಡು ಆಗ ಅಮೆಸೂತಗ ಇಜ್ಜಿ ಇನ್ನು ಲೆಕ್ಕ ಇಲ್ಲಡೆ ಬೋಡುಂದಾಡ ಅಥವಾ ಕುಟುಂಬದ ಅಮೆಸೂತಗ ಬತ್ತನಂದಾಡ ಆ ಕಾರ್ಯಕ್ರಮ ಹೊಂದುಂಡು ಹೇಳಿದವರ ಆ ಪರಿಸರ ಬಿಡ್ತು ಪೋಯರ ಬಲ್ಲಿ ಎಂದು ಲೆಕ್ಕ ಹೇಳಿದವರ ಆ ಕೆಲಸನ್ನ ರಂಗಾಯ್ತಾಡ್ರನ್ನ ಒಂಜಿ ಮುತುವರ್ಜಿಡು ಆರ್ನ ಒಂಜಿ ನಿರ್ದೇಶನ ಐಕೆ ಮುಖ್ಯವಾದ ಹೆಂಗೆ ನಿಜವಾದ ದೈವದ ಬಗ್ಗೆ ದಾಲ ಗೊತ್ತಿಜಿ ಅರೆ ಪಣಿಪಿನಂಜನೆ ಭೂತ ಆಯ್ತಾಳ್ರಂದೆ ಆರ್ನ ಅಜ್ಜರು ಭೂತ ಆಯ್ತು ಅದೇ ಆಯ್ತಾಳ್ರು ಹೇಳಿದವರ ಆರ್ನ ಆ ದೈವದ ಬಗ್ಗೆ ಮಸ್ತ್ ಸ್ಟಡಿ ಮಾಡ್ತಾರೆ ಅದು ಹೇಳಿದವರು ಆಯ್ತಾ ಸ್ವಲ್ಪ ದೈವದ ಇಂಚಿನ ನಡಾವಳಿ ಉಂಡು ಅಥವಾ ಧರ್ಮದೈವದ ಇಂಚಿನ ವಿಚಾರಗಳು ಮಾತ್ರ ಉಂಡು ಅವಿನ ಮಾತ್ರ ಅವರ ಪಂಡು ಕೊಡ್ದು ಎಂಕ್ ಅವನು ಪೊರ್ಲು ಮಲಪಾದ ಕೊಡ್ತೇವೆ ಆ ನಡಾವಳಿ ಎಂಚ ಆತಂಡ ಐಟ್ಲ ವಿಶೇಷವಾದ ನನ್ನ ಈ ನಮ್ಮ ಈ ಜೈತಿನ ಕೆಲಸ ನಿರ್ವೀಕ್ಷಣೆ ಪರಿಸಮಾಪ್ತಿ ಆವಡು ಆತ ಮಾತ್ರ ಅದಂದ್ರೆ ನನಂಜಿ ನಡಾವಳಿ ಆರಂಡು 16 ವರ್ಷದ ಪಕ್ಕ ನನಂಜಿ ನಡಾವಳಿ ಆರಂಡು ಆಡೆಮಟ್ಟಿಗೆ ನಾನು ನಡಪಾದ ಕೊರ್ಪೆ ಅಂದ ಅಪ್ಪ ಹೆಂಗೆ ಅನುಭವ ಕೊಡ್ತೀರಿ ಯಾಕೆಂಡ ಮನುಷ್ಯನ ಆಯಸ್ಸಿನ ತೂತಿನಾದಿದ್ದೆ ಒಂಜಿ ಡಾಕ್ಟರ್ ಬೋಟ್ಟು ಟೆಸ್ಟ್ ಮತ್ತಂದಾಂಡ ಇಂಚಿನ ಬಂಜಿನ ಪೆದ್ದೊಲಂದು ಮಾತ್ರ ಪವಲಿ ಹತ್ತ ಒಂದೆ ಇಂಚಿನ ನಿಮಗೆ ಸೈಪೆಂದಿವ ಆ ಡಾಕ್ಟರ್ ಪಂಟ ಸಾಧ್ಯ ಸೈಪೆಂದು ಮಂದಿನೇ ಕೆಲವು ವರ್ಷ ಬದುಕುವೆ ಮಿದಾಲಾಜಿ ಇಲ್ಲಡೆ ಪೋಯಲು ಬಂದಂದಾಂಡ ಇಲ್ಲಡೆ ಬತ್ತಾಯ ಸೈಪೆ ಯಾಕೆಂದ್ರೆ ನಾನು ಹುಟ್ಟು ಸಾವು ಪಂಪಿನ ದೇವರನ್ನ ಕೈಟುಪ್ಪನ ಇನ್ನಿರ್ದವರ ನಮ್ಮ ಈ ಬದುಕದು ಏ ಸಮಯ ಬದುಕಮನ ಮುಖ್ಯ ಆತು ಬದುಕನಾಗ ದಾದ ಮಲ್ತದ ವಿಚಾರ ಬೊಕ್ಕೊಂಜಿ ಬಾದರ ಉಂಡು ಗತೆ ಪುಟ್ನಾಗ ಉಸಿರುಂಡು ಪುದರಿಜ್ಜಿ ಸೈತನದ ಬಕ್ಕ ಪುದರುಂಡು ಉಸಿರಿಜ್ಜಿ ಹೇಳ್ದವ ನಮ್ಮ ಪುಟನಾಗ ಪುಟದು ಸೈನಾಟ ಮಟಗೆ ನಮ್ಮ ಪುದರ್ ಶಾಶ್ವತವಾದ ಒರಿಯೋಡು ಅಂದಾಂಡ ನಮ್ಮ ಪರಂಪರೆಗೆ ನಮ್ಮ ಪೀಳಿಗೆಗೆ ನಮ್ಮ ಜೋಕಳಿಗಾವಡು ಪುಲ್ಯಡಕಳಿಗಾವಡು ನಮ್ಮ ಸಂಬಂಧಿಕರಿಗೆ ನಮ್ಮ ಒಂಜಿ ನೆನಪು ಒರಿಯೋಡು ಕ್ಷೇತ್ರದ ಬಗ್ಗೆ ಅಭಿಮಾನ ಬರೋಡು ಅಂದಾಂಡ ನಮ್ಮ ಜೀವಮಾನೋಡು ಎಡ್ಡೆ ಕೆಲಸ ಮಲ್ತದೆ ಐಕೆ ದಾದಾಂಡ ಕೊರೋನಾದಾಂಡ ಮಾತ್ರ ಪರಿಪೂರ್ಣ ಆಪಣ ಲೆಕ್ಕ ಅಂಚ ಈ ಕ್ಷೇತ್ರದ ಬಗ್ಗೆ ಎಂಗೆ ತೆರಿ ಮಟ್ಟಿಗೆ ಎನ್ನ ಹಿರಿಯ ನಾಲ್ಕು ಅಮ್ಮೇರು ಪಂಡಿರಿತ್ತಡು ಈ ಕರ್ತವ್ಯ ಇನಿಮುಟ್ಟ ಮತ್ತೊಂದಿಲ್ಲ ಬೊಕ್ಕ ಸಮಯಕ್ಕೂ ಸರಿಯಾದ ಮುಂಜಿ ಮಾತ್ರ ಬಂಡ ಮಾನಿಕೇರಿ ಆ ಇನಿಮುಟ್ಟ ಹೆಂಗೆ ಪರಿಪಾಲನೆ ಮತ್ತೊಂದಿಲ್ಲ ಇತ್ತದ ಮೂಲ್ಯನೆಲ್ಲ ಹೆಂಗುಲ್ಲ ಒಂಜಿ ಮುಟ್ಟು ದುಂಬ ಅದು ಬತ್ತದು ದುಂಬ ಅಂಪೇರು ನೇಮಡ್ಲಂಚೇರಿ ನಿಖಲು ಚಾಕಿರಿ ಬರೋಡು ಒಂದು ಎಂಗ್ಳು 5-10 ನಿಮಿಷ ದುಂಬೈ ಬರ್ಪ ಏಪಾಲ ಈ ಸಮಯ 22 ವರ್ಷೋಡು ನನ್ನ ಕಾರಡು ಬರೋದಿಲ್ಲ ವಾ ದೈವ ದೇವರಲ್ಲಿ ಹೆಂಗೆ ತೊಂದರೆ ಮಧ್ಯರು ವಾ ಒಂಜಿ ಅಪಘಾತಲ ಅವಘಡ ಜಾತಿ ಕೆಲ ಮಾತ ಕೋಮುಗಲ ಬ್ಯಾನಗಲ ಉಳ್ಳಾರೋಡ ಆವಡು ಸೋಮೇಶ್ವರ ಅಥವಾ ಸುರತ್ಕಲ್ ಡಾನಗಲ ಏನನ್ನು ಏರ್ಲ ಉಂತಾದಿಲ್ಲ ಜಡಿ ಇಂಕ ವಾ ತೊಂದರೆಲ್ಲ ಅಪ್ಪೆ ಮಲ್ತಿಜೇರು ಯಾಕೆಂದ್ರೆ ಎಂಗ್ಲೆ ವಿಶ್ವಾಸ ಯಾನು ಅಪಾಯ ಮನೆ ಧರ್ಮ ನಂಬಿಕೆ ಎಂಗ್ಲೆ ಉಂಡು ಅದರ ಈರ್ನ ಕೆಲಸ ವರ್ಪಿನ ಅಪ್ಪ್ಯಾನ್ ಯಾನು ಓಡೆ ಫೋನಗಲ ಎನ್ನ ಬ್ಯಾಗಡ ಅವಡೆನ ಸೊಂಟೋಡ ಮುಂತ ಪ್ರಸಾದ ಉಂಡು ಇಂಕ ಡಬ್ಬಿಡು ಆ ಪ್ರಸಾದ ಪತ್ತೊಂದು ಬತ್ತನಂದ ಖಂಡಿತವಾದ ಇಂಕ ಜಯಪ್ರದ ಆಪಣ ಇಂಕ ನೀಮುಟಲ ವಿಶ್ವಾಸನು ನಲ್ಲ ಉಂಡು ಹೇಳಿದವರ ನಮ್ಮ ಈ ತಿಕ್ಕಿನ ಒಂಜಿ ಅವಕಾಶನು ನಮ್ಮ ಸದುಪಯೋಗ ಮಲ್ಪ ಅಂದು ನಮ್ಮದು ಆಯ್ನಾತ್ ತನು ಮನ ಧನನು ಈ ಕ್ಷೇತ್ರಕ್ಕೆ ಅರ್ಪಣೆ ಮಲ್ತೊಂದು ನಮ್ಮ ಎಣ್ಣಿಲಕನೆ ಕಾಗಜಿರಿ ಪ್ರಿಂಟ್ ಮಲ್ತಿಲಕನೆ 2024ನೇ ಇಸವಿಡು ಸಾಮಾನ್ಯ ಜಾತ್ರೆದು ದುಂಬು ಫೆಬ್ರವರಿ ಮಾರ್ಚ್ ಬರ್ಕೊಂಡು ಆ ಸಂದರ್ಭದ ದುಂಬು ಆ ರಡ್ಡು ಕ್ಷೇತ್ರದ ಪುನರ್ನಿರ್ಮಾಣ ನಾಗಾಲಯ ಕೆರೆ ಅಂಜನೆ ಭಂಡಾರದಲ್ಲಿ ಒಂದು ಮಾತ ಜೀರ್ಣೋದ್ಧಾರ ಮಲ್ತದೆ ಅಪ್ಪೆಗೆ ಅರ್ಪಣೆ ಮಲ್ಪನ ಒಂಜಿ ಯೋಗನು ಭಾಗ್ಯನ ನಂಗೆ ಮಾತರೆಗಳ ಅಪ್ಪೆ ಕೊರಡು ಪಣೊಂದು ಯಾನ ಆರಡ ಆಶೀರ್ವಾದ ತಂದು ಎಂಕಿ ಅವಕಾಶ ಕೊರ್ನೆಕ್ ಆ ಕ್ಷೇತ್ರದ ಅಧಿದೇವತೆಗೆ ತರತಗ್ಗಾದು ನಿಖಲೆ ಕೈ ಮುಗಿದು ಎನ್ನ ಪಾತ್ರಕ್ಕೆ ಪೂರ್ಣ ವಿರಾಮ ಕೊಲ್ಪೆ ಬಾಯಿಡ್ ಪಾತಿರ್ನಿ ಅತ್ತು ಹೃದಯ ಹಿಡ್ದು ಪಾತಿರ್ನಿ ಅದು ಯಾನು ನಾಗಮಂಡಲ ಸಂದರ್ಭಡ್ಲ ತೂತೆ ಸುರೂತ ದೇಣಿಗೆ ಕೊರ್ಪಿನಿ ತಂತ್ರಿಲೆ ಅದೊಂದು ವಿಶೇಷನೇ ಸುರೂಕು ಕಾಸ್ಪಾಡ್ನಾರೆ ಒವೇ ಒಂಜಿ ಕಾರ್ಯಕ್ರಮ ಇತ್ತನಲ್ಲ ಯಾನು ಉಲ್ಲೆ ಪಂಡದು ಬೊಕ್ಕ ಈ ಉಳಿಯ ಪನ್ಪಿನವು ಅವು ಎನ್ನ ಪ್ರಥಮ ಆದ್ಯತೆದ ಕ್ಷೇತ್ರ ಪಂಡದು ಆರು ಈ ಕ್ಷೇತ್ರಡ್ ಶ್ರದ್ಧಾಭಕ್ತಿ ನಡತೊಂದುಲ್ಲೇರು ಅರ್ನ ಒಂಜಿ ಮಾರ್ಗದರ್ಶನ ನಂಗೆ
ಈ ಕ್ಷೇತ್ರಕ್ಕೆ ದಿನ ನಮ್ಮ ಒಂಜಿ ಪುಣ್ಯಾಂದಿ ಎನ್ನುವ ಅರ್ನ ಕೈಟ್ ಇತ್ತ ಈ ಜೀರ್ಣೋದ್ಧಾರದ 5 ಕೋಟಿದ ಒಂಜಿ ಯೋಜನೆ ನೆಕ್ಕಿನ ಪೂರ್ಣ ಆಶೀರ್ವಾದ ಬೋರ್ಡು ಪಂಡದು ನಟೋನ್ವ ಬಂದುಲೆ ಆ ರೀತಿ ಅವ್ರನ್ನ ಅನುಭವ ಪಂಡೇರಿ ಕುಲೊಂದಿನ ನಂಗೆ ಮಾತ್ರೆಗಳ ಅಂಚಿನ ಅನುಭವ ಆತಂಡ್ರಿ ಈ ಕ್ಷೇತ್ರದ ಸಂಪರ್ಕ ಬತ್ತಿ ಬೊಕ್ಕ ಹರೀಶ್ ಕುಮಾರ್ ಕುತ್ತಾರ್ ದಯಮಲ್ತವರ ವೇದಿಕೆ ಬೆಲೆ ಆರು ಮುಲ್ತ ಕರಿನ ಬ್ರಹ್ಮಕಲಶೋತ್ಸವದ ಸಂದರ್ಭಡ್ ಕಾರ್ಯಾಧ್ಯಕ್ಷರಾದ ಸೇವೆ ಮಲ್ದಿನಾರು ಅಧ್ಯಕ್ಷರಾದ ಆದಿಶಕ್ತಿ ರಕ್ತೇಶ್ವರಿ ಬೆರ್ಮೇರು ಎಳ್ವೇರು ಸಿರಿಕುಲು ಕೊರಗಜ್ಜ ಕ್ಷೇತ್ರ ಕುತ್ತಾರ್ ಆರು ಅಧ್ಯಕ್ಷರಾದ ಮೀಟಿಂಗಿಡ್ ಪಾತ್ರ ನಿತ್ತಿದ್ದೇರು ಅಪ್ಪ ಪಂಡ ಇದಕ್ಕೆ ಪಾತ್ರ ರ್ಯಾಪುಂಡು ಇರು ಭಾಷಣ ಮನ್ಪುಲೆ ಎಂದು ಹರೀಶಣ್ಣನ ಸುರೂತ ಭಾಷಣ ಮೂಲೆ ಉಳಿಯಡೆ ಆತೀನಿ ಆ ರೀತಿ ಓಲು ಪೋಂಡಲ ಪನ್ಪೇರಿ ಆನ ಭಾಷಣ ಕಲ್ದಿನಿ ಉಳಿಯಾಡು ಬಂಡದು ಪತ್ರನ ಪತ್ರಿಕೆ ನಮ್ಮ ತೂಯ ನಿವೇದನಾ ಪತ್ರ ಐಟೆ ಮಲ್ಲ ಸಮಿತಿ ಉಂಡು ಮಾತೆರಲ್ನ ವೇದಿಕೆಗೆ ಲೆತ್ತದ ಗೌರವ ಮಲ್ಪರೆ ಸಮಯಾವಕಾಶ ಇಜ್ಜಿ ಅಂಚಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಧ್ಯಕ್ಷರು ಅಲೆಮಾರಿ ನಿಗಮ ಮಂಡಳಿ ಸಂತೋಷ್ ಕುಮಾರ್ ರೈ ಬೊಳಿಯಾರ್ ಉಳ್ಳಿರು ರವೀಂದ್ರ ರೈ ಉಳ್ಳಿರು ಜೆ ರವೀಂದ್ರ ನಾಯ್ಕ್ ಗೋಪರಣ್ಣ ಉಳ್ಳಿರು ಚಂದ್ರಹಾಸ್ ಉಳ್ಳಾಲ್ ಅಧ್ಯಕ್ಷರು ತೀಯಾ ಸಮಾಜ ಉಳ್ಳಾಲ್ ಚಂದ್ರಣ್ಣ ಬಲೆ ಲೀಲಾಕ್ಷ ಬಿ ಕರ್ಕೇರ ನಮ್ಮ ಕುಡ್ಲ ವಾಹಿನಿ ಚಂದ್ರಹಾಸ್ ಪಂಡಿತ್ ಹೌಸ್ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ ವಿಶ್ವನಾಥ್ ಗಟ್ಟಿ ವಗ್ಗ ಮಾಜಿ ಆಡಳಿತ ಮುಕ್ತೇಸರರು ಸೋಮನಾಥ ದೇವಸ್ಥಾನ ಸೋಮೇಶ್ವರ ಮೋಹನ್ ಮೆಂಡನ್ ಉದ್ಯಮಿ ಪ್ರದೀಪ್ ಆಳ್ವ ಕದ್ರಿ ಎಚ್ ಪ್ರಕಾಶ್ ಕೊಲ್ಯ ಬಾಬು ಬಂಗೇರ ಉಳ್ಳಾಲ ಮೊಗವೀರಪಟ್ನ ಪದ್ಮನಾಭ ಶೆಟ್ಟಿ ವರ್ಕಾಡಿ ಭಾಸ್ಕರ ಗಟ್ಟಿ ಎಸ್ ಕೆ ಕ್ಯಾಟರರ್ಸ್ ಶಾಮಿಯಾನ ಕಾಪಿಕಾಡ್ ಉಪಾಧ್ಯಕ್ಷರು ಸತೀಶ್ ಕುಂಪಲ ತಾರ್ನಾ ಸ್ವರ್ಣ ಎಎಸ್ ವೆಂಕಟೇಶ್ ಅಧ್ಯಕ್ಷರು ದಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಮಂಗಳೂರು ನಾಗೇಶ್ ಕಲ್ಲಡ್ಕ ಅಧ್ಯಕ್ಷರು ಸುಮಂಗಲ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬಂಟ್ವಾಳ ರಾಜೇಶ್ ಬನ್ನೋರ್ ಹರಿರಾಮಚಂದ್ರ ಅಧ್ಯಕ್ಷರು ಸಪಳಿಗರ ಯಾನೆನ ಗಾಣಿಗರ ಸಂಘ ಪುತ್ತೂರು ಉಪ್ಪಿನಂಗಡಿ ನರಸಿಂಹ ನಾಯಕ್ ಹರೇಕಳ ಅಧ್ಯಕ್ಷರು ಗಾಳದ ಕೊಂಕಣಿ ಅಭ್ಯುದಯ ಸಂಘ ಉಳ್ಳಾಲ ಸಂತೋಷ್ ಕುಮಾರ್ ಉಳ್ಳಾಲ ಬೈಲು ಎಸ್ ರಾಮದಾಸ್ ಅಧ್ಯಕ್ಷರು ಸೋಮೇಶ್ವರ ವಲಯ ಗಾಣಿಗರ ಸಂಘ ದಿವಾಕರ್ ಉಳಿಯ ಉದ್ಯಮಿ ಮೀನಾಕ್ಷಿ ಜನಾರ್ದನ್ ಅಧ್ಯಕ್ಷರು ಉಳಿಯತ್ತಾಯ ಮಹಿಳಾ ಮಂಡಳಿ ಆನಂದ ಮೆಂಡನ್ ಅಧ್ಯಕ್ಷರು ಉಳಿಯತ್ತಾಯ ಸೇವಾ ಸಮಿತಿ ವೆಂಕಟೇಶ್ ಎಂ ಕಾಂಟ್ರಾಕ್ಟರ್ ಕದ್ರಿ ಪ್ರಕಾಶ್ ಪಡೀಲ್ ಮಾನಾಪ ಸದಸ್ಯರು ರಾಜೇಶ್ ಉಚ್ಚಿಲ್ ಮಾಜಿ ಅಧ್ಯಕ್ಷರು ಸೋಮೇಶ್ವರ ಗ್ರಾಮ ಪಂಚಾಯಿತಿ ಶೇಖರ್ ಉಳ್ಳಾಲ್ ಎನ್ಎಂಪಿಟಿ ವಿಶ್ವನಾಥ್ ಗಟ್ಟಿ ವಗ್ಗ ಅಂಚನೆ ಪ್ರಧಾನ ಸಂಚಾಲಕರು ಕಾಂಚನ್ ಕೆ ಶಿಲ್ಪ ಶ್ರೀರೀಶ್ ನಾಯ್ಕ್ ರವಿಶಂಕರ್ ಸೋಮೇಶ್ವರ ಮುಂಬೈ ಸಮಿತಿದ ಎಂಜಿ ಕರ್ಕೇರ ಓಂ ಪ್ರಕಾಶ್ ರಾವ್ ಧೀರಜ್ ವಿ ರಮಣ್ ರಾಜೇಂದ್ರ ಬಿ ನಾಯ್ಕ್ ದುರ್ಗಾ ಪ್ರಸಾದ್ ಭಾಸ್ಕರ್ ಅಮೀನ್
ಸದಾಶಿವ ಉಳ್ಳಾಲ್, ಸತೀಶ್ ಆಚಾರ್ಯ ಶಿಲ್ಪಿ, ರಾಜೇಶ್ ಮೊಗವೀರಪಟ್ನ, ದೇವಕಿ ಆರ್ ಉಳ್ಳಾಲ್, ಪುರುಷೋತ್ತಮ ಕಲ್ಲಾಪು ಸಾಯಿ ಪರಿವಾರ್, ವೀಣಾ ಡಿಸೋಜಾ ನಗರಸಭಾ ಸದಸ್ಯರು, ವೀಣಾ ಡಿಸೋಜಾ, ಧನಲಕ್ಷ್ಮಿ ಗಟ್ಟಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಹರೀಶ್ ರಾಯಿ ಕಲ್ಲದ ಶಿಲ್ಪಿಲು, ಪತ್ರಕರ್ತೆ BS ಎಡಪದವು. ಮೋಹನ್ ಸಿರಿಯಾನ್, ಬಾಜಿಲ್ ಡಿಸೋಜಾ, ಉಳ್ಳಾಲ ನಗರಸಭೆದ ಮಾಜಿ ಅಧ್ಯಕ್ಷರು, ರೇಣುಕಾ ಕಾಂಚನ್ ಶಾರದಾ ಮಹಿಳಾ ವೇದಿಕೆ, ಮಾಧವಿ ಭಗವತಿ ಮಹಿಳಾ ವೇದಿಕೆ, ಮಾಧವಿ ಉಳ್ಳಾಲ್, ಒಂದು ಶ್ರೀನಿವಾಸ ಪಲ್ಯರ್ನ ಟೀಮ್ ಒಂದು ಈತ ಜನತ ಒಂದು ಸಾಂಕೇತಿಕವಾದ ನನಲ ಮಲ್ಲ ಟೀಮ್ ಉಂಡು ಐತ ಅಕಲು ಬೇತೆ ಬೇತೆ ಜವಾಬ್ದಾರಿಡು ಜೀರ್ಣೋದ್ಧಾರ ಸಮಿತಿಡು ಸೇವೆ ಮಲ್ಪುವೆರು. ಸಂಜೀವ ಅಡ್ಯಾರ್ ನಾಟಕಕಾರರು, ಸಫಲ ಸೌಹಾರ್ದ ಸೊಸೈಟಿ, ಅಜಿತ್ ಕುಮಾರ್ ಶೆಟ್ಟಿ, ಸತೀಶ್ ಕುಮಾರ್ ಉಳ್ಳಾಲ ಬೈಲ್ ಗುತ್ತು, ಅಂಚನೆ ವ್ಯವಸ್ಥಾಪನಾ ಸಮಿತಿದ ಗಣೇಶ್ ಅರಸೀತ್ಲು, ಲಕ್ಷ್ಮಣ್ ಹೊಯ್ಗೆ, ಯು ರಮೇಶ್, ಪ್ರಕಾಶ್ ಗಂಧಕಾಡು, ರೂಪಾ ಆನಂದ್, ಕಾಂಚನ ಯೋಗೀಶ್. ಕಿಶೋರ್ ಸೋಮೇಶ್ವರ, ಪ್ರಮೋದ್ ಉಳ್ಳಾಲ, ಕಾರ್ಯದರ್ಶಿಲು ನಾನೊಂದು ಪಟ್ಟಿ ಮಲ್ಪೇರು ಐತ ನಡುಟು ಕಾರ್ಯಕ್ರಮದ ನಮ್ಮ ನಿಧಿ ಸಂಚಯನದ ಕಾರ್ಯಕ್ರಮ ದುಂಪು ಒಂದು ಇನ್ನಿತ ಪ್ರಧಾನ ಕಾರ್ಯಕ್ರಮ ಈತನ ತಾಯಿನಿ ಪೂರ ಪೀಠಿಕೆ ನನ್ನ ಕಾರ್ಯೋನ್ಮುಖ್ಯರಾಪಿನಂಚಿನ ಪುರ್ತು ಲಕ್ಷ್ಮಿ ಚಂಚಲೆ ಬಂಡದು ಬೊಕ್ಕೊಂಜಿ ಜೀವಿತ ನಮ್ಮಡ ಮನಸ್ಸುಲ ಉಂಡು ಕಾಸ್ಲ ಉಂಡು ಅಂಡ ಜೀವಿತ ಏಪ ಅಂತ ಬಂದ್ರೆ ಅಪ್ಪಜಿ ಟಕ್ಕ ಪೋರೆ ಯಾವು ಅಂಚಾದ ಚಿತ್ತ ವಿತ್ತ ಜೀವಿತ ಒಂದು ಮೂಜಿಲ ಉಪ್ಪುನಾಗ ನಮ್ಮ ಎಡ್ಡೆ ಕಾರ್ಯಕ್ಕೆ ಮನಸ್ಸು ಮಲ್ಪೋಡು ಒಂದು ತಂತ್ರಿಲು ಭಾರಿ ಪೊರ್ಲುದ ಮಾರ್ಗದರ್ಶನದ ಪಾತೆರ ಪಂಡೇರು ನಂಗೆ ನಮ್ಮ ಬೇತದಾಲ ಮನ್ಪರಿ ಬೊಡ್ಚಿ ನಂಗೆ ಒಂತೆ ಸಮಯ ಉಂಡು ನಂಗೆ ಅಪ್ಪನ ಸೇವೆ ಗಾತ್ರ ನಮ್ಮ ಕ್ಷೇತ್ರಡ್ ಹೆಚ್ಚ ಸಂಪಾದನೆ ಮಲ್ತದ್ದು ನೆಕ್ಕ ಕೊರ್ಪಿನಂಜಿ ಸಂಕಲ್ಪ ಮಲ್ತನೆ ಯಾವುಂಡು ಬೇತ ನಮ್ಮ ಇತ್ತಿನೇನು ಕೊರಡು ಒಂದೇ ಇಜ್ಜಿ ನಮ್ಮ ಸಂಪಾದನೆಯನ್ನು ಹೆಚ್ಚ ಮಲ್ಪರೆ ಒಂಜಿ ಸಾಧಿನೆ ನಮನೇ ನಾಡೊಂದು ನಮ್ಮ ಎನ್ಮ ಗಂಟೆ ಬೆನೊಂದಿತ್ತಿನ ಒಂಜಿ ಗಂಟೆ ಹೆಚ್ಚ ಬೆನ್ಕ
ಆ ಹೆಚ್ಚ ಬೆಂದಿದ್ದು ನಮ್ಮ ಸಂಪಾದನೆ ಮಲ್ತಿನ ದುಡ್ಡು ಬ್ರಹ್ಮಕಲಶ ಜೀರ್ಣೋದ್ಧಾರಡು ನಮ್ಮ ಪಾಲು ಪಡೆಯರೆ ಸಾಧ್ಯ ಉಂಟು. ನೆಟ್ಟು ನಮ್ಮ ಇಲ್ಲಿಲ್ಲಡೆ ಪೋದು ಸಂಗ್ರಹ ಮಲ್ಪನ ಯೋಜನೆದ ಬದಲಿಗೆ ಮಾತೆರೆಲ್ಲ ದಾನಿಲು ಹತ್ತು ಅಕಲು ಸೇವಾರ್ತಿಲು ಆಕೆಲ್ಲ ಮಾತೆರೆಲ್ಲ ಇಡೆಗೇ ಲೆಪುಡಾದು ಮೂಲು ಒಂಜಿ ಸಂಕಲ್ಪ ಮಲ್ಪುನಂಚಿನ ಒಂಜಿ ಯೋಚನೆ ಈ ಕಾರ್ಯಕ್ರಮದ ಮಲ್ದ. ಪ್ರತಿ ವರಿಯನ ಇಲ್ಲಿಲ್ಲಡೆ ಪೋದು ಸಂಘ ಸಂಸ್ಥೆದ ವಾರ್ಷಿಕೋತ್ಸವದ ಕಲೆಕ್ಷನ್ದ ಲೆಕ್ಕ ಅಪ್ಪೆಗಾತ್ರ ಒಂಜಿ ನಮ್ಮ ತುಳು ಭಾಷೆ ಬಂತ ನಟ್ಟುನು ಆ ಬೇಲೆ ಮಲ್ಪಂದೆ ಗೌರವಪೂರ್ವಕವಾದ ಅಪ್ಪೆನೇ ಇಡೆಗೆ ದಾನಿಲಿನ ತರ್ಪುಡಾದ ದಾನಿಲ್ ಇಡೆ ಬರೋಡು ಈ ಕ್ಷೇತ್ರದ ಅನುಭವವನ್ನು ಪಡೆಯೋಡು ಐದು ಬೊಕ್ಕ ಈ ಸೇವೆದ ಶಾಶ್ವತವಾಯನ ಐತೆ ಈ ಜೀರ್ಣೋದ್ಧಾರ ಪಂಡ ಐತೆ ಈ ಪಟ್ಟಸಿಂಹಾಸನದ ರಚನೆ ಆಂಡ್ ನಮ್ಮನೆ ಎತ್ತಿನಕುಲು ಪೂರ ಇಟ್ಟು ಸೇರಿದಿನಕುಲು ಬಂಗಾರದ ಮೊಗ ಆಂಡ್ ನಮ್ಮನೆ ಐಟಿ ಒಟ್ಟಿಗೆ ಎತ್ತಿನಕುಲು ನಂಗೆ ಪನ್ನುಲಿ ನಮ್ಮ ಜೋಕುಲು ಪುಲ್ಯೆಲ್ಲನ ಕಾಲಡು ಒಂದು ಎಂಕೆಲ್ನ ಹಿರಿಯಾಕೆಲ್ನ ಕಾಲಡು ಆತಿನಂಚಿನ ಒಂಜಿ ವ್ಯವಸ್ಥೆ ಪಂಡದು ಅಂಚಿನ ಒಂಜಿ ಭಾಗ್ಯ ನಂಗೆ ತಿಕ್ಕಿದುಂಡು ಆ ಸೇವಾ ಯೋಜನೆಡು ಪಾಲು ಪಡೆಯರೆ ನಮ್ಮ ದುಂಬಾತ ನಮ್ಮೊಟ್ಟಿಗೆ ನಮ್ಮ ಶಾಸಕರು ಉಳ್ಳೇರು. ಶಾಸಕರು ನಂಗೆ ಒಂಜಿ ಸ್ಫೂರ್ತಿದ ಪಾತ್ರನ ಕೇಳಿ ಬೊಕ್ಕ ಅರ್ನ ಬಗ್ಗೆ ಒಂಜಿ ನಿಮಿಷ ಪನ್ಪೇನು. ಉಳ್ಳಾಲದ ನಾಗಮಂಡಲ ಒಂದಿತ್ತಿನ ಸಂದರ್ಭ ಆರು ಶಾಸಕರತ್ತು ನಾಗಮಂಡಲಗೆ ಒಂಜಿ 3-4 ದಿನ ಉಪ್ಪುನಾಗ ಅವಳೆಂಕಲ್ಲ ರೋಡ್ ಸಮ ಇತ್ತು ಜವಲು ಡಾಂಬರ್ದ ಅವಶ್ಯಕತೆ ಇತ್ತುಂಡು ಆರು ಬತ್ತೆರಡೆಗೆ ಪಗ ಬನ್ನಾಗ ಅರಡನೇ ಬನ್ನಿ ಇಂದೆ ನಾಗಮಂಡಲಗೆ ಸಾವಿರಾರು ಜನ ಬರ್ಪೇರು ಕೊಂಚ ಡಾಮರ್ ಪಾಡ್ಪೋಡು ಆರ ಅಪಗನೆ ಐಕೆ ಸಂಬಂಧಪಟ್ಟ ವ್ಯಕ್ತಿನಕ್ಕೆ ಲೆಪ್ಪಾದು ಬೊಕ್ಕೊಂಜಿ ಕಡೆಗೆ ಸ್ಯಾಂಕ್ಷನ್ ಆತಿನ ರೋಡುನು ಅಡೆಗೆ ಅಪಗನೆ ಮಲ್ಪಾದಿನ ಆರಪಗ ಶಾಸಕರತ್ತು ಶಾಸಕರನ ಮಗೆ ಆಂಡಲ ಒಂದು ಎನ್ನ ಕ್ಷೇತ್ರ ಪಂಡದು ಆರು ಶ್ರದ್ಧಾಭಕ್ತಿ ಅವಳು ಪ್ರಸಾದದ ತೊಂದಿರ ನಾಗಮಂಡಲಡು ನಾಗನ ಆರಾಧಕರ್ಲ ಅಂದಾರು ಅಂಚಾದ ಉಳಿಯದ ಬಗ್ಗೆಲ್ಲ ಒಂಜಿ ಎಡ್ಡೆ ಶ್ರದ್ಧೆ ಭಕ್ತಿ ಉಪ್ಪುನಾರು ಅರ್ನ ಒಂಜಿ ಎಂಕಲ್ಲ 5 ಕೋಟಿದ ಯೋಜನೆ ಸರಕಾರದಲ್ಲಿ ಐಕೆ ಪೂರಕವಾಯಿನ ಮಸ್ತ್ ಸಹಕಾರ ಬೋರ್ಡು ಇರ್ನ ಸಹಕಾರ ಅಂತೂ ಬೋರ್ಡೇ ಬೋರ್ಡು ಅಂಚಾದ ನಿಧಿ ಸಂಚಯನದ ಆರಂಭಗೆ ನಮ್ಮ ಶಾಸಕರನ್ನ ರಡ್ಡು ಧೈರ್ಯದ ಪಾತ್ರಕ್ಕೆ ಎಂಗುಲು ಅತ್ಯಂತ ಸಂತೋಷವಾಗ್ತದೆ. ಇತಿಹಾಸ ಪ್ರಸಿದ್ಧವಾದ ಶ್ರೀ ಉಲ್ಲಾಲ್ತಿ ಧರ್ಮ ಅರಸರ ಕ್ಷೇತ್ರದ ಜೀರ್ಣೋದ್ಧಾರ ಮತ್ತು ಪುನರ್ ನಿರ್ಮಾಣ ಕಾರ್ಯಕ್ರಮ ಇವತ್ತು ನಡೆಯುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದು ನಿಮ್ಮ ಜೊತೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಅದು ಶ್ರೀ ಉಲ್ಲಾಲ್ತಿ ಧರ್ಮ ದೇವಿಯ ವಿಶೇಷವಾದೊಂದು ಆಶೀರ್ವಾದ ಅಂತ ಇವತ್ತು ಪರಿಗಣಿಸಿ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ಈ ಕ್ಷೇತ್ರ ಒಂದು ಬೆಳಗಿದಂಥ ಸಂದರ್ಭದಲ್ಲಿ ಒಂದು ಕ್ಷೇತ್ರದ ಪರಿಸರ ಇವತ್ತು ಅಭಿವೃದ್ಧಿಯಾಗಿ ಆ ಸುತ್ತಮುತ್ತಲಿನ ಜನಸಾಮಾನ್ಯ ಎಲ್ಲರೂ ಕೂಡ ನೆಮ್ಮದಿಯ ಮತ್ತು ಸ್ವಾಭಿಮಾನದ ಬದುಕು ಕಾಣಬೇಕಾದರೆ ಆ ಪ್ರದೇಶದ ಧಾರ್ಮಿಕ ಕ್ಷೇತ್ರಗಳು ಅಭಿವೃದ್ಧಿಯಾದರೆ ಮಾತ್ರ ನಮ್ಮ ಊರು ಮತ್ತು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಖಂಡಿತವಾಗಿಯೂ ಈ ಒಂದು ಪವಿತ್ರ ಮತ್ತು ಇತಿಹಾಸದ ಕ್ಷೇತ್ರವು ಇವತ್ತು ಜೀರ್ಣೋದ್ಧಾರ ಪುನರ್ನಿರ್ಮಾಣದ ಸಂದರ್ಭದಲ್ಲಿ ಇದರ ಫಲವು ಪ್ರತಿಫಲ ಸರ್ವರಿಗೂ ಕೂಡ ಸುತ್ತಮುತ್ತಲಿನ ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದವರಿಗೂ ಮತ್ತು ಇಲ್ಲಿ ಬಂದಂಥ ಸರ್ವರಿಗೂ ಕೂಡ ಪ್ರತಿಫಲ ಸಿಕ್ಕೇ ಸಿಗ್ತದೆ. ಈ ಒಂದು ಪ್ರದೇಶ ಭವಿಷ್ಯ ದಿನದಲ್ಲಿ ಅತ್ಯಂತ ಅಭಿವೃದ್ಧಿ ಒಂದು ಪ್ರದೇಶವಾಗಿ ಪರಿವರ್ತನೆ ಆಗ್ತದೆ ಎಂಬ ವಿಶ್ವಾಸ ನನಗೆ ಖಂಡಿತವಾಗಿ ಇವತ್ತು ಇರುವಂಥದ್ದು. ಆದ ಕಾರಣ ಬಹುಶಃ ಇದು ಅತ್ಯಂತ ಆ ಒಂದು ಪಾವಿತ್ರತೆಯ ಸುಂದರವಾದ ಒಂದು ಯಾತ್ರಾ ಕೇಂದ್ರವಾಗಿ ಇವತ್ತು ಮುಂದಿನ ಆಗಬೇಕಂತ ನಮ್ಮೆಲ್ಲರ ಇವತ್ತು ಆಸೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಉಲ್ಲಾಲದಂಥ ಪ್ರದೇಶ ಬೇರೆ ಎಲ್ಲಿಯೂ ಕೂಡ ನಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಇವತ್ತು ಅತ್ಯಂತ ಸುಂದರವಾದ ಕಡಲ್ ತಡಿ ಇರಲಿ, ಎಲ್ಲ ಧರ್ಮದ ಧಾರ್ಮಿಕ ಕ್ಷೇತ್ರಗಳಿರಲಿ, ಎಲ್ಲ ಸುತ್ತಮುತ್ತಲು ಒಂದೇ ಪ್ರದೇಶದಲ್ಲಿ ಇದ್ದುಕೊಂಡು ಭವಿಷ್ಯದ ದಿನ ಬರೀ ನಮ್ಮ ಕ್ಷೇತ್ರ ಮಾತ್ರ ಅಲ್ಲ, ಮಂಗಳೂರು ಮಾತ್ರ ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯ ಅಂತಾರಾಷ್ಟ್ರದ ಭಕ್ತಾದಿಗಳು ಬಂದು ಹೋಗುವಂಥ ವಾತಾವರಣ ನಿರ್ಮಾಣ ಮಾಡುವ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಅದು ಇವತ್ತು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ನಾನೊಬ್ಬ ಕ್ಷೇತ್ರದ ಪ್ರತಿನಿಧಿಯಾಗಿ ನನ್ನ ಉದ್ದೇಶ ಅಂತ ಹೇಳಿದರೆ ಉಲ್ಲಾಲದವರು ಮಾತ್ರ ಉಲ್ಲಾಲಕ್ಕೆ ಬರೋದಲ್ಲ, ವಿಶ್ವದ ಎಲ್ಲ ಪ್ರದೇಶದ ಉಲ್ಲಾಲಕ್ಕೆ ಬಂದು ಇಲ್ಲಿಯ ಸೌಂದರ್ಯ ನೋಡಿಕೊಂಡು ಹೋಗುವಾಗ ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಕೊಡುವಂಥ ಜವಾಬ್ದಾರಿ ಅದು ನನ್ನ ಜವಾಬ್ದಾರಿ. ಅದಕ್ಕೆ ಪೂರಕವಾಗುವ ವಾತಾವರಣ ನಿರ್ಮಾಣ ಮಾಡಿ ಕೊಡುವಂಥದ್ದು. ಆದ ಕಾರಣ ಈ ರೀತಿಯ ಕನಸು ನಮ್ಮ ಪ್ರತಿಯೊಬ್ಬರನ್ನು ಕೂಡ ಇರುವಂಥ ಅವಕಾಶ ಇವತ್ತು ಆಗಬೇಕು. ಇದು ಈಗಿನ ಕನಸು ಆಗಲಿ, ಬಹುಶಃ 5-10 ವರ್ಷ ಮುಂದಿನಲ್ಲಿ ಆಗುವಂಥ ಅವಕಾಶ ಆಗ್ಬೋದು. ಆ ಸಂದರ್ಭದಲ್ಲಿ ಭವಿಷ್ಯದ ಪೀಳಿಗೆ ಇದು ಅತ್ಯಂತ ಅಭಿವೃದ್ಧಿಯ ಪ್ರದೇಶ ನಿರ್ಮಾಣ ಆಗಲಿಕ್ಕೆ ಇದು ಈ ಒಂದು ಧಾರ್ಮಿಕ ಮತ್ತು ಈ ಒಂದು ಶ್ರದ್ಧಾ ಕಾರ್ಯಕ್ರಮ ಮಾಡಿದ್ದು ಅತ್ಯಂತ ಸಂತೋಷದ ವಿಚಾರ. ಬಹುಶಃ ಇದರ ಬ್ರಹ್ಮಕಲಶ ಸಂದರ್ಭ ಕೂಡ ನಾವು ಅವತ್ತಿನ ಕಾಲದ ಕೂಡ ಇವತ್ತು ಭಾಗವಹಿಸಿದೆ. ಅವತ್ತು ಹರೇಕಲದ ರಜಾಕ್ ಕಾಜಿಯವರು ಬಹುಶಃ ಇವತ್ತು ಸಂಪೂರ್ಣವಾಗಿ ಇವತ್ತು ನಮಗೆ ಗ್ರಾನೈಟ್ ಮತ್ತು ಮಾರ್ಬಲ್ ಕೊಡುವಂಥ ದೊಡ್ಡ ಮಟ್ಟದ ಸಹಕಾರ ಇವತ್ತು ರಜಾಕ್ ಕಾಜಿಯವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಅವಕಾಶ. ಈ ಕ್ಷೇತ್ರದಕ್ಕೆ ಒಂದು ನಮಗೆ ವಿಶೇಷವಾದ ಒಂದು ಒಡಂಬಡಿಕೆ ಕೂಡ. ಯಾಕೆಂತ ಹೇಳಿದರೆ
ಹಿಂದೆಲ್ಲ ನಾವು ಅಲ್ಲಿ ಕಾರಿಟ್ಟು ನಡ್ಕೊಂಡು ಬರೋದು, ಅಥವಾ ಮಾರ್ಗದಲ್ಲಿ ಹತ್ರ ಕಾರಿಟ್ಟು ನಡ್ಕೊಂಡು ಬರಬೇಕು. ಇಲ್ಲಿಗೆ ಬಹುಶಃ ನಾವು ರಸ್ತೆ ಮಾಡಲಿಕ್ಕೆ ಸುಂದರ ಇದ್ದು, ನಾನು ಈಶ್ವರನ ಬಹುಶಃ ಎಷ್ಟು ಸಲ ಬಂದಿದ್ದೇವೆ ಅಂತಿಲ್ಲ. ಮತ್ತು ಬೆಂಗಳೂರ KDB ಆಫೀಸಿಗೆ ನನಗೆ ತಂದೆ ಶಾಸಕರಾಗಿ ದಸೌಕ್ಯರಾಗಿದ್ದು, ಆ ಸಂದರ್ಭದಲ್ಲಿ ಇಲ್ಲಿ ಇದನ್ನು ಕಟ್ಟು ಮಾಡಿ ಅರ್ಧದಲ್ಲಿ ಬಿಟ್ಟು ಹೋದಂಥ ಪರಿಸ್ಥಿತಿಯಲ್ಲಿ ಮತ್ತೆ ಬೆಂಗಳೂರು ಹೋಗಿ ಆ ಶ್ರೀವಾಸ್ತವರು ಅಲ್ಲಿ ಆಗ ಅಧಿಕಾರಿಯಾಗಿದ್ದರು. ನಾನು ಈಶ್ವರಲ್ಲಿ ಸುಂದರಲ್ಲಿ ಬೆಂಗಳೂರು ಸುತ್ತಾಡಿ ಇದನ್ನು ಸಂಪರ್ಕ ಮಾಡೋದಲ್ಲ, ಸಂಪರ್ಕ ಮಾಡುವಂಥ ಕೆಲಸ ಮಾಡೋದಷ್ಟು ಸಮಸ್ಯೆ. ಜಾಗ ಬಿಡಲಿಕ್ಕೆ ಯಾರು ಕೇಳ್ತಾರೆ, ಸ್ವಲ್ಪ ಆ ಕಡೆ ಹೋದರೆ ಬೈಗಳು, ಈ ಕಡೆ ಬಂದರೆ ಬೈಗಳು. ಸ್ವಲ್ಪ ಏನಾದರೂ ಮಾಡಿಕೊಳ್ಳೋದು ರೀತಿಯಿಂದ ಬಹುಶಃ ಈ ರಸ್ತೆ ನಿರ್ಮಾಣ ಮಾಡೋದನ್ನು ಕೂಡ ನೆನಪು ಇವತ್ತು ಕೂಡ ಶಾಶ್ವತವಾಗಿ ಆ ಒಂದು ಭಾವನಾತ್ಮಕವಾದ ಒಂದು ಸಂಬಂಧ ಕೂಡ ಇವತ್ತು ಕೂಡ ಇದೆ. ಬಹುಶಃ 10 ವರ್ಷಗಳ ಮುಂಚೆ ಈ ಪ್ರದೇಶ ಹೇಗಿತ್ತು, ಈಗ 10 ವರ್ಷ ನಂತರ ಈ ಎಲ್ಲ ಸುತ್ತಮುತ್ತ ಪ್ರದೇಶ ಹೇಗೆ ಆಗಿದೆ ಅಂತ ಹೇಳಿ ನಾನು ಹೇಳ್ಬೇಕಂತಿಲ್ಲ. ಇಲ್ಲಿಂದ ಅತ್ಯಂತ ಹಿರಿಯ ಭಕ್ತಾದಿಗಳು ಗೌರ್ಕಲು ಬಸ್ಸಲ್ಲಿ ಬಂದು ಹೋಗುವವ್ರ ಮೂಲ್ಯ ಎಲ್ಲರೂ ಕೂಡ ಇದು ನೋಡುವಂಥ ಗೊತ್ತಿರುವಂಥ ಒಂದು ವಿಚಾರ. ಇದು ಇನ್ನೂ ಕೂಡ ಅಭಿವೃದ್ಧಿ ಆಗುವಂಥ ಅವಕಾಶ ಆಗಬೇಕಾಗ್ತದೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ನೀವೆಲ್ಲರೂ ಕೂಡ ನಮಗೆ ಏನಾದರೂ ಇಲ್ಲಿ ಜಾಗ ಬಿಟ್ಟು ಕೊಟ್ಟರೆ ಈ ರಸ್ತೆ ಏನು ಒನ್ ವೇ ರಸ್ತೆ, ಇಷ್ಟೆಲ್ಲ ಧಾರ್ಮಿಕ ಕೇಂದ್ರಗಳೆಲ್ಲ ಬರುವಾಗ ಇದು ಬರೀ ಒನ್ ವೇ ರಸ್ತೆ ಆಗೋದಿಲ್ಲ, ಇದನ್ನು 2 ವೇ ರಸ್ತೆ ಮಾಡುವಂಥ ದೊಡ್ಡ ಮಟ್ಟದ ಆಲೋಚನೆಯನ್ನು ಊರವರು ಇವತ್ತು ಮಾಡಬೇಕು. ಅದಕ್ಕೆ ಊರವರು ನಮಗೆ ಜಾಗ ಎಲ್ಲ ಬಿಟ್ಟು ಕೊಟ್ಟರೆ ಬಹುಶಃ ಖಂಡಿತವಾಗಿ ಇದನ್ನು ರಸ್ತೆ ನಗಲಿಕಗೊಳಿಸುವಂಥ ಮೊದಲ ಆದ್ಯತೆ ನಾವು ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ತಾವೆಲ್ಲ ಯಾರು ಜಾಗ ಬಿಡ್ತೀರಿ ಅದು ಮೊದಲಕ ನೀವು ಈ ಒಂದು ಜೀರ್ಣೋದ್ಧಾರಕ್ಕೆ ಮತ್ತು ನಿಮ್ಮ ಈ ಬ್ರಹ್ಮಕಲಶೋತ್ಸವಕ್ಕೆ ಇದೊಂದು ಮೊದಲ ಕೊಡುಗೆ, ದೇವರಿಗೆ ಕೊಡುವಂಥ ಅತ್ಯಂತ ದೊಡ್ಡ ಕೊಡುಗೆ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಬಹುಶಃ ನಮಗೆಲ್ಲ ಗೊತ್ತಿದೆ, ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಕೂಡ ಬಹುಶಃ ಒಂದೇ ದೇವರಿದ್ದ ಅಂತ ಹೇಳುವಂಥ ಬಹುಶಃ ನಮಗೆಲ್ಲ ಕೂಡ ಸ್ಪಷ್ಟವಾಗಿರುವಂಥ ವಿಚಾರ. ಯಾಕೆಂದರೆ ನಾನು ಕೂಡ ನಮ್ಮೆಲ್ಲ ಮಿತ್ರರಿಗೆ ಅವರಿಗೆಲ್ಲ ಚರ್ಚೆ ಮಾಡೋದು ಹೇಳ್ತೇವೆ, ನಾವೆಲ್ಲ ಆಲೋಚನೆ ಮಾಡಬೇಕು, ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು. ಯಾಕೆ ನಾವು ಒಂದೇ ತಾಯಿಯ ಮಕ್ಕಳು ಅಂತ ಹೇಳಿದರೆ, ನೋಡಿ ಇವತ್ತು ನಮ್ಮ ಒಂದು ವಿಚಾರದಲ್ಲಿ ಒಂದು ಮಗು ಹುಟ್ಟಬೇಕಾದ್ರೆ ಅದು ತಾಯಿಯ ಗರ್ಭದಲ್ಲಿ ಅದು 9 ತಿಂಗಳು 10 ದಿವಸ ಶಾಶ್ವತ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಒಂದೇ ಇರುವಂಥದ್ದು. ಅಲ್ಲಿ ಹಿಂದೂಗಳಿಗೆ ಬೇರೆ 3 ತಿಂಗಳು, ಮುಸ್ಲಿಮ್ಗೆ 2 ತಿಂಗಳು, ಕ್ರಿಶ್ಚಿಯನ್ಗೆ 9 ಬೇರೆ ಬೇರೆ ತಿಂಗಳು ಏನಾದಿದೆಯಾ? ಎಲ್ಲ ಮಗು ಹುಟ್ಟುವಾಗ ಎಲ್ಲವೂ ಕೂಡ ಒಂದೇ ಡೇಟನ್ನು ಕೊಡುವಂಥ ಒಂದು ವಿಶೇಷವಾಗಿ ಇವತ್ತಿದೆ. ಇನ್ನು ಹುಟ್ಟಿದ ನಂತರ ಎಲ್ಲರಿಗೂ ಕೂಡ 2 ಕಣ್ಣು, ಒಂದೇ ಬಾಯಿ, 2 ಕಿವಿ, 1 ಮೂಗು, ಎಲ್ಲ ಒಂದೇ ರೀತಿಯಲ್ಲ. ಒಂದೊಂದು ಧರ್ಮದವರಿಗೆ 2 ಕಣ್ಣು, ಇನ್ನೂ ಧರ್ಮದವರಿಗೆ 4 ಕಣ್ಣು, ಇನ್ನೊಬ್ಬನಿಗೆ 3 ಕಣ್ಣು, ಇನ್ನೊಬ್ಬ ಒಕ್ಕಣ್ಣು, ಅದು ಒಬ್ಬನಿಗೆ 1 ಬಾಯಿ, ಅದು ಹಿಂದಿಂದ ಕಣ್ಣು, ಏನದಿದೆಯಾ? ಎಲ್ಲ ಆಕಾರ ಕೂಡ ಒಂದೇ ಇವತ್ತು ಬರುವಂಥದ್ದು. ತದನ ಭಾವನಾತ್ಮಕದ ವಿಚಾರ ಇವತ್ತು ಕೆಲವು ಯಾರು ಕಷ್ಟದಿದ್ದಾಗ ಒಬ್ಬನಿಗೆ ಭಾವನಾತ್ಮಕವಾಗಿ ಸಹಾಯ ಮಾಡುವಂಥ ಮನೋಭಾವ, ಒಬ್ಬ ಸಂತೋಷದಲ್ಲಿದ್ದಾಗ ಅವನಿಗೆ ಸಂತೋಷ ಹಂಚುವಂಥ ಭಾವನದ ವಿಚಾರಗಳು, ಈ ಹೃದಯದಿಂದ ಬರುವಂಥ ಎಲ್ಲ ಭಾವನೆಗಳು ಎಲ್ಲ ಮನುಷ್ಯರಿಗೆ ದೇವರು ಒಂದೇ ರೀತಿ ಕೊಟ್ಟಂಥ ಇದರಲ್ಲಿ ಏನು ಬೇರೆ ಬೇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಭಾವನೆಗಳೇ ಇವತ್ತು ಬರುವಂಥ ಅರ್ಥದಲ್ಲಿ ದೇವರ ಭಾವನೆಗಳೇ ಇವತ್ತು ಸೃಷ್ಟಿ ಮಾಡಲಿಲ್ಲ. ಮತ್ತು ನಾವು ಜನರು ಕೂತ್ಕೊಂಡು ಯಾಕಾಗಿ ಇದನ್ನು ಸೃಷ್ಟಿ ಮಾಡ್ತೇವೆ ಅಂತ ಹೇಳುವಂಥ ವಿಚಾರ ಇವತ್ತು ಆಗುವಂಥ ವಿಚಾರ ಇವತ್ತು ಆಗಬೇಕಾಗುತ್ತೆ. ಆತ್ಮಾವಲೋಕನ ಬಹುಶಃ ಎಲ್ಲರೂ ಕೂಡ ಇವತ್ತು ಮಾಡುವಂಥದ್ದು ಭವಿಷ್ಯದ ಆಲೋಚನೆ ಮಾಡಿಕೊಳ್ಳೋದು ಅತ್ಯಗತ್ಯ. ಇಲ್ಲಿ ಯಾವುದಕ್ಕೂ ಸಂದರ್ಭ ಇಲ್ಲ. ಬಹುಶಃ ಅವರವರ ಧರ್ಮ ಹೇಗೆ ನೀನು ಜೀವಿಸಬೇಕು ಮತ್ತು ಹೇಗೆ ನೀನು ತೀರಿ ಹೋಗಬೇಕು, ದೇವರ ಪ್ರೀತಿಗೆ ಜನರ ಪ್ರೀತಿಗೆ ಪಾತ್ರರಾಗಿಕೊಂಡು ದೇವರ ಪ್ರೀತಿಗೆ ಪಾತ್ರರಾಗಬೇಕಂತೇಳಿ ಸ್ಪಷ್ಟವಾಗಿ ನಮ್ಮ ಜೀವನ ಶೈಲಿಯನ್ನು ನಾವು ಹೇಗೆ ತಗೊಂಡು ಹೋಗ್ಬೇಕಂತೇಳಿ ಕೊಡುವಂಥ ಒಂದು ಪರಿಪಾಠವಿರ್ತದೆ. ಒಂದೊಂದು ಧರ್ಮದಲ್ಲಿ ಒಂದೊಂದು ಹುಟ್ಟಿ ಬರ್ತಾರೆ. ನಾನು ಇವತ್ತು ಮುಸ್ಲಿಂ ಜನಾಂಗದ ಮನೆಯಲ್ಲಿ ಹುಟ್ಟಿದ್ದೇನೆ, ನಾನು ಮುಸ್ಲಿಂ ಅಂತ ನಾಮಕರಣ ಮಾಡಿ ನಾನು ಅದಕ್ಕೆ ಅನುಗುಣ ಜೀವನ ಮಾಡ್ತೇನೆ. ಇನ್ನೊಬ್ಬರು ಹಿಂದೂ ಸಹೋದರರು ಹಿಂದೂ ಮನೆಯಲ್ಲಿ ಹುಟ್ಟಿದ್ದಾರೆ, ಅವರು ಅದರಲ್ಲಿ ಬೇರೆ ಬೇರೆ ಜಾತಿ ಪಂಗಡದಲ್ಲಿ ಹುಟ್ಟಿರ್ತಾರೆ, ಅದಕ್ಕೆ ಅನುಗುಣವಾಗಿ ತನ್ನ ಜೀವನ ಶೈಲಿಯನ್ನು ಇವತ್ತು ಮಾಡಿಕೊಂಡು ಹೋಗ್ತಾರೆ. ಇನ್ನು ಕೆಲವು ಕ್ರಿಶ್ಚಿಯನ್ ಮನೆಯಲ್ಲಿ ಹುಟ್ಟಿರ್ತಾರೆ, ಅದಕ್ಕೆ ಅನುಗುಣವಾಗಿ ಇವತ್ತು ಹೋಗುವಂಥ ವಿಚಾರ. ಅದು ಎಲ್ಲ ಧರ್ಮದ ಮೂಲ ಸಂದೇಶ ಅಂತ ಹೇಳಿದರೆ ಶಾಂತಿ, ಪ್ರೀತಿ, ಏಕತೆ, ಸೋದರತೆ. ನೀನು ಕಷ್ಟದಲ್ಲಿದ್ದ ಒಬ್ಬನೇ ಸಾಕಾರ ಮಾಡು, ಸರ್ವ ಜನರಿಗೆ ಪ್ರೀತಿಗೆ ಪಾತ್ರರಾಗು, ಅದನ್ನು ನಿನಗೆ ಮೋಕ್ಷ ಸಿಕ್ಕಿದ ಬಹುಶಃ ದೇವರ ಪ್ರೀತಿಗೆ ಪಾತ್ರರಾಗಿ ಸ್ವರ್ಗಕ್ಕೆ ಹೋಗುವಂಥ ವಿಚಾರ ಆಗಬೇಕಂದೇಳಿ ಸ್ಪಷ್ಟವಾಗುವಂಥ ವಿಚಾರ. ಬಹುಶಃ ಸ್ವರ್ಗ ಇದೆ ಅಂತ ನಮಗೆಲ್ಲ ಗೊತ್ತಿದೆ. ಅದು ಸ್ವರ್ಗ ಇದೆ, ಬಹುಶಃ ಸ್ವರ್ಗ ಇದೆ ಅಂತ ನಮಗೆಲ್ಲರಿಗೂ ಕೂಡ ವಿಶ್ವಾಸ ಇದೆ. ಅದು ಯಾರು ಕೂಡ ನೋಡಲಿಲ್ಲ. ನಾನು ಅದಕ್ಕೊಂದು ಪುಸ್ತಕದ ಹೇಳಿದ ಒಬ್ಬ ಬರಹಗಾರ ಬರ್ತಾನೆ, ಸ್ವರ್ಗ ಇದೆ ಅಂತೆಲ್ಲ ನಮಗೆಲ್ಲರಿಗೂ ವಿಶ್ವಾಸ, ಆದರೆ ನಾವು ಯಾರು ಕೂಡ ಸ್ವರ್ಗ ನೋಡಲಿಲ್ಲ. ಆದರೆ ದೇವರು ನಮ್ಮನ್ನು ಸ್ವರ್ಗದಲ್ಲೇ ಇವತ್ತು ಹುಟ್ಟಿಸಿದ್ದಾನೆ. ಆದರೆ ನಾವು ಹಿಂದಿನೆಲ್ಲ ಟೆನ್ಷನನ್ನು ಇಟ್ಟುಕೊಂಡು ಮುಂದಿನ ಭಯವನ್ನು ಇಟ್ಟುಕೊಂಡು ನಾವು ಇದ್ದಂಥ ಸ್ವರ್ಗವನ್ನು ನಾವು ನರಕ ಮಾಡುವಂಥ ಪರಿಸ್ಥಿತಿಗೆ ನಾವು ಇವತ್ತು ಇಲ್ದಿದ್ದೇವೆ ಅಂತ ವಿಚಾರಕ್ಕೆ ನಾವು ಇವತ್ತು ಬಂದಿದ್ದೇವೆ. ನಾವಿಲ್ಲಿ ಹುಟ್ಟಿದೆ ಇದು ಭೂಲೋಕದಲ್ಲಿ ನಾವು ದೇವರು ಕೊಟ್ಟ ದೊಡ್ಡ ಪುಣ್ಯ. ನಮಗೆ ಈ ಸಿಕ್ಕಿದಂಥ ಅವಕಾಶವನ್ನು ಸ್ವರ್ಗದಲ್ಲಿ ಜೀವನ ಮಾಡೋ ರೀತಿ ನಾವು ಜೀವನ ಮಾಡಿಕೊಂಡು ಹೋದರೆ ಅತ್ಯಂತ ಸಂತೋಷಭರಿತವಾದ ಜೀವನ ಸಾಗಿಸೋ ಅವಕಾಶ ಆಗ್ತದೆ. ಅದು ಬಿಟ್ಟು ನಾವು ದ್ವೇಷ, ಸಂಸನ, ಸಂಶಯ ಈ ಎಲ್ಲ ವಿಚಾರ ಇಟ್ಟುಕೊಂಡು ನಾವು ದೇವರು ಕೊಟ್ಟಂದು ಎಷ್ಟು ಒಟ್ಟಿಗೆ ಆಯುಷ್ಯ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಇದನ್ನು ಸಂತೋಷವಾಗಿ ನಾವು ಬದುಕದಿದ್ದರೆ
ಅಂತಿಮ ಕ್ಷಣದಲ್ಲಿ ನಾವು ಎಷ್ಟೇ ನೀವು ದ್ವೇಷ ಮಾಡಿ, ಎಷ್ಟೇ ನಮಗೆ ತೊಂದರೆ ಕೊಡಿ, ಏನೇ ಇವತ್ತು ಮಾಡಿ, ಅದು ಏನೇ ಆದರೂ ಕೂಡ, ಎಷ್ಟೇ ಕೋಪ ಇದ್ದರೂ ಕೂಡ ನಾವು ಕಣ್ಣು ಮುಚ್ಚುವಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ಕೂಡ ನಾವು ಪಶ್ಚಾತ್ತಾಪನ ಪಡ್ತೇವೆ ಅಂತ ಬೇಡ ಸ್ಪಷ್ಟವಾಗಿ ನಾವು ನೋಡುವಂಥ ವಿಚಾರ. ನಾನು ಹಲವಾರು ಜನರನ್ನು ನಾನು ಇವತ್ತು ನೋಡಿದ್ದೇನೆ. ಅವರ ಯುವಕ ನಾಯಕತ್ವದಲ್ಲಿ ಯಾವ ರೀತಿ ಇದ್ದರೂ ಅಂತಿಮ ಕ್ಷಣದಲ್ಲಿ ಕಣ್ಣು ಮುಚ್ಚುವ ಸಂದರ್ಭದಲ್ಲಿ ಅವರ ಭಾವನೆಗಳೇನು ಭಾಳ ಸ್ಪಷ್ಟವಾಗಿ ಇದೆ. ಆದಾಗ ನಾವು ಈಗ ಸಂತೋಷದಿಂದ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಎಲ್ಲ ಜೊತೆ ಅದು ಬೆರೆತುಕೊಂಡು ನಮಗೆ ತೊಂದರೆ ಮಾಡಿದವನು ಕ್ಷಮಿಸಿಕೊಳ್ಳುವುದು, ಉಪಕಾರ ಸಾಧ್ಯ ಮಾಡುವುದು, ಅವನ ಸಹ ನಾವು ಹಂಚಿಕೊಳ್ಳುವುದು, ದ್ವೇಷರಹಿತವಾದ ನನ್ನ ಜೀವನ ಸಾಗಿಸಿದಾಗ ನಾನು ಅತ್ಯಂತ ಸಂತೋಷನ ಕಣ್ಣು ಮುಚ್ಚುವಂಥ ಅವಕಾಶ ಇವತ್ತು ಆಗ್ತದೆ ಅಂತ ಹೇಳಲಿಕ್ಕೆ ನನ್ನೊಂದು ಭಾವನೆ. ಯಾಕೆಂತ ಹೇಳಿದರೆ ಬಹುಶಃ ನಾವು ಇವತ್ತು ಎಲ್ಲಿ ಹುಟ್ಟುತ್ತೇವೆ, ಯಾವ ಪ್ರದೇಶ ಹುಟ್ಟುತ್ತೇವೆ, ಯಾವ ಆಸ್ಪತ್ರೆ ನಮ್ಗೆ ಗೊತ್ತಿಲ್ಲ. ಅದು ಒಂದೇನಿದೆ, ತಂದೆ ತಾಯಿ ಕುಟುಂಬಸ್ಥರಿಗೆ ತಾಯಿ ಬದುಕಬೇಕು, ಬೇರೆ ಯಾವುದೇ ವಿಚಾರ ಇಲ್ಲ. ಹುಟ್ಟುವಾಗ ಮಗು ಬದುಕಬೇಕು, ತಾಯಿ ಬದುಕಬೇಕು. ಯಾವ ಡಾಕ್ಟರ್ ಆಗಿರಲಿ, ಯಾವ ಜಾತಿಯ ಡಾಕ್ಟರ್ ಆಗಿರಲಿ, ಯಾವ ಧರ್ಮದ ನರ್ಸ್ ಆಗಿರಲಿ, ಯಾವ ಧರ್ಮದ ಆಸ್ಪತ್ರೆ ಆಗಿರಲಿ, ಯಾವ ಕ್ಲರ್ಕ್, ಅದನ್ನು ಯಾರು ಕೂಡ ನೋಡೋದಿಲ್ಲ. ಬರೇ ಒಂದು ತಾಯಿ ಮತ್ತು ಮಗು, ಆರೋಗ್ಯವಂತವಾದ ಮಗು, ತಾಯಿ ಇವತ್ತು ಬದುಕಬೇಕಂತ ಮನೆಯವರೆಲ್ಲ ಆಸೆ. ಇನ್ನು ಆಯುಷ್ ಎಲ್ಲರಿಗೂ ಕೂಡ 100 ವರ್ಷ ದೇವರು ಕೊಡಬೇಕು. ಅದು ಎಲ್ಲಿ ಯಾವಾಗೇನು ಕೊಡ್ತಂದು ಯಾರಿಗೆ ಕೊಡಿ ಇವತ್ತು ಗೊತ್ತಿಲ್ಲ. ನಾಳೆ ನಾವು ಯಾರ ಮನೆ ಮುಂದೆ ತೀರಿ ಹೋಗ್ತೇವಂತ ಕೂಡ ನನಗೆ ಕೂಡ ಇವತ್ತು ಗೊತ್ತಿಲ್ಲ. ಆಗ ಬಹುಶಃ ಯಾರಾದರೂ ಆಗ್ಬೋದು, ಕೊನೆಗಳಿಗೆಲ್ಲಿ ನೀರು ಬಿಡಲಿಕ್ಕೆ ಯಾವುದೊಬ್ಬ ಸಿಕ್ಕಲಿ ಅಂತ ಹೇಳಿ ಬಹುಶಃ ಭಾವನೆ ಇದ್ದೇ ಹೊರತು ಬಹುಶಃ ಅವರು ಆಗ್ತದೆ, ಇವರಾಗೋದಿಲ್ಲ, ಇವನಾಗ್ತದೆ, ಅವನಾಗ್ತದೆ, ಏನು ಕೂಡ ಯಾರು ಕೂಡ ಮನಸ್ಸಿಗೆ ನಾವು ತಗೊಳ್ಳೋದಿಲ್ಲ. ಯಾವುದೇ ಜಾತಿ ಆಗ್ಬೋದು, ಯಾವುದೇ ಧರ್ಮದಾಗ ಏನಾಗ್ಬೋದು, ಕುಡಿಲಿಕ್ಕೆ ಸ್ವಲ್ಪ ಬಾಯಿಗೆ ಸ್ವಲ್ಪ ನೀರು ಹಾಕಲಿ ಎಂಬ ಭಾವನೆ ಇದ್ದೇ ಹೊರತು ಬೇರೆ ಯಾವುದೇ ಭಾವನೆ ನಾವು ಇರುವುದಿಲ್ಲ. ಸೊ ನಮಗೆ ಹುಟ್ಟುವಾಗ ಕೂಡ ಏನು ತೊಂದರೆ ಇಲ್ಲ, ಇನ್ನು ಸಾಯುವಾಗಲೂ ಕೂಡ ಏನು ಯಾರು ಕೂಡ ಆಗ್ಬೋದು. ಈ ಮಧ್ಯದಲ್ಲಿ ಯಾಕೆ ಅಂತೇಳಿ ನಾವೆಲ್ಲ ಆತ್ಮಲೋಕನ ಮಾಡುವಂಥ ವಿಚಾರ ಇವತ್ತು ಆಗಿದೆ. ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ, ಇದರ ಮುಖಾಂತರ ಇವತ್ತು ನಮ್ಮ ಎಲ್ಲ ಧರ್ಮಗಳ ಹೋರಾಟ ಆಗಿ ಹೊರತು ಧರ್ಮದ ಮಧ್ಯೆ ಎಲ್ಲಿಯೂ ಕೂಡ ಇವತ್ತು ಹೋರಾಟ ಹಾಕುವಂಥ ವಿಚಾರ ಇವತ್ತು ಆಗಲಿಲ್ಲ. ನಾನು ವಿಧಾನಸಭೆ ಭಾಷಣ ಮಾಡುವಾಗ ಹೇಳಿದೆ ಮೂಲ್ಯ ಸ್ವಾಮೀಜಿಯವರೇ, ಈ ದೇಶದ ಸಂಸ್ಕೃತಿ ಯಾವುದಂತ ಹೇಳಿದರೆ ಅದು ರಾಮಾಯಣ ಮತ್ತು ಮಹಾಭಾರತ ಸಂಸ್ಕೃತಿ. ಅದು ಈ ದೇಶದ ಇವತ್ತು ಸಂಸ್ಕೃತಿ. ರಾಮಾಯಣ ಮತ್ತು ಮಹಾಭಾರತದಲ್ಲಿ ಧರ್ಮ ಎಲ್ಲಿಯೂ ಕೂಡ ಗಲಾಟೆ ಇದಾಗಲಿಲ್ಲ. ಅಲ್ಲಿ ನ್ಯಾಯ ಅನ್ಯಾಯ, ದುಷ್ಟ ಅದೃಷ್ಟ ಯಾರು ತೊಂದರೆ ಅದರ ಬಗ್ಗೆ ಇವತ್ತು ಅಲ್ಲಿ ಆಯಿತು ಹೊರತು ಎಲ್ಲಿಯೂ ಕೂಡ ಧರ್ಮ ಮಧ್ಯೆ, ಜಾತಿ ಮಧ್ಯೆ ನಮ್ಮ ದೇಹ ಕೂಡ ಆಗಬೇಕು. ಸಮಾಜದಲ್ಲಿ ಯಾರೇ ದುಷ್ಟ ಶಕ್ತಿ ಇದ್ದರೂ ಕೂಡ ಅವ್ರನ್ನ ಮಟ್ಟ ಹಾಕುವಂಥ ಕೆಲಸ ಸಮಾಜ ಸರ್ವ ಜನರದ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಆಗಿದೆ. ಯಾನೇ ಇರಲಿ, ಯಾರು ಇವತ್ತು ದುಷ್ಟ ಇದ್ದಾರೆ ಅವರನ್ನು ಮುಡುವಂಥ ನಮ್ಮ ಕೆಲಸ ಇವತ್ತು ಆಗುವಂಥ ವಿಶೇಷವಾದ ಮನೋಭಾವ ಎಲ್ಲ ಸ್ವಾಮೀಜಿಗೆ ಮುಖಾಂತರ ಯುವ ಜನಾಂಗ, ಎಲ್ಲ ಧರ್ಮ ಜನಾಂಗ ಮುಂದೆ ತಗೊಂಡು ಹೋಗುವಂಥ ಅವಕಾಶ ಇವತ್ತು ಆಗಬೇಕು ಅಂತ ಹೇಳಲಿಕ್ಕೆ ಅದು ನನ್ನ ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಸಣ್ಣದಿಂದ ಎಲ್ಲ ಧಾರ್ಮಿಕ ಕೇಂದ್ರ ಹೋಗ್ತಾಕೆ ನನ್ನ ಮನೆ ಪಕ್ಕ ರಾಧಕ್ಕ, ಯಮುನಕ್ಕ, ದೇವದಾಸ್ ಅವರು, ಸತೀಶ್ ಅವರು, ಅವೆಲ್ಲ ನಾನು ಎಲ್ಲ ಹರಿಕತೆಗೆ, ದೈವಸ್ಥಾನಕ್ಕೆ, ಕೋಲಕ್ಕೆ ಈಗಿಂದಲ್ಲ, ನಾನು ಸಣ್ಣದಿಂದಲೇ ನನ್ನ ತಂದೆ ತಾಯಿ ಕಲಿಸ್ತೇವೆ ಹಿಂದಿನ ಬಾಗಿಲಿಂದ. ಜನಕ್ಕೆಲ್ಲ ಎಣಿಸ ರಾಜಕೀಯಕ್ಕಾಗೆಲ್ಲ ಈ ವ್ಯಕ್ತಿತ್ವ, ನನ್ನ ವ್ಯಕ್ತಿತ್ವ ನನ್ನನ್ನು ಎಷ್ಟೇ ಟೀಕೆ ಮಾಡಿದ್ರು ಕೂಡ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅಧಿಕಾರ ಇದ್ದರೂ ಕೂಡ ಇಲ್ಲದಿದ್ದರೂ ಕೂಡ ಈ ವ್ಯಕ್ತಿತ್ವ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಈ ವ್ಯಕ್ತಿತ್ವ ಯಾವಾಗ ಹೋಗ್ತದೆ ಅಂತ ಹೇಳಿದರೆ ನಾನು ಮಣ್ಣಾದಾಗ ಮಾತ್ರ ನನ್ನ ವ್ಯಕ್ತಿತ್ವ ಮಣ್ಣಾಗ್ತದೆ ಹೊರತು ಇದು ಬೇರೆ ಯಾವುದು ಹೋಗಲಿಕ್ಕೆ ಸಾಧ್ಯ. ಇದು ನನಗೆ ಸಣ್ಣದಿಂದ ಬಂದು ತಂದೆ ತಾಯಿರು ಕೊಟ್ಟಂಥ, ನಮ್ಮ ನೆರೆಕೆಯರು ಕೊಟ್ಟಂಥ ವ್ಯಕ್ತಿತ್ವ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಆ ವ್ಯಕ್ತಿತ್ವ ಇವತ್ತು ನನ್ನ ಅತ್ಯಂತ ಇವತ್ತು ಸಂತೋಷದ ಜೀವನ ಸಾಗಿಸಬೇಕಾದ್ರೆ ಈ ಒಂದು ದೊಡ್ಡ ನನಗೆ ನನ್ನ ನೆರೆಕರವರು, ತಂದೆ ತಾಯಂದಿರು ಕೊಟ್ಟಂಥ ಒಂದು ಸಂಸ್ಕೃತಿಯ ಇವತ್ತು ನಾನು ಅತ್ಯಂತ ಸಂತೋಷದಿಂದ ಯಾವಾಗಲೂ ಕೂಡ ಇವತ್ತಿದ್ದೇನೆ. ಇವಾಗಲೂ ಕೂಡ ನನಗೆ BP ಶುಗರ್ ಯಾವುದು ಕೂಡ ನಾನು ಕೇಳಿದೆ, ಎಂತಮ್ಮ ನೀವು ರಾಜ್ಯಕ್ಕೆ ಇಷ್ಟು ಟೆನ್ಷನ್, ಡಾಕ್ಟ್ರ್ ಕೇಳ್ತಾರೆ. ನಾನು ನಮ್ಮ ಮನೇಲಿ TV ಇಲ್ಲ ಮತ್ತು ನನಗೆ ನಾನು ಯಾರನ್ನು ದ್ವೇಷಿಸಿಲ್ಲ, ಅದಕ್ಕೆ ಆರಾಮದಲ್ಲಿ ನಾನು ಇರುವಂಥ ಕೆಲಸ ಇವತ್ತು ಆಗಿದ್ದೇನೆ. ಆದಾಗ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿಕೊಂಡು ಬಹುಶಃ ಈ ಕ್ಷೇತ್ರದ ಈ ಕಾರ್ಯಕ್ರಮ ಬಹುಶಃ ನನಗೆ ಕೂಡ ಸಂತೋಷ. ನನ್ನಿಂದ ಒಬ್ಬ ಸೋದರನಾಗಿ ಏನೆಲ್ಲ ಸಹಕರಿಸಬೇಕು ನಾನು ಮುಂದೆ ನಿಂತು ಒಬ್ಬ ಸೋದರನಾಗಿ ಖಂಡಿತವಾಗಿ ನನ್ನ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇದು ಬಹುಶಃ ಭವಿಷ್ಯದಲ್ಲಿ ಅತ್ಯಂತ ಪ್ರಸಿದ್ಧವಾದ ಪವಿತ್ರವಾದ ಆ ಒಂದು ಇಡೀ ಬರೇ ನಾನು ಹೇಳಿದಾಗ ಎಲ್ಲ ಜಾತಿ ಧರ್ಮದ, ಎಲ್ಲ ವರ್ಗದ, ಎಲ್ಲ ಈ ಪ್ರದೇಶಕ್ಕೆಲ್ಲೂ ಬಂದು ಹೋಗುವಂಥ ಅವಕಾಶ ಇವತ್ತು ಆಗುವಂಥ ಅವಕಾಶ ಇವತ್ತು ಆಗಬೇಕು. ಅದು ನಮ್ಮ ದೊಡ್ಡ ಕನಸಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಮೊನ್ನೆ ಮಾಡ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಮೂಲ್ಯನ್, ಅಲ್ಲಿ ಭಾಳ ಖುಷಿಯಾಯಿತು. ಅಲ್ಲಿ ದೈವ ಅದರ ಕೊನೆಗಳಿಗೆ ನಿಮ್ಮ ಸಂಪ್ರದಾಯ ಮತ್ತು ಪಾವಿತ್ರ ಕಾರ್ಯಕ್ರಮ ನಡೆಯುವಾಗ ಅಲ್ಲೊಂದು ಒಂದು ಕಟ್ಟೆ ಇದೆ, ಮರದ ಕಟ್ಟೆ. ಒಂದು ಸೈಡಲ್ಲಿ ದರ್ಗದ ಮಸೀದಿಯ ಅಧ್ಯಕ್ಷ ಸದಸ್ಯರು ಒಂದು ಸೈಡಲ್ಲಿ ಕೂತ್ಕೊಳ್ಳಿಕ್ಕೆ, ಆ ಕಟ್ಟೆಯ ಮರದ ಬಲಭಾಗದಲ್ಲಿ ಕ್ರಿಶ್ಚಿಯನ್ ಚರ್ಚಿನ ಧರ್ಮಗಳು ಮತ್ತು ಅಲ್ಲಿಯ ಸದಸ್ಯರು ಕೂತ್ಕೊಳ್ಳಿಕ್ಕೆ. ಸೊ ಅದು ಈಗಲ್ಲ, ಅದು 100 ವರ್ಷ ಬಂದಂಥ ಈಗಲೂ ಕೂಡ ಅದನ್ನು ಪಾಲಿಸಿಕೊಂಡು ಬರುವಂಥ ಒಂದು ವಿಶೇಷ, ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಇರುವಂಥ ಒಂದು ವಾತಾವರಣ. ಆದರೆ ನಮ್ಮ ಸಂಸ್ಕೃತಿ ಏನಿದೆ, ನಮ್ಮ ಆಚಾರ ಏನಿದೆ, ಇಚ್ಛಾರ ಏನಿದೆ, ಅದನ್ನು ಬಹುಶಃ ಇವತ್ತು
ನಾವು ನಮ್ಮ ಯುವ ಪೀಳಿಗೆ ಬೆಳೆಸಿಕೊಂಡು ಅವ್ರನ್ನ ಅತ್ಯುತ್ತಮವಾದ ವ್ಯಕ್ತಿತ್ವ, ಸಂತೋಷವಾದ ಜೀವನ, ಟೆನ್ಷನ್ ರಹಿತವಾದ ಅವರಿಗೆ ಒಂದು ವ್ಯಕ್ತಿತ್ವ ಕೊಡೋ ಜವಾಬ್ದಾರಿ ಅದು ನಿಮ್ಮ ಮೇಲೆ ಜವಾಬ್ದಾರಿ ಆಗಿದೆ. ಈ ಕ್ಷೇತ್ರಕ್ಕೆ ನನ್ನಿಂದ ಆಗುವಂಥ ಸಹಕಾರ ನಾನು ಖಂಡಿತವಾಗಿ ನಾವು ಕೊಡ್ತೇನೆ. ನಾನು ಆಗಿಂದಾಗೆ ಇವತ್ತು ಬರುವಂಥ ಒಂದು ಸಂದರ್ಭ ಇದೇ ಭಾಳಷ್ಟು ಸಲ ನಾನು ಬಂದು ಹೋಗೋದಿಲ್ಲದೆ ನಮ್ಮ ನನ್ನ ಪರವಾಗಿ ಗುರಿಕಾರರು ಆಗಾಗಲೇ ಅದಾಗಬೇಕಿದ್ದಾದ ವೀಣಾ ಅವರು ಕೌನ್ಸಿಲರ್ ಆಗಿದ್ದುಕೊಂಡು ಅವರ ಕಾಳಜಿ, ಇಂದು ಸುಂದರಿನ ಹುಲಿಯರವರು ಕೂಡ ಇವತ್ತು ನನಗೆ ಹಿಂದೆ ಅವ್ರಿಗೆ ಸಂಬಳ ಅದು ನೀರು ಇರಲಿ ಅದಕ್ಕೆ ಈ ಕ್ಷೇತ್ರದ ಅಭಿವೃದ್ಧಿ ನಾನೊಬ್ಬ ಸೋದರನಾಗಿ ನಾನು ಮುಂದೆ ನಿಂತು ನನ್ನ ಎಲ್ಲ ರೀತಿಯ ನಾನು ಇವತ್ತು ಮಾಡ್ತೇನೆ. ಮತ್ತು ನನ್ನ ಕ್ಷೇತ್ರ ಉದ್ದಗಲಕ್ಕೂ ನಾನು ಈ ಒಂದು ಕ್ಷೇತ್ರ ಮಾತ್ರ ಅಲ್ಲ, ನಿಮ್ಮ ರವಿಶಂಕರ್ ಇದ್ದಾರೆ, ಸೋಮನಾಥ್ ನಮ್ಮ ಎಲ್ಲಿದ್ದಾರೆ, ರವಿಶಂಕರ್ ಇದ್ದಾರೆ, ಅವ್ರ ಹತ್ರ ಕೇಳಿ, ದಾಸನ ಹತ್ರ ಕೇಳಿ. ಬಹುಶಃ ಅವರ ರಕ್ತೇಶ್ವರಿ ದೇವಸ್ಥಾನಕ್ಕೆ ಮುಂಚೆ ಅಲ್ಲಿ ಏನು ಕೂಡ ಇರಲಿಲ್ಲ, ಇಲ್ಲಿದ್ದಾರೆ ಸರಿಯಾಗಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ, ಬರೀ ಒಂದು ಸಣ್ಣ ಗುಡಿ ಮಾತ್ರ ಇವತ್ತು ಅವತ್ತಿತ್ತು ಫಸ್ಟ್ ಬಂದಾಗ ನನ್ನನ್ನು ಕರ್ಕೊಂಡು ಹೋದಾಗ. ಆಗ ಬಹುಶಃ ರವಿಶಂಕರ್ ಅವರು ಅಲ್ಲಿ ನಮ್ಮ ಒಬ್ಬ ಫಾರಿನ್ಗೆ ಹೋದ, ಮತ್ತು ಪ್ರವೀಣ್ ಮತ್ತು ಈಗ ನಮ್ಮ 4 ಜನ ಉತ್ತಮದ ಯುವಕರ ತಂಡ ಇದೆ, ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ಅಲ್ಲಿ ನನ್ನಿಂದ ಏನಲ್ಲಿ ಆಗಬೇಕು ಅಲ್ಲಿ ಫಸ್ಟ್ ಸಭಾಭವನವನ್ನು ಕ್ಷೇತ್ರ ನಿರ್ಮಾಣ ಮಾಡಿದ ನಮ್ಮ ಶಾಸನ ಅಲ್ಲಿಯ ಸಭಾಭವನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ 1 ಕಿಲೋಮೀಟರ್ ದೂರ ನಿಂತು ನಾವು ನಡ್ಕೊಂಡು ಹೋಗ್ತಿದ್ದೆವು, ಅದಕ್ಕೆ ಮುಂದೆ ನಿಂತು ಅಲ್ಲಿ ಕಾಂಕ್ರೀಟೀಕರಣ ಮಾಡಿಕೊಂಡು ಇವತ್ತಲ್ಲಿ ಭವ್ಯ ಸಭಾಭವನ ಎಲ್ಲ ಕೂಡ ಭಾಳಷ್ಟು ಅಭಿವೃದ್ಧಿ ಆಗ್ತದೆ ಅಂತ ನಮಗೆ ಇವತ್ತು ಅತ್ಯಂತ ಸಂತೋಷ ಆಗ್ತಿದೆ. ಸೋಮನಾಥ ದೇವಸ್ಥಾನದ ರವಿ ಅಣ್ಣನವರಿದ್ದ, ನಾನು ಹೇಳ್ಬೇಕಂದಿಲ್ಲ, ಬಹುಶಃ ನಮ್ಮ ಜೀರ್ಣೋದ್ಧಾರ ಸಂದರ್ಭದಲ್ಲಿ ನನ್ನ ಸಹಕಾರ ಏನು ಮೇನ್ ಮಾಡಿದೆ ಅಂತೇಳಿ ಬಹುಶಃ ಅವರು ಕೂಡ ಭಾಳ ಸ್ಪಷ್ಟವಾಗಿರುವಂಥ ಅವಕಾಶ ಗೊತ್ತಾಗ್ತದೆ. ಸೋಮನಾಥ್ ಹುಲಿಯದ ರವಣ್ಣ ಕೂಡ ಎಲ್ಲ ಆ ಕಡೆ ಇದ್ದಾರೆ, ಅವ್ರದ್ದು ಕೂಡ ಅಭಿಪ್ರಾಯ ಇವತ್ತು ಕೇಳುವಂಥ ಅವಕಾಶ ಇವತ್ತು ಮಾಡ್ಬೋದು. ಸೊ ಯಾವ ಪ್ರದೇಶದಲ್ಲಿ ಕೂಡ ಯಾವ ಒಂದು ನನ್ನ ಪ್ರದೇಶದಲ್ಲಿ ಕೂಡ ಯಾವುದೇ ಒಂದು ತಾರತಮ್ಯ ಇಲ್ಲದೆ ಇದು ನಮ್ಮೆಲ್ಲರ ಒಂದು ಪವಿತ್ರವಾದ ಕ್ಷೇತ್ರ ಅಂತ ಹೇಳಿಕೊಂಡು ಅದು ನಮಗೂ ಕೂಡ ಪುಣ್ಯ ಸಿಕ್ಕುವಂಥ ಅವಕಾಶ ಇವತ್ತು ಆಗ್ತದೆ. ಎಲ್ಲರಿಗೂ ಅದು ಪುಣ್ಯ ಸಿಗಬೇಕೆಂಬ ಉದ್ದೇಶದಿಂದ ನಾವು ಇವತ್ತು ನಮ್ಮ ಕೆಲಸ ಹಿಂದೆ ಕೂಡ ಮುಂದುವರಿಸ್ಕೊಂಡು ಬಂದಿದ್ದೇವೆ, ಈಗಲೂ ಕೂಡ ಮುಂದುವರಿಸ್ಕೊಂಡು ಬರುವಂಥ ವಿಚಾರ ಇವತ್ತು ಆಗ್ತದೆ. ಇನ್ನು ಮುಂದೆ ಕೂಡ ನನ್ನ ಎಲ್ಲ ರೀತಿಯ ಸಹಕಾರವನ್ನು ಖಂಡಿತವಾಗಿ ಕೊಡುವಂಥ ಅವಕಾಶ ಖಂಡಿತವಾಗಿ ನಾನು ಮಾಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದರೆ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ, ಬಲಿಷ್ಠವಾದ ಭಾರತ ಅದು ನಮ್ಮೆಲ್ಲರ ಇವತ್ತು ಕನಸು ಇವತ್ತು ಆಗಬೇಕಾಗ್ತದೆ. ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಬೇಕಾದ್ರೆ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕು. ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಮುಖಂಡರ ನೇತೃತ್ವದಲ್ಲಿ ದ್ವೇಷಮುಕ್ತವಾದ ಮತ್ತು ನಶೆಮುಕ್ತವಾದ ಜವಾಬ್ದಾರಿ ಸಮಾಜ ನಿರ್ಮಾಣ ಮಾಡೋದೇ ನಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವಾಗ ನಾವು ನಶೆಮುಕ್ತವಾದ ಮತ್ತು ದ್ವೇಷಮುಕ್ತವಾದ ಸಮಾಜ ನಿರ್ಮಾಣ ಮಾಡ್ತೇವೆ ಆಗೋದು ಅಭಿವೃದ್ಧಿ ಸಮಾಜ ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ಹುಲಿಯ ಕ್ಷೇತ್ರ ಮುಂದೆ ನಿಂತು ಬಹುಶಃ ಈ 2ಕ್ಕೆ ದೊಡ್ಡ ಮಟ್ಟದ ಕ್ರಾಂತಿ ನಾವೆಲ್ಲ ಇಡೀ ಕ್ಷೇತ್ರ ಸೇರಿಕೊಂಡು ಒಂದು ಯುವ ಜನಾಂಗ ನಶೆಯಲ್ಲಿದ್ದಾರೆ, ಆ ನಶೆಯನ್ನು ಇವತ್ತು ತೆಗಿಬೇಕು. 2 ನಮ್ಮ ದ್ವೇಷ ಬಾಯಿಲ್ಲ ನಮ್ಮ ಮನಸ್ಸಿನಿಂದ ಮತ್ತು ಹೃದಯದಿಂದ ತೆಗೆದು ಬಿಸಾಡುವಂಥ ಕೆಲಸ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ನಾನು ಪ್ರೀತಿಪೂರ್ವಕ ಕರೆಸಿದಂಥ ನಮ್ಮ ಮೂಲ್ಯನ ಮತ್ತು ಎಲ್ಲವರ ಸಮಿತಿಯ ಸದಸ್ಯರಿಗೂ, ನೂತನವಾದ ಜೀವನ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ ಎಲ್ಲ ಕಮಿಟಿ ಶುಭ ಸಲ್ಲಿಸಿ ನಾನು ಕೂಡ ನಿಮ್ಮ ಜೊತೆಯಲ್ಲಿ ಒಬ್ಬ ಸೋದರನಾಗಿ ನನ್ನ ಸಂಪೂರ್ಣವಾದ ಸಹಕಾರ ಕೊಡ್ತೇನೆ. ಬಹುಶಃ ಸಹಕಾರ ಕೊಡಲಿಕ್ಕೆ ಅಮ್ಮನೂ ಕೂಡ ಉಲ್ಲಾದಿ ಧರ್ಮ ಅಮ್ಮ ಕೂಡ ನಮಗೆ ವಿಶೇಷವಾದ ಶಕ್ತಿ ಆಶೀರ್ವಾದ ನೀಡಲಿ ಅಂತ ನಾನು ಕೇಳಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವದಿಸಿಕೊಂಡು ನಮಸ್ಕಾರಗಳು. ಕದರ್ರೆ ಒಂಚು ತಪ್ಪು ಮಾಡಿದೆ ಇಲ್ಲಿ ಯಾಕಡೆ ಉಪಾಧ್ಯಕ್ಷರು ಗೌರವಾಧ್ಯಕ್ಷರನ್ನ ಕೆಲ್ನ ಸಾಲ ಪಾಡ್ರೆ ವೇದಿಕೆಗೆ ಲೆಪ್ಪುನಾಗ ಯಾನ ಪಟ್ಟಿ ನಿರಡ ಕೊಡ್ತೋಡು ದಯಪಂಡ ಯಾನು ಓದಿನಿ ಆರು ತೂವಂದೇನೆ ಬಂತಿವೇರು ಮಾತ ಖಾಲಿ ಪುದರ್ ಕೇಂಡದು ದಯಪಂಡ ವೇದಿಕೆ ಇತ್ತಿನ ಪ್ರತಿ ಒರಿಯನ ವೇದಿಕೆದ ಎದುರುಡಿತ್ತಿನ ಪ್ರತಿ ಒರಿಯನ ಪುದರ್ ಪಂಡದು ಅಕೆಲ್ನ ಆತ್ಮೀಯತೆಡೆ ಅಕೆಲ್ನೊಟ್ಟಿಗೆ ಒಂಜಿ ಸಂವಾದದ ಲೆಕ್ಕ ಎಡ್ಡೆ ಮಾಹಿತಿನ ಕೊರಿಯರು ಶಾಸಕರು ಇರೇನು ಪ್ರೀತಿ ಗೌರವಪೂರ್ವಕವಾದ ಇರಿಗೆ ಸೊಲ್ಮೆ ಸಂದೈತ ಮಲ್ತೊಂದು ಇರ್ನ ಸಹಕಾರನ ಎಂಕುಲು ದುಂಬುದ ಲೆಕ್ಕನೆ ನಿರೀಕ್ಷೆ ಮಲ್ಪುವ ದುಂಬುಲ ಕೊಡ್ತಾರೆ ನಲ್ಲ ಕೊರ್ಪರ್ ಪನ್ಪಿನ ಧೈರ್ಯಡು ದಯಮಲ್ತದ ವೇದಿಕೆಗೆ ಬತ್ತದೆ ಒಂಜಿ ಶಾಲದ ಗೌರವನ ಅಧ್ಯಕ್ಷರಡ ಸ್ವೀಕಾರ ಮಲ್ಪಡು ಅಜಿತ್ ಕುಮಾರ್ ಸೋಮೇಶ್ವರ, ವಿಠಲ್ ಶ್ರೀಯಾನ್, ಪ್ರಭಾಕರ್ ಸೂಟರ್ಪೇಟೆ, ಭರತ್ ಕುಮಾರ್ ಅತ್ತಾವರ್, ಜೀವನ್ ಉಳ್ಳಾಲ್, ಪ್ರಕಾಶ್ ನಾಯಕ್, ಉಮಾನಾಥ್ ಉಳ್ಳಾಲ್, ಪ್ರೇಮ್ನಾಥ್ ಉಳ್ಳಾಲ್, ಮುಕೇಶ್ ಕುಂಪಲ, ಭಾಸ್ಕರ್ ಆಚಾರ್ಯ, ಜನಾರ್ದನ್ ಅರ್ಕುಳ.
ಶ್ರೀನಿವಾಸನ್ನೇ ರಶೀದಿ ಪುಸ್ತಕ ಪತ್ತೊಂದೇರು ಇನಿ ಇತ್ತೆ ನಿಧಿ ಸಮರ್ಪಣೆದ ಕಾರ್ಯಕ್ರಮ ಉಂಡು. ಐಕೆ ಚಿಲ್ಲರದ ವ್ಯವಸ್ಥೆ ಮೂಲ ಕೌಂಟರ್ ಉಂಡು. ಬೊಕ್ಕ ಇನಿ ಮಾತಿರ್ಲ ಸಾಂಕೇತಿಕವಾದ ಇನಿ ನಿಧಿ ಸಮರ್ಪಣೆ ಮಲ್ಪರೆ ಅವಕಾಶ ಉಂಡು. ಅಂಚನೆ ಘೋಷಣೆ ಮಲ್ಪರ್ಲ ಅವಕಾಶ ಉಂಡು. ಆರಂಭಡ್ ನಂಗೆ ಅಧ್ಯಕ್ಷರು ಅರ್ನ ಪಂಡ ಅಧ್ಯಕ್ಷರು ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ದೇವಮೂಲ್ಯಣ್ಣರು, ನಮ್ಮ ಸಮಿತಿದ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಇನಿ ಪದಗ್ರಹಣ ಆತನರ್ನ 6 ಪಾತೆರ ಪಂಡದು 5 ಪಕ್ಕ ನಿಧಿ ಸಮರ್ಪಣೆದ ಕಾರ್ಯಕ್ರಮಕ್ಕೆ ದುಂಪೋಪ ದಾಯಗಿ ವಿಷಯ ಪನೊಂದುಲ್ಲೆ ಬನ್ನಗ ಬಲತ್ತ ಭಾಗೋಡು ಯಂತ್ರಿವರಿಗೆ ಎಂಡೇರು ಕುಳುಂದಿರು, ಎಡತ್ತ ಭಾಗೋಡ್ಲ ಯಂತ್ರಿ ತಂತ್ರಿವರೆಣ್ಯರು ಪಂಡಿತ ಪಾರಣ್ಯೋತೆರಡು ಕುಳುಂದಿರು, ಮಧ್ಯೋಡು ವಿರಾಜಮಾನವಾಯಿನಂಚಿನ ನಮ್ಮ ಧರ್ಮದರ್ಶಿಯಾಯಿನಂಚಿನ ದೇವಮೂಲ್ಯನ್ನೇ ಐತ ಪಿರೌಡು ವಿವಿಧ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಧರ್ಮವನ್ನು ಒರಿಪೈರಾದರೆ ದುಂಬು ಬರ್ತದೆ. ಧರ್ಮದ ಆ ಪರಿಪಜ್ಞೆ ಪ್ರತಿಯೊಬ್ಬರು ತಿಕ್ಕೊಡು ಬನ್ಪನಂಚಿನ ಚಲುನು ತೊಟದಿನಂಚಿನ ಆ ಕ್ಷೇತ್ರದ ಆಡಳಿತ ಉಂತಿನಂಚಿನ ಧರ್ಮದರ್ಶಿ ನಕಲ್ಲು ಅಧ್ಯಕ್ಷರ ನಕಲು ಅಂಚಾದು ಪೂರ ದೇವರ ನಕಲ್ಲು ಉಲ್ಯರು ಯತಿವರಣ್ಯರ್ಲು ಉಲ್ಯರು ನಮ್ಮ ಧರ್ಮದರ್ಶಿ ಆಯ್ನಂಚಿನ ವೇದ ಮೂಲ್ಯನ ಉಲ್ಯರು ಬಾರಿ ಒಂಜಿ ಪೊರ್ಲುದ ಧಾರ್ಮಿಕ ಸಭೆ ಒಂದು ಇಂಚಿನ ಸಭೆ ಮಾತ್ರ ತಿಕ್ಕುಡಿ ಬಾರಿ ಕಮ್ಮಿ ಅಂಡ ಈ ಧಾರ್ಮಿಕ ಸಭೆತ ವಿಶೇಷತೆ ಎಂಜಿನ ಬನ್ನಾಗ ನಿಧಿ ಸಂಚಯನ ದಾಯಗ ನಿಧಿ ಸಂಚಯನ ಪಂಡದು ಯಂತ್ರಿವರೆಣ್ಯರು ತಂತ್ರಿವರೆಣ್ಯರು ಬಾರಿ ಪೊರ್ಲುಡೆಯನ್ನು ಬಿಡ್ಪದು ಬಂಡೇರು ಅಗತ್ಯದಾದ ನೇತ 12 ವರ್ಷಗಳ ಆಪುನಂಚಿನ ಈ ಕಾರ್ಯಕ್ರಮದ ವಿಶೇಷತೆ ಎಂಜಿನ ನೇಟು ಭಾಗ್ಯ ಅಂಡ ಜನಗಳಿಗೆ ತಿಕ್ಕುನಂಚಿನ ಯೋಗಲ ಭಾಗ್ಯಲ ಇಂಚಿನ ಪಂಪುನಂಚಿನ ಬಾರಿ ಪೊರ್ಲುಡೆ ಬಿಡ್ಪದು ಬಂಡೇರು ಐಕೆ ದಾಸರು ಬರಿತಿನ ತೋಜೋಡು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಬಂಡದು ಬಾತಿಕ್ಕಲ ಭಾಗ್ಯ ಬೋಡು ಕೆಲವರು ಬರ್ಸ ಬಂಡದು ಇಲ್ಲಲ್ಲಿ ಕುಳಿದು ಪೆರ್ಲ್ಯಾರು ಕೆಲವರು ಬರ್ಸ ಎತ್ತಲ್ಲ ಮಲ್ಲಜ್ಜ ಆ ಕ್ಷೇತ್ರವು ಬೋಡು ಯಾನು ಭಾಗ್ಯ ಓಡು ಬಂಡದು ಭಾಗ್ಯದ ವೈದಿನಕ್ಲಿ ಭಾಗ್ಯವಂತರು ಒಂಜಿ ಲೆಕ್ಕೊಡೋದು ನಂಡ ಈ ಮತ ಈ ಒಂಜಿ ವೇದಿಕೆಗೂ ಸೇರೋಡೋದು ನಂಡ ಯಾನ್ನ ಭಾಗ್ಯವಂತೀನಿ ದಾಯಕ ಪನ್ನಗ ಪೋಯಿನ ಆಯ್ತಾರಲ್ಲ ಆಯ್ತ ದುಂಬುದ ಆಯ್ತಾರಲ್ಲ ಯಾನ್ನ ಮೂಲ್ಯನ್ನೆಲ್ಲ ಇತ್ತ ಬೇತೊಂಜಿ ಕೋಡದ ಜೀರ್ಣೋದ್ಧಾರ ಸಭೆಗೆ ಮೂಲ್ಯನ್ನಡ ಪಂಡ್ಯಾನ ಗಡಿ ಗಡಿ ಬರಿಯರು ಸಾಧ್ಯ ಅಜ್ಜಿ ಬೊಂಬೆ ಹಿಡಿದು ಬರ್ಪುಣ ಹೋಗ್ಪುಣ ಬಾರಿ ಬಂಗ ಎಂಕಳಿಗೆ ಮಲ್ಲೆಜ್ಜಿ ಶ್ರೀನಿವಾಸನ್ನ ಬಂದಿರು ಯಾನು ಮಲ್ಲೆಜ್ಜಿ ಬನ್ನಾಗ ಎನ್ನಿರು ಎಲ್ಲಂಜಿ ಬರೋಚಿ ಬಂಪಿರದ ನಂದು ಎನ್ಯಾನು ಯಾನು ಪೋಯಿನ ವಾರ ಬೊಂಬೈಗೆ ಮುಟ್ಟಿ ಈ ಮೂಲ್ಯಣ್ಣನ ಫೋನು ಶ್ರೀನಿವಾಸನ್ನ ಎಲ್ಲಂಜಿ ಬರೋಡು ಯಾನು ಇನ್ನೇ ಬಿರು ಒಳ್ಳೆ ಬರೋಚಿ ಬನ್ಪೇರಂದು ಬಂದು ಇನ್ನೇನು ಮೂಲ್ಯನಡ ಪಂಡೆ ಮುರಣಿ ಬತ್ತೀನಿ 2-3 ವಾರ ಶನಿವಾರ ಬರ್ಪುನಿ ಫ್ಲೈಟ್ ಆಯ್ತಾರ ಬಿರಬೋಪುಣಿ ಎಂದು ಕಾರ್ಯಕ್ರಮ ಎನ್ನ ಇಜ್ಜಿ ಶ್ರೀನಿವಾಸನ್ನ ಎಲ್ಲಂಜಿ ಒಂಜಿ ಕಾರ್ಯಕ್ರಮ ಬರೋಡು ಬನ್ನಾಗ ಆ ಒಂಜಿ ಧಾರ್ಮಿಕ ಕ್ಷೇತ್ರದ ನಂಟಿಗೆ ಬೂರುದು ಕೋಡೆಯಾನ ಬತ್ತದು ಈ ಉರುಡು ಬತ್ತ ಸೇರಿಯೇ ಇನಿ ಧಾರ್ಮಿಕ ಒಂಜಿ ವೇದಿಕೆಡು ಭಾಗಿಯಾಪುನಂಚಿನ ಭಾಗ್ಯ ಎನ್ನ ಪಾಲು ಒದಗದ್ರು ಬತ್ತರು ನೆಟ್ಟು ಬಾರಿ ಸಂತೋಷ ಪಡೆ ಒಂದಿಲ್ಲ ಇನಿ ಬಾರಿ ಪೊರ್ಲುದ ಒಂಜಿ ವೇದಿಕೆ ನಿರ್ಮಾಣ ಆತನ ದಾಯಕ ಬನ್ನಂದ ಅಂಡ ನಮ್ಮ ಕ್ಷೇತ್ರದ ಬೆಳವಣಿಗೆ ಆವಡು ಆ ಕ್ಷೇತ್ರದ ಬೆಳವಣಿಗೆ ವಾರೀತಿ ಆವಡು ಬನ್ನಗ ಆ ಧಾರ್ಮಿಕ ಚೌಕಟ್ಟು ಆವಡು ಪಂಡದು ಐತ ಮುಖಂಡರಣ ಐತ ತೆರಿದಿನಂಚಿನ ಅಗಮಶಾಸ್ತ್ರದ ಪ್ರವೀಣ್ಯರನ್ನು ಕಂತದ ಕ್ಲೀನ ಕುಲ್ಲದೇರು ದಾಯಕ ಬನ್ನಗ ಅಂಚಿಂಚು ಪೋಯರ ಬಲ್ಲಿ ಬಂಡದು ಆ ಧಾರ್ಮಿಕ ಕ್ಷೇತ್ರದ ಬೆಳವಣಿಗೆ ವಾರೀತಿ ಆವಡು ಏಪಾವಡು ಐತ ವೆಚ್ಚು ಹತ್ತಿರ ಖರ್ಚು ಇಂಚಿನ నేను ಮಾತ ಬುಡ್ಪದ ಬಂಡೇರು ಐತೊಟ್ಟಿಗೆ ಏನನ್ನೊಂದು ಕಾರ್ಯಾಧ್ಯಕ್ಷರೆಲ್ಲ ಮಲ್ತಿದ್ದೇರು ಎಂಕಲು ದೂರದ ಉರುಡುಪ್ಪುನಿ ಆಂಡ ಎನ್ನ ಜೀವನೊಡಂಜಿ ಭಾಗ್ಯವೈದನು 25 ವರ್ಷದ ಪರ್ಯಂತರ ಕಾಲ ಮುಂಬೈದ ಧಾರ್ಮಿಕ ಕ್ಷೇತ್ರಡು ಅಧ್ಯಕ್ಷೆಯಾದ ಸೇವೆ ಮಲ್ಪುನಂಚಿನ ಸೌಭಾಗ್ಯ ತಿಕ್ಕಿತ್ತು ನೆಂಕು ಅಂಚಿನ 2 ವರ್ಷೋಡು ದುಂಬು ಅಷ್ಟಬಂಧ ಪುನರ್ ಪ್ರತಿಷ್ಠಾಪನಾ ಶ್ರೀ ಶನೀಶ್ವರ ದೇವಸ್ಥಾನ ಮಲಾಡದ 2 ವರ್ಷೋಡು ದುಂಬಾಯಿನಿ ಐಟು ಒದವುನಲ ಭಾಗ್ಯನ್ನ ಸಂಪೂರ್ಣವಾಯಿನಂಚಿನ ಭಾಗ್ಯ ತಿಕ್ಕಿತ್ತು ನೆಂಕು ಐತ ಒಟ್ಟೊಟ್ಟಿಗೆ ಕೊಡೊಂಜಿ
ಅಂಚಿನಣಿ ಭಾಗ್ಯ ಐಕ್ಯ ಪಂಡಿರದ ಅನ್ನ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂಡದು ಭಾಗ್ಯ ಬತ್ತುಂದಂಡ ವರಣೆ ಬರ್ಪುಡುಗೆ ಈ ಪುಣ್ಯವಾಯಿನಂಚಿನ ಧರ್ಮ ಸಂಚಯನವಾಯಿನಂಚಿನ ಕರ್ಮಾಂಗಗಳು ನಮ್ಮ ಸೇರಿದಂಡ ನಮ್ಮ ಈ ಪುಟುದಿನಕ್ಕೆ ಸಾರ್ಥಕತೆ ಪಡೆಯಲು ಸಾಧ್ಯ ಉಂಡು ಪಂಡದು ನಾವು ತಿರಿಯೋಡ ಉಂಡುಂಡು ಕೇವಲ ಮನುಷ್ಯ ಅದು ಪುಟುದು ಯಾನು ಎನ್ನವು ಎನ್ನ ಸಂಸಾರ ನಾಲ್ಗೋಡೆ ಅಂಡ ಅವು ಜೀವನ ಹತ್ತು ಜೀವನ ಪರಿಪಕ್ವ ಅವಡಂದ ಜೀವನಡು ಆ ಕರ್ಮ ಸಂಚಯನ ಮಲ್ಪೊಡುಂದ ಅವಡಂದ ಆ ಧಾರ್ಮಿಕ ಕ್ಷೇತ್ರವು ಬೋದು ಅಲ್ತ ಸೇವೆ ಮಲ್ಪೊಡಿಗೆ ಸೇವೆ ಆ ರೀತಿ ಮಲ್ಪೊಡುದು ಬನ್ನಗ ವಾವಂಜಿ ಫಲಪ್ರೇಕ್ಷೆನು ಪಡೆ ಒಂದೇ ಸಮರ್ಪಣಾ ಭಾವಡು ಮಲ್ತಂದ ಅಂಡ ಅವು ದೇವರಿಗೆ ಬಾರಿ ಒಂಜಿ ಪ್ರೀತಿಡು ಸೇರುಂಡು ಮನ್ಪುನಂಚಿನ ಪುರಾತನದ ಪಾಂಡಿತ್ಯರ್ನ ವೇದವಾಕ್ಯಂದು ಇನಿ 5 ಕೋಟಿದ ವೆಚ್ಚ ನಂಗೆ ಮಲ್ಪೆರ ಸಾಧ್ಯ ಉಂಡ ಅನ್ಪುನಂಚಿನ ಪ್ರಶ್ನೆ ಅವು ಕಾರ್ಯಕಾರಿ ಸಮಿತಿಡೊಪ್ಪು ಅತ್ತಂದಂಡ ತೆರೆದುಕೊಲ್ದಿನಂಚಿನ ಬತ್ಕೆರಡೊಪ್ಪು ರಾಮೆ ಲಂಕೆಗೆ ಹೋನಾಗ ಚಣಿಲ್ಲ ಬತ್ತನಿಗೆ ಎನ್ನಲ ಸೇವೆ ಆವಡು ಬಂಡದು ಐಕ್ ಜಾಂಬವ ಲೆಕ್ಕ ಮಲ್ಲ ಕಲ್ಲು ತೆರ್ಪೆರ ಸಾಧ್ಯ ಇಜ್ಜಿ ಅತ್ತಂದ ಹನುಮಂತ ಲೆಕ್ಕ ಬಂಡೆಗಂತ ಪಾಡ್ರೆ ಸಾಧ್ಯ ಇಜ್ಜಿ ನೀರಿಗೂ ಅಂಚಂದ ಅಂಡ ಯಾನ್ನ ನೀರಿಗೆ ಲಾಗಿದ್ದು ಪೊಯ್ಯಡು ತಿರ್ಗದು ಪೊಯ್ಯ ಅಂಡಲವಂತೆ ಸೇರಡು ಬಣ್ಣಂದ ಅವು ಸೇತುವೆ ಸಾಧ್ಯ ಉಂಡು ಬನ್ಪುನಂಚಿನ ಆ ಪರಿಕಲ್ಪನೆ ಎತ್ತಿನಂಚಿನ ಆ ಚನಿಲಿಗ್ಲ ದೇವರು ಬಂಗಾರದ ಬಣ್ಣ ಕೊರಿಯರಿಗೆ ಇನ್ನು ನಮಲ ಅಂಚನೆ ಈ ಕರ್ಮಭೂಮಿಡು ಜನ್ಮ ತಾಳಿ ಬೊಕ್ಕ 4 ದಿನ ತಾಂಡಲ ಧಾರ್ಮಿಕ ಕ್ಷೇತ್ರದ ಸೇವೆ ಮಲ್ತದೆ ನಮ್ಮ ಜೀವನ ಪರಿಪಕ್ವತೆ ಮಲ್ತು ನೋಡು ಆಚಾರ ವಿಚಾರಡು ನಮ್ಮ ಬೆಳವಣಿಗೆ ಆವಡೊಂದು ವಿಕಾಸ ಆವಡೊಂದು ಅಂಡ ಕೇವಲ ನಮ್ಮ ಸಂಸಾರ ಯಾವು ಎನ್ನವು ಬನ್ಪುನತ್ತು ಐತೊಟ್ಟಿಗೆ ಧರ್ಮ ಸಂಚಯನದೊಟ್ಟಿಗೆ ನಮ್ಮ ಕೈಗೂಡುಂದ ಅಂಡ ನಮ್ಮ ದುಂಬುಗು ಪೋನಗ ಲೆಕ್ಕ ಹಾಪುಂಡಿಗೆ ನಮ್ಮ ಪುಟುದು ದಾದ ಮಲ್ತರನ್ನ ಬಂಡದು ಆ ಲೆಕ್ಕೊಡು ಇಂದುಲ ಒಪ್ಪನಿಗೆ ಬಾರಿ ಒಂಜಿ ಪೊರ್ಲುದ ಜೀವನಡು ಇಂಚಿನ ಕೊಡುಗೆ ಕೊಡಿಯೇ ಏತ್ ಕ್ಷೇತ್ರಡು ಕೆಲಸ ಮಲ್ತೆ ಇಜಿಂದ ಸಂಪಾದನೆ ಬನ್ಪುನಂದ ದುಡ್ಡು ಆಸ್ತಿ ಬಂಗಾರ ಓಲ ಸಂಪಾದನೆ ಹತ್ತು ಸಂಪಾದನೆ ಮಲ್ತಂದ ಅಂಡ ಈ ಕಲಿಯುಗಡು ಕರ್ಮ ಸಂಚಯನ ಮಲ್ತಿನ ಅವೇ ಪ್ರಾಮುಖ್ಯವಾಯಿನಂಚಿನ ಸಂಪತ್ತನೆ ಅವು ಸಂಪತ್ತು ಅಡೆಬುಟ್ಟ ಬರ್ಪುಣಿಗೆ ಬಾಕಿದ ಪೂರ್ಣವ ಮೂಲೆ ಬುಡ್ದು ಬೋಡಾಪುಣು ಮುಂಬೈಡ್ ಮುರಣಿ ಒಂಜಿ ಬಾರಿ ಮಲ್ಲ ಬ್ರಹ್ಮಕಲಶೋತ್ಸವ ಅಂಡ್ ಸೈನ ಗೋಕುಳ್ಳು 55 ಕೋಟಿ ವೆಚ್ಚದ ಸೈನ ಗೋಕುಲ್ದ ಬಾರಿಮಲ್ಲ ಕಟ್ಟಡ ನಿರ್ಮಾಣ ಅಂಡ್ ಐತೊಟ್ಟಿಗೆ ಬ್ರಹ್ಮಕಲಶಲಾಂಡ್ ಏರವರಿ ಭಕ್ತರು ಬತ್ತರು ತನ್ನ ಬೊಡದಿ ಜೋಕುಳನೊಟ್ಟಿಗೆ ತಂದು ಅಲ್ತ ಮೇಯ್ನ್ ಡಾಕ್ಟರ್ ಸುರೇಶ್ ರಾವ್ ಎರಡ ಕೇಂದ್ರ ಅನ್ನ ಏತು ಖರ್ಚಾಂಡ್ ನೇಕಂದು 6 ಪಂಡರಿಗೆ 55 ಕೋಟಿ ಖರ್ಚಾತನು 15 ಲಕ್ಷ ಕರ್ನಾಟಕ ಬ್ಯಾಂಕ್ದು ಸಾಲದ ತೊಂದಂದು 6 ಪಂಡರಿಗೆ ಸಾಲದ ನಗದು ಇರ್ತದೆ ತುಲೆ ಏತು ಪೊರ್ಲದ ಪ್ರಶ್ನೆ ಸಾಲದ ನಗತ್ಯ ಇರ್ತದೆ ಬನ್ನಗ ಬೇರೆ ಮಂತಿಜರು ಅವು ಕಾರ್ಯಕಾರಿ ಸಮಿತಿಯ ನಿರ್ಧಾರ ಸಾಲದ ಮಲ್ತಿದ್ರು ಬಂಡಿಯರಿಗೆ ಆವಾಡು ಒಂದು ಎಣ್ಣೆ ಇಲ್ಲಡೆ ಬರ್ಪಾರು ಎಂಚೂರು ಪಾತ್ರೆ ಬಂಡಿರಿಗೆ ಯಾರು ಬೇರೆ ಬ್ರಹ್ಮಕಲಸದ ವಿಶೇಷತೆ ನೇಟು ಉಲ್ಲೇರು ಕೈಕ ಕಂಕಣ ಕಟ್ಟರು ಯಾರು ಬಂಡಿರು ತಂತ್ರಿದಾರು ಕಟ್ಟಿ ಬೊಕ್ಕ ಒಡೆ ಪೋಯರ ಹೆಜ್ಜಿ ಬಂಡದು 6 ಬಂಡಿಗೆ ಪೂರ ಬ್ರಹ್ಮಕಲಸ ಮುಗ್ಗಾಡು 5 ಬೊಕ್ಕ ಏನು ಬರ್ಪೆ ಅಂದು ಆ ವ್ಯಕ್ತಿ ಇಲ್ಲಡೆ ಪೋಯಿಗೆ ಮನದಾನ್ಯ ದಿನ 15 ಕೋಟಿದ ಚಕ್ಕಂತ ಡಾಕ್ಟರ್ ಸುರೇಶ್ ರಾವ್ ಕೊರಿಗೆಗೆ ಇಂದುವೇ ಪನ್ಪುನ ಭಕ್ತಿ ಇಂದುವೆ ಪನ್ಪುನ ಛಲ ಇಂದುವೆ ಪನ್ಪುನಂಚಿನ ಶಕ್ತಿ ನಮ್ಮ ಮನಸ್ಸು ದೀದು ದುಂಬು ಜತ್ತು ನಮ್ಮ ಪರಿಶುದ್ಧವಾಯನಂಚಿನ ಮನಸ್ಸುಡು ದುಂಬು ಜತ್ತು ನಮ್ಮ ದುಂಬು ಪೋಯಂದಾಂಡ ವಾ ಅಡೆ ತೊಡಿಯರ ಸಾಧ್ಯಜ್ಜಿ ಅವು ದೇವಿನಲ ಧರ್ಮರಸುನಲ ಸಂಪೂರ್ಣವಾಯನಂಚಿನ ಶ್ರೀಕಟಾಕ್ಷ ಇತ್ತಂದಂಡ 5 ಕೋಟಿ 5 ಕೋಟಿ ರೂಪಾಯಿ ಸಾಧನೆ ಮಾಡೋಂಡು ಭಕ್ತರೇ ಇನಿ ನಮ್ಮ ನಿಧಿ ಸಂಚಯನದ ಪುಸ್ತಕ ಬಿಡುಗಡೆ ಮಲ್ತ ಕಾರ್ಯಾಧ್ಯಕ್ಷರನ್ನ ಪಟ್ಟಣ ಕೊರಿಯರು ಐತಾರ್ಥ ನಮ್ಮ ಇನ್ನಿತ ಕಾರ್ಯಕ್ರಮವನ್ನು ಬೋದು ಮರತು ಬಿಡ್ಪುನೆ ಹತ್ತು ನಮ್ಮ ಏರು ಮಾತ ಉಳ್ಳೇರು ನಮ್ಮ ಕುಟುಂಬದ ಆವಡು ಪರದೇಶೋಡ ಆವಡು ಅಕ್ಲಿಗೆಲ್ಲ ಬೋರ್ ಮಲ್ತದ ಬನಡು ಎಂಕಲ್ನ ದೇವಡು ಕ್ಷೇತ್ರ ಉಂಡು ಕ್ಷೇತ್ರದ ಬೆಳವಣಿಗೆ ಆವಡುಂಡು ಐಕ್ ನಿಖಲ್ನಲ ಕೊಡುಗೆ ಅಗತ್ಯ ಉಂಡು ಅವು ಅಜರಾಮರವಾಯಿನಂಚಿನ ಕ್ಷೇತ್ರವಾವಡು ಬಂದದು ಪ್ರತಿಯೊರೆ ಇಲ್ಲದಕ್ಕಲ್ಲ ತನ್ನ ಸಂಬಂಧದಗಳ್ಡ ಅಕಲ್ಡ ವಿಜ್ಞಾಪನ ಪತ್ರವನ್ನು ಕಡಪೊಡು ಪದೇ ಪದೇಗಳ್ಡ ಕೇನೊಂದು ಇತ್ತಂದಂಡ ಅಕಲು ಕೊರ್ಪುನಂಚಿನ ಆ ಒಂಜಿ ಪುಣ್ಯಪ್ರದವಾಯನಂಚಿನ ಕೊಡುಗೆ ಈ ಕ್ಷೇತ್ರದ ಬೆಳವಣಿಗೆಗೂ ಸಾಧ್ಯ ಇರೋಂಡು ಬಂದ್ಪುನ ಅನಿಸಿಕೆ ದೀರ್ಘವಾಂಡ ಸಮಾಂಡು ಇತ್ತ ಬಂದಿರು 24 ಮುಗ್ಗಿಡು ಐತ ಅರ್ಥ ಅಂಚತ್ತು
ಕೆಲಸ ಸುರು ಇತ್ಯಾವಡು ಇವತ್ತ ನಾಲೆಟ್ಟು ಬೊಕ್ಕ ಬ್ರಹ್ಮಕಲಸ ಆಪುನಿ ಅಂಡ ಐತ ದುಂಬುದು ಪೂರಾ ಪರವಾಯಿನಂಚಿನ ಪೂರ ಕೆಲಸ ನನ್ನ ಪ್ರಾರಂಭ ಆಯ್ರ ಸಾಧ್ಯ ಉಂಡು ಪ್ರಾರಂಭ ಆವಡೊಂದು ಅಂಡ ಐಟ ಕಿಸೆಟ್ಟು ಕಾಸು ಬೋಡುದಂಕ ಆ ಕಾಸು ಒಲ್ಪ ಬದಿಯರ ಸಾಧ್ಯ ಉಂಡು ತಿರುನಕಲು ಪಂಡ್ಯರಿಗೆ ಅಡಿಯ ಮುಂದೆಡೆ ಸ್ವರ್ಗ ಅಡಿಯ ಹಿಂದೆಡೆ ನರಕ ಅಡಿಗಡಿಗೆ ಅಷ್ಟಮೇಧದ ಬಲ ಬಂಡದು ಆಂಡ ನಮ್ಮ ಮಾತ ಇನಿ ಮಾತಿರ್ಲ ಒಂಜಿ ಹೆಜ್ಜೆ ದುಂಬುದೆತ್ತದು ಬೋಡು ಒಂದು ಯಜ್ಞದ ಪಂಡ್ಯರು ಎಕಡೆ ಪಂಡ್ಯರು ಒಂದು ಯಜ್ಞ ಬಂಡದು ಆ ಯಜ್ಞದ ವಿಶೇಷದ ಅವಿಸ್ಸನ್ನು ಪಡೆಯರೆ ನಮ್ಮ ಮಾತೆರ್ಲ ಭಾಗ್ಯ ಅವಡು ಅಂಚಾದು ಆ ಭಾಗ್ಯನು ಏರ್ಲ ಕಳೆಯರ ಬಳ್ಳಿ ಬಂಡದೆ ಅನ್ನ ಕಳಕಳಿ ಆಯ್ನಂಚಿನ ನಿಕಳಿಗೆ ಮಾತ್ರ ವಿನಂತಿಯನ್ ಇನಿ ನಮ್ಮ ಈ ಧಾರ್ಮಿಕ ವೇದಾಯನಗ ದೇವರ ಲೈಕ್ ಪುಷ್ಪವೃಷ್ಟಿ ಪಾಡಿಯರು ವರ್ಷದ ಮುಖೇನ ಅವಳ ಒಂದು ವಿಶೇಷತೆನೆ ಐತ ಅರ್ಥ ನಮ್ಮ ಜತ್ತಿನ ಕೆಲಸ ಪೊರ್ಲುಡೆ ಆಯರ ಸಾಧ್ಯ ಉಂಡು ನಮ್ಮ ಶಾಸಕರು ಬಂಡೆರು ನಿಖಲ್ ಕೆಲಸ ದುಮ್ಮು ಪೋಲೆ ಆನೆ ಬೆರಿಸೆ ಆದ ಉಳ್ಳೆ ಬಂಡದ ಆ ಪಂಡಂದ ಅಂಡ ಪಕ್ಕ ವೈಕದ ತಪ್ಪುಜ್ಜಿದಲ್ಲ ಆರ ಮಲ್ತು ತೊಚ್ಪವನಾರು ಇನ್ನು ಎರಡ ನಮ್ಮ 10 ರೂಪಾಯಿ 8 ರೂಪಾಯಿ ಕೇಂದ್ರ ಬೋಪುನತ್ತು ಅರೆ ಗೊತ್ತುಂಡು ಐತ ಪಿರೋಡು ಜೀರೋ ಎತ್ತುಂಡು ಬಂಡದು ಐನು ಸತತವಾದ ಮಲ್ತು ಕೊರ್ಪುನಾರು ಪನ್ಪುನಂಚಿನ ಅರ್ನ ಮೋನೆದ ವರ್ಚಸ್ಸು ಆ ಮೋನೆದ ಇತ್ತಿನಂಚಿನ ನಲಿಕೆ ತೆಲಿಕೆದ ಪೊರ್ಲುಡೆ ಬಂದು ನಮಗೆ ಅಂದಾಜು ಬಡಿಯರ ಸಾಧ್ಯ ಉಂಡು ಅದೇ ಕಾದರಣ್ಣ ಅಂಚಾದು ಪುನಃ ನಮ್ಮ ಈ ದೇವಸ್ಥಾನದ ಈ ಧಾರ್ಮಿಕ ಕ್ಷೇತ್ರದ ಉನ್ನತೋನ್ನತಿಯ ನಂಚಿನ ಬೆಳವಣಿಗೆ ಆವಡು ಆ ಛತ್ರ ಚಾಮರದ ಒಟ್ಟಿಗೆ ಧಾರ್ಮಿಕ ಪ್ರಜ್ಞೆ ಜನಗಳ ಬೆಳವಣಿಗೆ ಆವಡು ಉತ್ತರೋತ್ತರ ಅಭಿವೃದ್ಧಿ ಆವಡು ನಮ್ಮ ಮಾತೆರ್ಲ ಒಟ್ಟು ಕೂಡುದು ಆ ದೇವರನ ಸೇವೆಗೆ ಭಾಗಿಯಾದ ನಮ್ಮ ಪೊರ್ಲುದ ಕಾರ್ಯನು ಮಲ್ಪುಗ ಬಣ್ಪುನಂಚಿನ ಪಣೊಂದು ಎಕಡೆ ನವನೀತಿ ಶೆಟ್ರು ಬಂಡೇರು ಅಕಲೆಗಳಿಗೆ ಪನೋಲಿ ಏತು ಮಾತು ಕೊರ್ಪೇರು ಬಂಡದು ಯಾನು ಮುರನಲ್ಲ ಪಂತೆ ಇತ್ತೆಲ್ಲ ಪನೊಂದುಲ್ಲೆ ಅಂಡ್ ಇತ್ತೆ ಪನ್ಪುಣ್ಯಕ್ಕಲ್ಲ ಮುರಣಿ ಪನ್ಪುಣ್ಯಕ್ಕಲ್ಲ ಒಂಜಿ ವ್ಯತ್ಯಾಸ ಉಂಡು ಮುರಣಿ ಪಂಚಾಯನ್ ಎನ್ನ ವೈಯಕ್ತಿಕವಾದ 5 ಲಕ್ಷ ಕೊರಪೆ ಬಂಡದು ಇನ್ನು 5 ಲಕ್ಷ 5 ಲಕ್ಷದ ಒಂಜಿ ಕೊರಪೆ ಒಂದು ಬನ್ನೊಂದುಲ್ಲಾನು ದಯಪಂಡಗ ಒಂಜಿ ಸೇರುಡುಗೆ ಕತೆ ಅಂಚನೆ ಮುಂಬೈ ಮಹಾನಗರಡು ಅವೇತು ಜನ ಭಗವದ್ಭಕ್ತರನ್ನ ಕೊಳ್ಳಿರು ಅಕಲ್ಡೆಲ್ಲ ಆ ಒಂಜಿ ಕ್ಷೇತ್ರದ ಬೆಳವಣಿಗೆಗಾದ ಧರ್ಮ ಸಂಚಯನಗಾದ ಎಂಕಲ್ನ ಸತತವಾಯಿನಂಚಿನ ಪ್ರಯಂತರ ನಿರಂತರವಾದಪ್ಪುಂಡು ಪಂಡೊಂದು ಏನೇನಿ ಬೊಂಬೈ ದೇಡಿಮುಟ್ಟಲೆತ್ತದು ಪಾತೆರ ಅವಕಾಶ ಕೊರಿನಂಚಿನ ದೇವಮೂಲ್ಯನರೇ ಅಂಚಿನ ಎನ್ನ ಪಾತೆರನ್ನು ಪೊರ್ಲುಡೆ ಕೇರಿನಂಚಿನ ಭಗವದ್ಭಕ್ತರೇ ಅಂಚಿನ ನಿಕಳಿಗೆ ಮಾತೆರೆಗಲಿ ಅವನ ಚಿರವಣಿ ಆದ ಬಂದು ನಮಸ್ಕಾರ ಮಲ್ಪ ನಮಸ್ಕಾರ 1 ಕೋಟಿ ಬಂಡ 100 ಲಕ್ಷ ಬೋಡು 1 ಲಕ್ಷ ಕೊರ್ಪಿನ 100 ಜನ ಬತ್ತಂಡ 1 ಕೋಟಿ ಆಪುಂಡು 5 ಕೋಟಿ ಆವಡುಂದಾಂಡ 500 ಜನ 1 ಲಕ್ಷ ರೂಪಾಯಿ ಕೊರೋಡು 5 ಲಕ್ಷ ಕೊರಪೆ ಬಂತೇರು ಐತ ಬರೀಕ್ 1 ಸೇರಾವೆ ಬಂತೇರು ಯೋಗ ಬೊಕ್ಕ ಭಾಗ್ಯ ಬೋಡವು ನಮ್ಮ ಎನ್ನಿ ಲೆಕ್ಕ ಆಪುಜವು ಅವು ಮನಸ್ಸು ಬೊಕ್ಕ ನಮ್ಮ ಐಕ್ ದೇವರನ ಅನುಗ್ರಹ ನಮ್ಮ ಬಂಗಾರದ ಮೊಗ ಒಪ್ಪ್ಯಾವನಂಚಿನ ಸಂದರ್ಭಡ್ ಜೀರ್ಣೋದ್ಧಾರ ಸಮಿತಿದ ಮೀಟಿಂಗ್ ಇತ್ತು ಎన్ని ದಿನಾತ್ ಬಂಗಾರ ಬೈಜ್ಜಿ ಅಂತ ಅಪ್ಪ ಇಂಚೆನೆ ಸಭೆ ಸೇರಿದು ಕಲಿಬೋಡು ಬೊಕ್ಕ ಕೊರಡ ಪ್ರಯೋಜನ ಹೆಚ್ಚಿ ಈತ ದಿನ ತೊಲೈ ಆತ ಬಂಗಾರ ಬೋಡು ಒಂದು ಬಂಗಾರ ಬದಿಯರ ಶುರು ಮಾಡ್ತಿಂದು ಶುರುವಾಂಡ್ ಒಂದು ಯಾನ ಮಡಲು ಮೊಡೆದಿನ ಕಾಸು ಮಡಲು ಮೊಡೆದು 100 ರೂಪಾಯಿ ತಿಕ್ಕಿನಾಗ ನೆರೆಗಾಂಡಿಗೆ ಒಂದು ನಮ್ಮ ಕಾಸು ನೆಕ್ಕ ಬೋಡಿತಿನ ಕಾಸು ಪೂರ ಬರ್ಪೋಣ ಒಂದು ನಮ್ಮ ಉಳ್ಳಾಲ್ತಿನ ನುಡಿಲಂಚೆನೆ 1000 ಬಡವೇರು ಬಂಡಿದೆ ಆಂಡ ಹೃದಯ ಶ್ರೀಮಂತಿಕೆ ಇತ್ತಿನ ಮಲ್ಲ ಕೆಲ್ಡ ಉಂಡು ತನು ಮನ ಧನ ನಮ್ಮ ಆಂಡ ನಮ್ಮ ಒಂಜಿ ಇಲ್ಲಗೆ ಒಂಜಿ ಕೋಣೆ ಸೇರಾವನ ಆಂಡ ಎಂಚ ನಮ್ಮ ಇನ್ವೆಸ್ಟ್ ಮಲ್ಪ ನಂಗೆ 500 ಗುಣಿಸು 1 ಲಕ್ಷ ಕೋಟಿದ ನಿಧಿ ಮುಟ್ಟರೆ ಸಾಧ್ಯ ಇಜ್ಜಿ ಆಗಸ್ಟ್ 20 ತಿಂಗಳು ಆಪುಂಡು ಪಂಡದು ನಮ್ಮ ನೆಟ್ಟೆ ಆರೊಂಜಿ ಕಾರ್ಯಕ್ರಮಕ್ಕೆ ಬರ್ತದೆ ಉಗ್ರಾಣ ಹೆಚ್ಚಾದರಿಂದ ಉಗ್ರಾಣ ನೆಕ್ಲೆಪ್ಪು ಎಂಕುಲು ಉಳ್ಳಾಲದ ಅರ್ನ ಪ್ರಥಮ ಅರ್ನ ಕೈಡ್ದಾರು ಸುರೂಕು ಎಂಕುಲು ಮಾತ ಅರ್ಧಲ ಘೋಷಣೆ ಮಲ್ಪರೆ ಯಾರು ಸಾಂಕೇತಿಕ ಕ್ಷೇತ್ರ ಅಂತ ಪಂಡವು ನಂಗೆ ಮಾತೆರೆಗ್ಲ ಒಂಜಿ ಶ್ರದ್ಧಾ ಭಕ್ತಿದ ತಾಣ ಆ ಶರವು ಕ್ಷೇತ್ರದ ಶಿಲೆ ಆಡಳಿತ ಮುಕ್ತಿ ಹೆಸರು ಆರಂಭದ ನಿಧಿ ಸಂಚಯನಗೆ ಒಂಜಿ ಚಾಲನೆ ಕೊರ್ಪೇರು ಬೊಕ್ಕ ತಂತ್ರಿಲು ದೈವಜ್ಞರು ಉಪತಂತ್ರಿಲು ಸುರುತ
ಒಂಜಿ ಕಾಣಿಕೆ ಪಾಡ್ದು ಆರಂಭ ಮಲ್ಪುವೆರು ಬರೆಯೋದು ಅವು ದಯಪಂಡ ಆರಂಭದ ಹೆಜ್ಜೆಗೆ ದುಂಬು ಪೋಯರೆ ಒಂಜಿ ಧೈರ್ಯ ಬರೆಯರು ಅವು ನಿಖಲ್ನ ಸೇವಾ ನಿಧಿ ಘೋಷಣೆ ನೇರವಾದ ಏರಾಂಡಲ ಘೋಷಣೆ ಮಲ್ಪರೆ ಐಕ್ಲ ಅವಕಾಶ ಉಂಡು ಇತ್ತೆ ಶರವು ಶಾಸ್ತ್ರಿಲು ಕ್ಷೇತ್ರದ ತಂತ್ರಿಲು ದೈವಜ್ಞರು ಉಪತಂತ್ರಿಲು ನನ್ನ ಅಧ್ಯಕ್ಷರಿರ್ದು ಘೋಷಣೆ ಮಲ್ಪುನ ಕುಲಿತಿಂದ ಐದು ಪಕ್ಕ ಇನಿ ನಿಧಿ ಘೋಷಣೆ ಮಲ್ತಿನ ಆಶಕ್ಕ ಜಪ್ಪು ಚಿದಾನಂದ ನಾಯಕರು ಆರು ಧಾರ್ಮಿಕ ಕ್ಷೇತ್ರಡು ಆರು ಕತಾರಡ್ದು ಊರಿಗೆ ಬತ್ತಂಡ ಸುರೂಕು ಮಂಗಳದೇ ದೇವಸ್ಥಾನ ಬೋಳಾರ ಮಾರಿಗುಡಿ ಬೊಕ್ಕರ್ನೊಂದು ಸರ್ಕಲ್ ಉಂಟು ಪೂರ ಬೊಕ್ಕ ಪಣೋಲಿ ಬೈಲು ಮಾತ ಕ್ಷೇತ್ರಕ್ಕೆ ಪೋಪಿನಾರು ಈ ಕ್ಷೇತ್ರದಲ್ಲಿ ಪರಮ ಭಕ್ತೆ ಆರು 1 ಲಕ್ಷದ ಚೆಕ್ನ ಇತ್ತೇನೆ ಕೊಡ್ತೇರು ಸಾರಿ ಆಶಕ್ಕನ ದೇಣಿಗೆ ಇದು ಪಾಡಿಯರು ಒಂದು ತಂತಿದಾರನ ಚೆಕ್ ಅನಂತ ಪದ್ಮನಾಭ ತಂತ್ರಿಲು 1 ಲಕ್ಷದ ಚೆಕ್ ಕೊಡ್ತೇರು ಕೋಶಾಧಿಕಾರಿ ಬಲೆ ನವನಿತನ್ನೇ ಬಂಡಿಯರು ಚಿತ್ತ ಬಿತ್ತ ಜೀವಿತ ಶಾಶ್ವತ ಅಂದು ಚಕ್ಕ ಬರೆ ನಾಟಕಗಳ ಹೆಂಗೆ ಗೊತ್ತುಜ್ಜಿ ಇಲ್ಲರ ಚಕ್ಕ ಪತ್ತ ಬಿದ್ದಾಡ ಬಡದಿಗೆ ಎಂಡಾಲ್ ಏತು ಬರಿಪಾರಿ ಅದ್ದೆ ಹೆಂಗೆ ಗೊತ್ತುಜ್ಜಿ ಬಂಡೆ ಮೂಲ ಬತ್ತಿ ಬೊಕ್ಕ ಹರಿಶಣ್ಯರಿಗೆ ಎಂಡೇರು ಏತು ಕೊರಪಾರಿ ಎದ್ದು ಹೆಂಗೆ ಗೊತ್ತುಜ್ಜಿ ಬಂಡೆ ರಂಗಾಯ್ತಲ್ರಿಗೆ ಎಂಡೇರು ಎಂಚ ಅಂದು ಗೊತ್ತುಜ್ಜಿ ಬಂಡೆ ಕಡೆಯಕ್ಕೆ ಅಲ್ಪ ಕುಳೊಂದು ಪುನಗ ಚಕ್ಕ ಖಾಲಿ ಕಾಣ್ತಾನೆ ಬ್ಲ್ಯಾಂಕ್ ಚಕ್ ಸಿರಿಸೆರಡೊಂದು ಪೆಂದೆ ತೊಗೊಂಡು ಅಲ್ಪನೇ ಬರೆಯನು ಅವಾರನ ಪ್ರೇರಣೆ ಯಾಕೆಂಡು ದಾಂಡ ಒಂದು ನಮ್ಮ ಜೀವಿತೋಡು ಮತ್ತರಿತ ಕಾರ್ಯಕ್ರಮ ಅಂದು ಹೆಂಗೆ ಏತಂದು ಹೆಂಗೆ ಗೊತ್ತುಜ್ಜಿ ಬರನಾಗ 6 ಬಣ್ಣಕನೆ ಒಂಜಿ ತಮ್ಮ 5 ಪೌಂಡು ಅದೇ ಅಂಚ ಆ ಒಂಜಿ ಪ್ರೇರಣೆ ದೇವರು ಕೊಟ್ಟಿದ್ದಾರೆ ಅವು ನಾನು ನಿಧಿಗೆ ಸಮರ್ಪಣೆ ಮಾಡ್ತದೆ ಅವು ಮಾತರೆಗಳ ಅದನ ಇಂಚಿನ 500 ಜನ ಸೇರಿನ ಯಾವು ನವನಿತರ ಪಣ್ಣಕನೆ 500 ಜನ ಸೇರಿನ ದಾಂಡ 5 ಕೋಟಿ ಮಲ್ಲ ವಿಷಯ ಎತ್ತು ಮಾತ ಆವಾಡು ಪಣದಿ ಅಂತ ದೇವರ ಕೊಡೋರ ಪ್ರಾರ್ಥನೆ ಅಂತ ತಂತ್ರಿಲು ಅರ್ನ ನಿಧಿ ಸಮರ್ಪಣೆ ಮಲ್ಪೇರು ಅಂಚನೆ ಅಧ್ಯಕ್ಷರು ಟಿ ರಮೇಶ್ ಮೆಂಡನ್ 50,501 US ಪ್ರಕಾಶ್ ಬೊಕ್ಕ ಇಲ್ಲದಕ್ಕಲು ಶ್ರೀನಿಕೇತನ ಉಳ್ಳಾಲ ಪ್ರಥಮ ಕಂತಿನ ಕಾಣಿಕೆ 25,000. ನಮ್ಮ ಶಾಸಕರು UT ಖಾದರ್ 6 ಕ್ಷೇತ್ರದ ಮಾತ ಜನಕ್ಲಿನ ಪರವಾದ ಅರ್ನ 1 ತಿಂಗೊಲುದ ಸಂಬಳನ ಕಾಣಿಕೆ ರೂಪಡೆ 6 ಜೀರ್ಣೋದ್ಧಾರ ಕೊರ್ಪರ ಒಂಜಿ ತಾಟಿಪಟ್ಟುದರೆಗೆ ಅಭಿನಂದನೆ ಕೊರ್ಕ ಎ ಮಾಧವ ಸುವರ್ಣ ಮಣ್ಣಗುಡ್ಡೆ 10,000 ಐಕ್ ಪಾಡ್ಲೆ ರೇಣುಕಾ ಕಿಶೋರ್ ಕಾಂಚನ್ ಆ್ಯಂಡ್ ಫ್ಯಾಮಿಲಿ 15,000. ಕೋಶಾಧಿಕಾರಿ ರಾಜೇಶ್ ಉಳಿಯ 1 ಲಕ್ಷ. ಸರ್ವಲೋಕ ಶುಭಂಕರಿ ಜ್ಯೋತಿರ್ಮಹಿ ಜಗದ್ವಂದೇ ಧರ್ಮರೂಪೇ ನಮೋಸ್ತುತೆ. ಪ್ರಪ್ರಥಮವಾದ ಮಾಗಣದ ದೇವರಾಯನಂಚಿನ ಸೋಮನಾಥ ದೇವರಿಗೆ ವಂದನೆ ಮಲ್ತೊಂದು
ಈ ಕ್ಷೇತ್ರಡು ವಿರಾಜಮಾನವಾಯಿನಂಚಿನ ದೈವೀ ಶಕ್ತಿಲೆಗಳ ನಮಸ್ಕರಿಸ್ತೊಂದು ಸಾಷ್ಟಾಂಗ ನಮಸ್ಕಾರ ಮಲ್ತೊಂದು ಪರಿವಾರ ಶಕ್ತಿಲೆಗಳ ನಮಿಸ್ತೊಂದು ವೇದಿಕೆಡೆ ಈತನೆಟ ಉಪಸ್ಥಿತಿ ಇತ್ತಿನಂಚಿನ ಎಂಕ್ಲ ಕ್ಷೇತ್ರದ ತಂತಿರುವರಿಯರಾಯನಂಚಿನ ಅನಂತ ಉಪಾಧ್ಯಾಯರೆಗ್ಲ ದೈವಜ್ಞರಾಯನಂಚಿನ ಶ್ರೀರಂಗಾಯ್ತಾಳರಿಗೆ ಉಪತಂತ್ರಿ ಆಯ್ನಂಚಿನ ಹರೀಶ್ ಭಟ್ರೆ ಅಂಚನೆ ಎಂಕಲ್ನಕ್ಲಾಯನಂಚಿನ ಮಾತರೆಗ್ಲ ಸೊಲ್ಮೆಲ್ ಸಂದ ಒಂದು ತೀರ್ಥ ಚಾವಡಿಡು ಉಪಸ್ಥಿತಿ ಇತ್ತಿನಂಚಿನ ಭಕ್ತ ಬಾಂಧವರೆಗ್ಲ ನಮಿಸೊಂದು ಈ ಶುಭ ಸಂದರ್ಭ ದಯಪಂಡಂದಾಂಡ ಇನಿ ಅಪ್ಪನ ಜೀರ್ಣೋದ್ಧಾರ ಪ್ರಕ್ರಿಯೆದ ಪ್ರಥಮ ಹಂತ ಒಂಜಿ ಜೀರ್ಣೋದ್ಧಾರ ಆವಡುಂದಾಂಡ ಐಕ್ ಪೂರ್ವಭಾವಿಯಾದ ನಿಧಿ ಸಂಚಯನ ಆವಡು ಆ ನಿಧಿ ಸಂಚಯನನೇ ನಂಗೆ ಅವು ಏತ್ ಪರಿಪೂರ್ಣತೆ ಆಪುಂಡು ಪಂಪಿನ ಜ್ಞಾನ ನಂಗೆ ಐಟು ಗೊತ್ತಾಪುಂಡಿಗೆ ಇನಿ ತೂನಗನೆ ಅಪ್ಪೆ ಐನು ಕೊಟ್ಟು ಇನ್ನೇ ತರ್ಪವೇರ ಪಂಪಿನ ಆಶಾಭಾವನೆ ಹೃದಯಡು ಬರೋದುಂಡು ಯಾನು ಇಂಚ ಪಾತೆರ್ನಾಗ ಮಾತಾಡ ಪನೋಂತೆ ಹೆಚ್ಚಿನ ಅಂಶ ಎನ್ನ ಲೆಕ್ಕೋಡು ನಿಧಿ ಸಂಚಯನದಾನಿ ಒಂಜಿ 5 ಲಕ್ಷ ಖಂಡಿತ ನಂಗೆ ಬರ್ಪುಂಡು ಒಂದು ಇನಿ ನವನಿ ತನ್ನೆ ಲೆತ್ತು ಪನ್ನಗನೆ ಪೂರ 1,50,000 ಮಿತ್ತೆ ಉಂಡು ಅಪಗ ಆ 5 ಲಕ್ಷ ಖಂಡಿತ ಆಯ್ತು ಉಂಡು ಪನ್ಪಿನ ಆಶಾಭಾವನೆ ಅಂತ ಈ ವಿಚಾರ ನಾನು ಪನೋಡ ಆಪುಂಡು ದಯಪಂಡ ಈ ಕ್ಷೇತ್ರದ ಹಿನ್ನೆಲೆ ನೆತ್ತ ಇತಿಹಾಸಡು ತುಯರಪುಂಡ ಶಿವ ಪಾರ್ವತಿ ಉಳ್ಳಾಲ್ತಿ ಧರ್ಮರಸಾದು ಮೆಗ್ಗಿ ತಲೆ ತಗೆ ತಂಗಡಿ ಪಂಡದು ಮೂಲು ನೆಲೆಯಾತೇರು ಪಂಪಿನ ಆ ಇತಿಹಾಸೋಡು ಇತ್ತಿ ನಾವು ಆ ಇತಿಹಾಸ ಪ್ರಕಾರನೇ ತಂತಿರುವರಿನೇರು ಪಂಡೇರು ಅವು ದೇವರ ದೈವನ ಪಂಡದು ಒಂಜಿ ವಿಚಾರ ಮಲ್ಪೇರು ತಗೊಂಡಾಂಡ ದೈವಸ್ಥಾನಲೆಗೆ ಮಡಿವಂತಿಗೆ ಆತ ವಿಶೇಷವಾದ ಪೂಜೆ ಆಂಡ ಮೂಲು ಪ್ರತಿ ಒರೆಯಗ್ಲ ತಂತ್ರಿ ಒರೆಯರ್ದು ಬತ್ತಿನ ಮಡಿವಂತಿಗೆ ಮಡಿತಮಾಯ ಪಂಪಿನ ಪುಗರ್ಪೆಲ್ಲ ಈ ಕ್ಷೇತ್ರಗಿತ್ತಿ ನಾವು ಕೆಲವು ಕ್ರೆಡಿಟ್ ತಂತಿರಿ ಒರೆಯರ್ ಬ್ರಾಹ್ಮಣ ಸಮಾಜಡು ದೈವಾಲಯಕ್ಕೆ ಪೋನಾಗ ಅಕಲು ಬರ್ಪೇರಿ ಶುಚಿತ್ವಡೆ ಬರ್ಪೇರಿ ಸೀದವಾದ ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶ ಮಲ್ಪೇರು ಆಂಡ ಮೂಲು ಅಂಚಿನ ಕಟ್ಟು ಖಂಡಿತ ಇಜ್ಜಿ ತಂತಿರ್ದಾರ ಪಿದೇರ್ದು ಬತ್ತಿರಂದಾಂಡಲ ಗರ್ಭಗುಡ ಪ್ರವೇಶ ಮಲ್ಪಂದಾಂಡಲ ಆತ ಎತ್ತು ಮಡಿಯತ್ತನಲ ಆರು ಶುಚಿರ್ಭೂತವಾದೇ ಮೀದೇ ಆ ಗರ್ಭಗುಡಿ ತುಲೈ ಪೋಡು ಮನ್ಪಿನ ಸಂಪ್ರದಾಯ ಆರಲ ಕೆಲವು ಸತಿ ಎಂಕಲ ಕಣ್ಣೆದೊಡು ತೂತಿನ ಒಂದು 2-3 ಸತಿ ಮೀತಿನ ಉಂಡಾರು ಪಿದೇ ಬತ್ತಿರಂಡ ಈ ಜಾತ್ರೆ ಸಂದರ್ಭಡು ಎಂಕುಲು ಕಾಣೆ ಮುಟ್ಟೆ ಎಂಕಲಿಗೆ ಜಾಗರಣೆ ಉಪ್ಪುನಂಚಿನ ಸಂದರ್ಭ ಮಸ್ತು ಉಂಡು ಆ ಪೊರ್ತುಡು ಕೂಡ ಪಡಿಕೆ ಕೂಡ ಮೈಪೆರವಲ್ಲಿ ಎಂಕುಲು ಎಂಕಲ್ ಆರ್ಲಂಚನೆ ಬೊಕೆಂಜಿನ ಪಡಿಕೆ ಮೈತು ಕೆಲವು ಮೀಪೇರು ಮನ್ಪೇರು ಖಂಡಿತ ಇಜ್ಜವಲ್ಲ ಮೀಯರ್ಲ ಇಜ್ಜಿ ಪಡಿಕೆ ಮೈತು ಕಟ್ಟದೆ ಕುಲ್ಲೋಡು ಅಂಚಿನ ಸಂಪ್ರದಾಯತ್ತಿನಂಚಿನ ಮಡಿತ ಮಾಯೆ ಪಂಡದು ಅವು ತಂತಿರ್ದಾರೆಗಳಂದು ವಿಷ ಮಕ್ಕಳಿಗಳಂದು ಎಂಕಲೆಗಳಂದು ಅವು ಕಾಂಡೆ 8 ಗಂಟೆ ಮುಟ್ಟಲ ಉದಿಪುದ ಉರಿ ಉಷ್ಣದ ನೇಮ ಅಲ್ಲ ಮನ್ಪೇರು ಕಾಂಡೆದಕ್ಕೆ ಆತನೇಟ ಎಂಕುಲು ಮೂಜಿ ಜನ ಕೂಡ ಆ ಮೂತ್ರ ಸಂಖ್ಯೆ ಮಲ್ಪಂದೆ ಕುಲ್ಲು ನಂಚಿನ ಸಂಪ್ರದಾಯ ಪೂಜೆ ಪುರಸ್ಕಾರ ಎಡ್ತುಂಡಲ ದೇವರಿಗೆ ಎಂಚಿನ ಅರ್ಪಣೆ ಮಲ್ಪೋನ ನಮ್ಮ ಅಂಚಿನ ನೈವೇದ್ಯನೇ ಆ ದೇವರಿಗೆ ಸಮರ್ಪಣೆ ಹಾಕೊಂಡು ಅಂಚಿನ ಕಟ್ಟುಪಾಡಿತ್ತಿನ ಮೂಲ್ಯನ್ನಾಗ ನಿತ್ಯ ಕರ್ಮಲಾವಡು ಬಯ್ಯಾಡ್ಲಾವಡು ಅವು ಮಲ್ತಿಜಿಂದಣ್ಣ ಆಹಾರ ಸೇವನೆ ಮಲ್ಪರ್ಲಿ ಅಂಚಿನ ಕಟ್ಟು ಈ ಕ್ಷೇತ್ರಡು ಉಂಡು ಅಂಚನೆಟ ಹತ್ರ 6 ಪಣ್ಣ ಸತ್ಯ ಅಂದು ತೋಜುಂಡು ದೈವನ ದೇವರ ಅವು ರಡ್ಲ ಐಕ್ಯವಾಯಿನಂಚಿನ ಒಂಜಿ ಕ್ಷೇತ್ರ ಅಂದು ಪನ್ಯರೆ ಯಾನಿ ಮೂಲ ಇಷ್ಟಪಡತ್ತೆ ಜೀರ್ಣೋದ್ಧಾರ ಪ್ರಕ್ರಿಯೆ ವಿಷಯ ಪಾತೆರಡಾಕೊಂಡು ನಮ್ಮ ಕ್ಷೇತ್ರದ ಮೂಲು ಅನೇಕ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ಪುರ ನಡತನೆ ಸಾಧಾರಣ 1977 ಕೆರೆ ಪ್ರಪ್ರಥಮವಾದ ಜೀರ್ಣೋದ್ಧಾರ ಆಂಡು 5 ಬೊಕ್ಕ ಹಂತ ಹಂತವಾದ ಬುಡಾಯಿ ಮಾಡ ಪಡ್ಡಾಯಿ ಮಾಡ ಕೂಡ
ಜೀರ್ಣೋದ್ಧಾರ ಆಂಡ ಅವು ತಾತ್ಕಾಲಿಕ ಆಯ್ನಿ ಒಂದು ಪೇರು ದಯಪಂಡಂದಾಂಡ ಆ ಪೊರ್ತುಡು ಮೂಲ ಸೌಕರ್ಯದ ಕೊರತೆಲು ಪೂರ ಮಸ್ತ್ ಇತ್ತುಂಡು. ಭಾರಿ ಕಷ್ಟ ಇತ್ತದಾತು ಸುಲಭ ಇಜ್ಜಾಂಡು. ಆ ಸುಲಭದ ನಡುಟು ನಮ್ಮ ಹಿರಿಯಾಕಲು ಬಹಳ ಶ್ರಮ ಪಟ್ಟದು ಆ ರಡ್ಡನ್ನು ಐಟ್ ಉಪಯೋಗ ಆಪಿನಂಚಿನ ಕೆಲವು ಪರಿಕರಗಳನ್ನು ಪೂರ ಐಕೆ ಪುನರ್ ಇನ್ನು ಮಲ್ತದು ತಗಡ ಆವಡು ಮರ ಮಟ್ಟಲು ಆವಡು ಐನ್ ಪೂರ ಮಲ್ತದು ಐನ್ ತುರ್ತಾದ ಜೀರ್ಣೋದ್ಧಾರ ಪ್ರಕ್ರಿಯೆಯನ್ನು ಮಲ್ತೇರು. ಆಂಡ ಆನಿದ ಕಾಲೋಡು ಒಯ್ನು ಪರತಾದ ಐನು ವಿನಿಯೋಗ ಮಲ್ತದಿರ ಅವು ಇನಿ ಅಜೀರ್ಣಾವಸ್ಥೆಗೆ ಬೈದಂಡು. ಒಂಜಿ ಕ್ಷೇತ್ರ ಅಜೀರ್ಣಾವಸ್ಥೆ ಬತ್ತಂದಾಂಡ ಆ ಕ್ಷೇತ್ರದ ಪವಿತ್ರತೆಗೆ ಕುಂದು ಬರ್ಪುಂಡು ಪಂಪಿನವು ನಂಗೆ ಮಾತೆರೆಲ್ಲ ತೆರಿದೇನೆ ಅಂಚೆ ಇಂಟ ಅವರ ಎಂಕುಲು ಆಯ್ನಾತ್ ಶೀಘ್ರೋಡು ನನ್ನ ಮಿತ್ತಿಗೆ ಅಂಚಿನ ಮಲ್ಲ ಬೇಲೆ ಬುಡ್ಚಿ ಒಂಜೊಂಜಿ ಮಲ್ಪನ ಬುಡ್ಚಿ ಪಂಪಿನ ಉದ್ದೇಶ ಅದಿ ಒಂದು ಓ ಪರತ್ ಮಾತುಂಡ ಐನು ಪೂರ ಜೀರ್ಣೋದ್ಧಾರ ಮಲ್ಪುಗ ಪಂಪಿನ ಹಿರಿಯಕಲ್ನ ಪೂರ ಮಾರ್ಗದರ್ಶನ ತಂದು ಇನಿ ಗೋಪುರ ಭಂಡಾರ ಇಲ್ಲು ಅಂಚಿನ ರಡ್ಡು ಮಾಡದ ಆ ಕೆರೆತ ಸಂಪೂರ್ಣವಾದ ಜೀರ್ಣೋದ್ಧಾರ ಮಲ್ಪುಗ ಪಂಪಿನ ಉದ್ದೇಶದಿ ಒಂದು ಇನಿ ಎಂಕುಲು ಮಾತೆರ್ಲ ಸೇರಿದು ಐನು ಆ ಕಾರ್ಯಗೂ ಎಂಕುಲು ಜೈದ. ಈ ವಿಚಾರಣೆ ಅನ್ನು ಕೇಳೋ ಪನ್ನಡಾಪುಂಡು ದಾಯ ಪನ್ನಡು ಪಂಡಂದಾಂಡ ಆನಿದ ಕಾಲೋಡು ರಡ್ಡು ದೇವ ಮಾಡಲೆಲ್ಲ ನಿರ್ಮಾಣ ಮಲ್ತಿದ್ದಕಲು ಇನ್ನಿ ದೇವರ ಪಾದ ಸೇರಿದೇರು. ಆಂಡಲ ಒಂಜಿ ಸಂತೋಷದ ವಿಷಯ ಇಂಚಿನಂತ ಪಂಡಂದಾಂಡ ಐಟ್ ಮುಂದಾಳುವತ್ತು ವಯಸ್ಸದು ಇನಿ ಮುಟ್ಟಲ ಎಂಕ್ಲೆ ಮಾರ್ಗದರ್ಶನ ಕೊರ್ದು ಎಂಕಲ್ನ ಒಟ್ಟಿಗೆ ಉಳ್ಳೇರು ಪಂಪಿನ US ಪ್ರಕಾಶರೇನು ಯಾನಿನಿ ಅರೇನು ನಿಜವಾದ ಎಂಕಲ್ನ ಎನ್ನ ಮನಸ್ಸು ಪೂರ್ತಿ ಆದ ಯಾನು ಆರು ಉಳ್ಳೇರು ಪಂಪಿನ ಧೈರ್ಯಡು ಯಾನು ಉಲ್ಲೇ ಪಂಪಿನ ಕಂಡ ದಯ ಪಂಡಂದಾಂಡ ಅರೆಗೆ ಈ ವಾಮದ ಜೀರ್ಣೋದ್ಧಾರ ಆಂಡ ಐತ ಪ್ರತಿ ಒಂಜಿ ಇಂಚು ಕೂಡ ಅರೆಗೆ ತೆರೆದಿತ್ತೆ ನಾವು ಎಂಕು ಕೂಡ ಅವು ಪರತಿನ ಮಲ್ತದೇರಿ ಅಪ್ಪ ಪರತಿನ ತಗಡು ಪಾರ್ದೇರು ಪಂಪಿನ ಮಾಹಿತಿ ಕೊರ್ನಾರು ಕೂಡ ಆರೆ ದಾಯ ಪಂಡಂದಾಂಡ ಅರ್ನ ಸೇವಾ ಭಾಗ್ಯ ಇನಿ ಕೂಡ ಅಪ್ಪೆಗೆ ಬೋರ್ಡು ಪಂಪಿನಕ್ಕೋಸ್ಕರವಾದ ಅರೆನಿ ಇನಿ ಕೂಡ ಎಂಕಲ್ನೊಟ್ಟಿಗೆ ಉರಿಯರೆ ಆ ಅವಕಾಶ ಕೊಡ್ತೇರು ಪಂಪಿನಕ್ಕೆ ಈ ಅನ್ ವೇದಿಕೆ ಪನಿಯರೆ ಇಷ್ಟಪಡಪ್ಪೆ ಅವು ಅತ್ತಂದೆ ಕುಡஞான ವಿಚಾರ ಪನ್ನೋಡ ಹಾಕೊಂಡು ಅಮೂಲ್ಯವಾಯಿನ ಒಂಜಿ ರತ್ನ ಎಂಕ್ಲೆ ಕೊಡ್ತೇರು ದಾಯ ಪಂಡಂದಾಂಡ ಈ ಉಳ್ಳಾಲ ಪಂಪಿನವು ಉಳ್ಳಾಲ್ತಿ ಧರ್ಮರಸು ನೆಲೆಯಾಯಿನ ಕ್ಷೇತ್ರಗೂ ಉಳಿಯ ಉಳ್ಳಾಲ ಪಂಪಿನ ಪುಗರ್ತೆ ಬೈದನ ಪಂಪಿನ ಜನಮಾನಸವು ಗೊತ್ತಿತ್ತಿನ ಅವೇ ಪ್ರಕಾರವಾದ ಉಳ್ಳಾಳದು ಅಭೂತಪೂರ್ವವಾಯಿನಂಚಿನ ನಾಗಮಂಡಲೋತ್ಸವ ನಡತಲು ಅವು ನಡತಿನಿ ಉಳ್ಳಾಳೋಡು ಐಕ್ಲ ಪ್ರೇರಣಾ ಶಕ್ತಿ ಆಯ್ನಿ ಈ ಕ್ಷೇತ್ರದ ಉಳ್ಳಾಲ್ತಿ ಧರ್ಮರಸುಲು ಆ ಪೊರ್ತುಡು ಬೇತೇರ್ಲಾತ್ ಜಯಂತ್ ಉಳ್ಳಾಲ ಇರ್ದು ಪರಿಚಯ ಆಯ್ನಂಚಿನಾರು ನವನೀತ್ ಶೆಟ್ರು ಆ ಪೊರ್ತುಡು ಏರೇನ ಅಧ್ಯಕ್ಷರು ಮಲ್ಪೋಡು ಪಂಪಿನ ಪರಿಕಲ್ಪನೆ ಬತ್ತಿನ ಪೊರ್ತುಡು ಐಕ್ ಸಮರ್ಥವಾಯಿನಂಚಿನ ವ್ಯಕ್ತಿ ತಿಕ್ಕಿನಿ ಪಂಡಂದಾಂಡ ನವನೀತ್ ಶೆಟ್ರು ಆನಿರ್ದು ಏಪ ಈ ನಾಗಮಂಡಲಗೂ ಆರು ಉಳ್ಳಾಲ ಕ್ಷೇತ್ರಗ ಅಡಿಪಾಯ ಪಾಡ್ಯರ ಐಡ್ದು ಬೊಕ್ಕ ನಡತಿನಂಚಿನ ಬ್ರಹ್ಮಕಲಶೋತ್ಸವ ಪೊರ್ತುಡು ಮುಲ್ತ ಅಧ್ಯಕ್ಷ ಸ್ಥಾನ ಬ್ರಹ್ಮ ತಿಕ್ಕನರೆ ಅವು ದಾಯ ಪನ್ಪೆನ್ ಪಂಡಂದಾಂಡನಿ ಆರು ಉಳ್ಳಾಲಗು ಪಾದಾರ್ಪಣೆ ಮಲ್ಪರ ಕಾರಣನೇ ಈ ಕ್ಷೇತ್ರದ ಧರ್ಮ ಉಳ್ಳಾಲ ಪನ್ಯರ ಮೂಲ ಇಷ್ಟಪಡಪೆ 5 ಬೊಕ್ಕ ಆನಿ 2007 ನಡತಿನ ವಿಜೃಂಭಣೆ ಆಯ್ನಂಚಿನ ಪಟ್ಟಸಿಂಹಾಸನದ ಆ ಬ್ರಹ್ಮಕಲಶೋತ್ಸವ ಅಭೂತಪೂರ್ವವಾದ ನಡತಂದು ಅರ್ನ ಅಧ್ಯಕ್ಷತಾ ನೋಡು 5 ಬೊಕ್ಕ ನಡತಿನಂಚಿನ ನಮ್ಮ ಸ್ವರ್ಣಬಿಂಬದ ಬ್ರಹ್ಮಕಲಶೋತ್ಸವದ ಒಟ್ಟಿಗೂ ಧರ್ಮ ನಡಾವಳಿ ನಡತಂದು ಆ ಧರ್ಮ ನಡಾವಳಿಡು ಕೂಡ ಪಾಲು ಪಡೆಯಿನಾರು ಕಾರ್ಯಾಧ್ಯಕ್ಷರಾದ ಪಡೆಯಿನಾರು ನವನೀತ ಶೆಟ್ರು ಆರು ಕೂಡ ಆನಿ ಬತ್ತದು ಆನಿ ಅಭೂತಪೂರ್ವವಾಯಿನಂಚಿನ ಹರೀಶರ್ನ ಅಧ್ಯಕ್ಷತನ ನಡತಿನಂಚಿನವು ಅವು ನಂಗೆ ಉಳ್ಳಾಳದ ಜನತೆಗೆ
ಬಹಳ ವಿಜೃಂಭಣೆ ನಡೀತಿನ ನಂಚಿನ ಸರ್ವಧರ್ಮ ಸಮನ್ವಯ ಆದು ನಡೀತಿನಂಚಿನ ಭಾರಿ ಪೊರ್ಲಕಂಠದ ಬ್ರಹ್ಮಕಲಶೋತ್ಸವ ಅವು ಪೊರ್ಲಕಂಠನ ನಡತನು ಅವು ಕೂಡ ನಡಪೆರ ಮೂಲಕರ್ತರ ನವೀನ ಥಿಯೇಟರ್ನ ಮತ್ತೆ ಪಾಲುಂಡಾಯ್ತು ಆನಿ ಯಾನು ಯಾರು ಇಟ್ಟೆ ವೇ ಉಂದು ಪಂಡೇರು ದಾಯ ಪಂಡಂದಾಂಡ 1.5 ಕಿಲೋ ದಾತ ಬಂಗಾರ ಬುಡಿತ್ತುಂಡು ಆಪಗ ಪರ್ಬ ನಮ್ಮ ಪರ್ಬದ ಪುರ್ತು ಆರಂಭದ ಬಲಿ ಉತ್ಸವ ಐಡ್ದು ದುಂಬು ಎಂಕ್ಲೆಗೆ ಸ್ವರ್ಣ ಬತ್ತದಾವಡ ಆ ಸ್ವರ್ಣ ಬತ್ತಿಜಿಂದಾಂಡ ಆ 3.5 ಕಿಲೋತ ಆ ಸ್ವರ್ಣ ಕವಚಗೆ ಬಂಗಾರ ಬತ್ತಿಜಿಂದಾಂಡ ಐನು ತಗಡ ಅದು ಮಲ್ಪರ ಸಾಧ್ಯ ಇಜ್ಜಿ ನಮ್ಮ ವಿಶ್ವಕರ್ಮ ಇರಬಂಡೇರಿ ಐಕ್ ಪೂರ ಬರೋಡನ್ನ ಇಜ್ಜಿನ ಕಷ್ಟ ಒಂದು ಆ ನವನೀತ್ ಶೆಟ್ರು ಬತ್ತಿನಾರು ಪಂಡೇರಿ ನಂಗೆ ಈತ್ ದಿನತ ಉಲೈ ಆ ನವಂಬರ್ 30 ಉಲೈ ಪೂರ ಬತ್ತದು ನಂಗೆ ಅಪ್ಪನ ಬಂಗಾರಕ್ಕೆ ಸೇರು ನಂಚಿನ ಮುಗಕ್ಕೆ ಸೇರು ನಂಚಿನ ಬಂಗಾರ ಬರೋಡುನ್ನಾಂಡ 30 ತಾರೀಕದಲ್ಲೇ ಕಂತುಕೋರ್ಲೆ ಅಂದು ಅವು ಆರೆ ಆತ ಪಂತಿನಿ ಯಾನು ಒಂಜಿ ದಿನ 10 ಗಂಟೆ ಕುಲ್ಲಿನ ಉಂತಿನಾಯೇ 4 ಗಂಟೆ ಮುಟ್ಟ ಉಂತದೆ ಅವಳು 1 ಗ್ರಾಮು 2 ಗ್ರಾಮು 3 ಗ್ರಾಮು ಲಾಸ್ಟ್ ಮುಟ್ಟಲ ಬತ್ತದು ಆ ಸ್ವರ್ಣ ಬಿಂಬಗೆ ಏತು ಬೋಡ 1.5 ಕಿಲೋ ಬಂಗಾರ ಬೈತದು ಇಂದು ಆರ್ಪಣ್ಣ ಸತ್ಯ 5 ಒಕ್ಕ ಯತಿಷ್ಠಾರು ಎಂಗ್ಳು 3 ಬಂತೀನಿ 3 ಮುಕ್ಕಾಲು ಬೈತದು ಅಂಚಿನ ಅಭೂತವ ಪೂರ ನಂಚಿನ ಧರ್ಮ ನಾಡಾವಳಿ ಉತ್ಸವ 250 ವರ್ಷದ ದುಂಬು ನಡತದನ್ನು ಪಂಪಿನ ಎಂಕ್ಲೆಗಳ ಗೊತ್ತಿಜ್ಜಿ ಆತಂಡು ಅವು ನಮ್ಮ ಕಾಲೋಡು ಧರ್ಮ ನಡಾವಳಿ ಮಹೋತ್ಸವ ನಡತಲು ಐತ ಕಾರ್ಯಾಧ್ಯಕ್ಷರಾದಲ 6 ಪಾಲು ಪಡೆಯಿನಾರು ಅವು ಅತ್ತಂದೆ ಇನಿ ಈ ಶುಭ ಸಂದರ್ಭಡೆಯನ್ನು ಈ ಘೋಷಣೆ ಮಲ್ತೊಂದುಲ್ಲೆ ಇನಿ ಕೂಡ 6 ಎಂಕ್ಲೊಟ್ಟಿಗೆ ಇತ್ತದು ಈ ಪಡ್ಡಾಯಿ ಮಾಡ ಮುಡಾಯಿ ಮಾಡ ಅಂಚಿನ ಪನ್ಪನಂಚಿನ ಈ ಜೀರ್ಣೋದ್ಧಾರ ಪ್ರಕ್ರಿಯೆ ಕೂಡ 6 ಎಂಕ್ಲೊಟ್ಟಿಗೆ ಉಳ್ಳೇರು ಮುರಾಣೀರ್ ದಿಂಚ 6 ಅವಿರತವಾದ ಎಂಕ್ಲೊಟ್ಟಿಗೆ ಪಾಲು ಪಡೆದು ಇನಿತ ವ್ಯವಸ್ಥೆ ಮಾತ ತೂದುಪ್ಪರು ಆಯ್ತಂದ ತನ್ನ ಎಂಕ್ಲಿಗೆ ವಿಜ್ಞಾಪನ ಪತ್ರ ತೂದುಪ್ಪರು ಐಟ್ ವಾ ರೀತಿ ಆವಡು ಎಂಚ ಮಲ್ಪಡು ಪನ್ಪಿನ ಅವು ನವನೀತ ಶೆಟ್ರನ ಒಂಜಿ ಬುಕ್ಕು ಒಂದು ಪನ್ಯರ ಯಾನಿ ಇಷ್ಟಪಡಪ್ಪೆ ಅಂಚೆಂಟ ಅವು ಮಾತ್ರ ತಂದೆ ಈತ ಮಾತ ಪಣ್ಣ ಅಂಡಲ ಯಾನ್ ಕೆಲವುಲ ಪನೋಡ ಹಾಕೊಂಡು ಮೂಲು ಚಾಕಿರಿ ವರ್ಗೋಲು ಹೆಣ್ಮೊಕ್ಕೇಲು ಪನ್ಪೇರು ಐಟ್ ಹೆಣ್ಮೊಕ್ಕೇಲಿಗೆ ಮಾತೆರ್ಲ ಸೇದೇರು ಪಂಡಾಯ್ತು ಕೋಟೆ ಉಪ್ಪು ಅಂತೋಣಿ ಬಂದುಪ್ಪು ಅಂಚೆನೆ ಹೆಣ್ಮತನತ ಮನೆ ತೋಲು ಐ ಗುರ್ಕಾರ ತನಲುಂಡು ಮೂಲು ನಿಸ್ವಾರ್ಥ ಸೇವೆಡು ಚಾಕಿರಿ ಮಲ್ಪುನಕ್ಲಕ್ಕಲು ಮೂಲು ಒರಿಯಾಗ್ಲ ಸಂಭಾವನೆ ಪನ್ಪಿನ ಏರೇಗ್ಲಜ್ಜಿ ಮೂಲ್ಯ ಅನ್ನರ್ದು ಬತ್ತಿನ ತಂತಿರ್ದಾರದ ಬತ್ತಿನ ಗುರ್ಕಾರ್ತನರ್ದು ಬತ್ತಿನ ಏರೇಗ್ಲ ಸಂಭಾವನೆ ಬಂದು ಅನಾದಿ ಕಾಲೋರ್ದಲ್ಲ ಇಜ್ಜಿ ಐನು ಭಯಕ್ಕೂ ನಾಕುಲ್ಲ ಇಜ್ಜಿ ಅಕ್ಕಲ್ನ ಕುಟುಂಬದ ಆವಡು ಅತ್ತಂದಾಂಡ ಅಕ್ಕಲ ಮನೆತನದ ಆ ಗಡಿ ಮುದ್ರೆ ನಿತ್ತೊಂದು ಚಾಕಿರಿ ವರ್ಗದ ಕುಲ್ಲ ಪಲ್ಲೆಂಕಿ ಪತ್ತು ನಕ್ಕಲು ಹಿಡಿದು ಬತ್ತಿನ ಪ್ರತಿ ಒಂಜಿಲ ಅಕ್ಕಲ ನಿಸ್ವಾರ್ಥ ಸೇವೆಡು ಮಲ್ತೊಂದುಲ್ಲೇರು ಅಂಚೆನೆ ಎಂಕಲ್ನ ಯುವಶಕ್ತಿ ಒಂಜಿ ಕಾರ್ಯಕ್ರಮ ಆವಡುಂದಾಂಡಲ ಯುವ ಬಳಗ ಗಟ್ಟಿ ತಿಂದಾಂಡ ಕಾರ್ಯಕ್ರಮ ಮಲ್ಪರ ಸಾಧ್ಯ ಉಂಡುಗೆ ಐಕ್ ಉದಾಹರಣೆ ಮೂಲಿತ್ತಿನ ಎಂಕಲ್ನ ಜವನೇರು ಅಕ್ಕಲ ಆ ಸಂಘಟನಾ ಒಟ್ಟಿಗೆ ತಂದು ಈ ಪ್ರತಿ ಒಂಜೆಕ್ಲ ಓಲ ಆಪುಜಿಂದ ಪನಂದೆ ತನ್ನನ್ನು ತಾನು ತೊಡಗಿಸಿದ ಮಲ್ತಿನಂಚಿನ ಯುವ ಜನತೆ ಯುವ ಜನಾಂಗ ಈ ಕ್ಷೇತ್ರಗುಂಡು ಉಳ್ಯತಾಯ ಸೇವಾ ಸಮಿತಿ ಆದಲ ಸಂಘ ಸಂಸ್ಥೆಗಳು ಇತ್ತಿನಕ್ಕೂ ಐತು ಒಟ್ಟಿಗೆ ಇತ್ತೊಂದು ಐನು ಮಲ್ತಿ ನಾವು ಈತ ಪಂಡನಲ್ಲ ಯಾರವಾ ಅವಲ ಯಾರಂದು ಮಹಿಳಾ ವೇದಿಕೆಡು ಐನು ಯಾನೀನು ಪುನರಾಪುಂಡು ದಾಯ ಪಂಡಂದಾಂಡ ವಾರಡು ಮೂಜಿ ಸತಿ ಶುಚಿತ್ವವನ್ನು ತೂಪುನಕ್ಕಲು ಅಕುಲೆ ಪ್ರತಿ ವಾರಡು ಕೂಡ ಮೂಜಿ ದಿನ ಕೂಡ ಲಕ್ಕೆರೆ ತೀರಂದಿನ ಹಿರಿಯ ಜೀವ ಕೂಡ ಅಪ್ಪನ ಸೇವೆ ಮಲ್ಪೊಡು ಪಂಪಿನ ಬಾಯ್ಕೆಡು ನಿಸ್ವಾರ್ಥ ಸೇವೆಡು ಇನಿ ಕೂಡ ಸೇವೆ ಮಲ್ತೊಂದುಲ್ಲೇರು ಅವು ತೂನಾಗ ಸಂತೋಷ ಆಪುಂಡು ನವನೀತನೆ ಪಂಡೇರು 500 ರೂಪಾಯಿ ಯಾನು ಪನ್ಪೆ ಅವು ಏರ್ಲತ್ತು ಎಂಕಲ ಆನಂದ್ ಬೆಂಡನ್ಲ ಅರ್ನ ಅಮ್ಮ 85 ವರ್ಷ ಅವರೆಗೆ ಒಲ್ತುರ್ದಲ್ಲಿ ಮಡಲ್ ಕೊಂದಿನ ಹತ್ತಾರು ಎಂಕಲ್ನ ಬಿತ್ತಿಳ್ಳು ಬೂರ್ದಿನ ಮಡಲ್ನ ಒಯ್ತೊಂದು ಬೋದು ಅವಳು ಮೊಡೆದು ಎಂಡ ಬತ್ತದು ಅನ್ನೊಂದು 500 ರೂಪಾಯಿ ಎನ್ನ ಜೋಕುಲ್ನ ಹತ್ತು ಇಂದು ಅಪ್ಪನ ನೆಕ್ಕೋಸ್ಕರವಾದ ಸ್ವರ್ಣಬಿಂಬಗೋಸ್ಕರವಾದ
ಯಾನು ಕೊರೊಂದುಲ್ಲೆ ಪನ್ಪಿನ ಅಪ್ಪಗೆ ಯಾನು ಪಂಡೆ ಇಂದು 6 ಕೊರ್ತಿನ 500 ರೂಪಾಯಿ ಅತ್ತು ಇಂದು ಇಂಕ 5 ಕೋಟಿಗೆ ಸಮ ಪಂಡದು ಆನಿ ನವನಿತ್ತ ನಡ ಪಂಡೇನ್ ನಂಗೆ ಕಾಸು ಖಂಡಿತ ಬತ್ತಂದು ಬಂಗಾರಲ ಬತ್ತಂದು ಪಂಡದು ಅಂಚಿನ ಮಹಿಳಾ ವೇದಿಕೆ ಇನ್ನು ನಮ್ಮೆಟುಂಡು ಮಾತೆರ್ಲ ದುಂಬತ್ತವಾದ ಆ ಮಹಿಳೆಯರು ಪೂರ ಒಗ್ಗಟ್ಟಾದ ಇನಿ ಮಾತೆರ್ಲ ಯಾನ್ ಪನ್ಪುನಿಂಜಿನ ಬಂಡ ನಮ್ಮ ಒಂಜಿ ಯೋಗ ಪಂಡಂದಾಂಡ ಏರೆಗಳ ತಿಕ್ಕುಜಿಗೆ ಒಂಜಿ ಪ್ರಕ್ರಿಯೆ ಜೀರ್ಣೋದ್ಧಾರ ಆವಡುಂದಾಂಡ ಆನಿದ ಕಾಲೋಡು ಆ ಜೀರ್ಣೋದ್ಧಾರ ಪ್ರಕ್ರಿಯೆಗೆ ಏರ್ ಮಾತ ಪಾಲು ಪಡೆತಾರ ಅಕುಲು ಕೂಡ ಅಕ್ಕಲೆಗ್ಲ ಸಹಭಾಗಿತ್ವಾಪನ ಪುನರ್ಜನ್ಮಾದ ಬತ್ತದ್ಲ ಸಹಭಾಗಿತ್ವಾಪನಂಚಿನ ಕೆಲಸ ಇನಿ ನಮಡ ಮಲ್ತೊಂದುಲ್ಲೇರು ಪಣ್ಣಾಗ ನಮ್ಮ ಇಟಿ ಹೆಮ್ಮೆ ಪಡೆಯೋಡು ಆಪುಂಡು ಇನಿ ಇಂಚಿನ ಮಾತ ತಿಕ್ಕಳ ತೂಂದುಳ ಜೀರ್ಣೋದ್ಧಾರ ಆ ಒಂದುಂಡು ಅಲ್ಪ ಈತು ಕೊಟ್ಟ್ಯಾಂಡ್ ಪನ್ನೊಂದುಲ್ಲೇರು ಅವಳ ನಮ್ಮ ಯೋಗ ಅನ್ಪನ್ಪೆ ಮಾತ ತಿಕ್ಕಡ್ಲ ಜೀರ್ಣೋದ್ಧಾರ ಪ್ರಕ್ರಿಯೆಯಲ್ಲಿ ನಡ್ತೊಂದುಂಡು ಅವೇ ಪ್ರಕಾರ ಇನ್ನು ಬತ್ತಿನ ಭಕ್ತ ಸಮುದಾಯದ ನಮ್ಮ 2 ವರ್ಷದುಲೈ ದಯಪಂಡ ಎಲ್ಲೆಂಜಿ ಜಾತ್ರೆ ಆಪುಂಡು ಆ ಜಾತ್ರೆ ಆಯನೇರು ದುಂಬು ಎಲ್ಲಂಜಿ ಆಗಸ್ಟು ಎಂಗ್ಲ ತಂತಿರ್ದಾರ ದಿನಕೊರ್ಪೇರಿ ಏಪ ಶಿಲಾ ಕೆತ್ತನದ ಪ್ರಾರಂಭ ಮಲ್ಪುಗ ಪಂಡದು ಆಗಸ್ಟು ಎಂಗಳು ಪ್ರಾರಂಭ ಮಲ್ಪ ದಯಪಂಡ ಆನಿ ಸಿಂಹ ಮಾಸ ಸೋಣ ಬರ್ಪುಡು ಅವ ಮುಹೂರ್ತ ಇನ್ನು ದೀದು ತಂತಿರ್ದಾರನ ಮುಖೇನವಾದ ನವನಿ ತನ್ನೆಲ್ಲ ಪಂಡೇರು ನಮ್ಮ ಅಷ್ಟೇ ದುಮ್ಮು ಮಲ್ಪುಗ ಪಂಡದು ಆ ಎಡ್ಡೆ ಅಂಚಿನ ಒಂಜಿ ಆ ಮುಹೂರ್ತವನ್ನು ಮಲ್ತೊಂದು ನರ್ಪಿನ ಜಾತ್ರೆದ ಉಲಾಯಿ ನಮ್ಮ ದಾರು ಶಿಲ್ಪಿ ಆವಡು ಕಾಷ್ಟಶಿಲ್ಪದ ಸಂಪೂರ್ಣ ಬೇಲೆ ಮಲ್ತದು ಜಾತ್ರೆ ಕರಿನ ಬೆರಿಕ್ ಐನು ಸಂಕೋಚ ಮಲ್ತೊಂದು ಐತ ಪುನರ್ ನಿರ್ಮಾಣದ ಕಾರ್ಯನ ಮಲ್ಪುಗ ಪನ್ಪಿನ ಯೋಜನೆ ಮಲ್ತೊಂದ ಐಕೆ ನಿಖಿಲ್ನ ಸಹಾಯ ಸಹಕಾರವನ್ನು ಕೇನೊಂದು ತುಂಬು ಹೃದಯದ ದೇಣಿಗೆಯನ್ನು ಪೂರ ಕೊರೊಂದು ಅಪ್ಪೆನ ಈ ಬಾಗು ನಮ್ಮ ಮಾತೆರ್ಲ ಭಾಗ್ಯಾಕ ಪನ್ನೊಂದು ಮಾತೆರೆಗ್ಲ ಸೊಲ್ಮೆಲ್ ಸಂದ ಒಂದು ಎಂದಡ್ಡ ಪಾತೆರೆನು ಸಮಾಪ್ತಿ ಮಲ್ಪೆ ಕುಲ್ಲೇರು ಮೂಲು ಇತ್ತಿನಕುಲು ಮಾತೆರ್ಲ ಗ್ರೂಪುಡು ಒಂಜಿ ಗ್ರೂಪುಡು ಉಪ್ಪುವೇರು ನೆತ್ತ ಸಂಗ್ರಹದ ಮಾಹಿತಿ ಬೊಕ್ಕ ನಮ್ಮ ಚಟುವಟಿಕೆಲು ವಾವ ಕಾರ್ಯಕ್ರಮಲು ಉಪ್ಪುಡು ನನ್ನ ಪ್ರತಿ ಯೋರಿಯಾಗ್ಲ ಫೋನ್ ಮೂಲಕ ಪನ್ನೇರೆ ಕಷ್ಟ ಆಪಿನ ಹಿಡ್ದಾತ್ರ ಇತ್ತೆ ಸೋಷಿಯಲ್ ಮೀಡಿಯಾಲ ಪೂರ ಇತ್ತಿನ ಹಿಡ್ದಾತ್ರ ಬೇಗ ಸಂವಹನ ಸುಲಭ ಆಪುಂಡು ವಾಟ್ಸಪ್ಡು ಮಾಹಿತಿ ಕೊರ್ಪುಂಡು ಅಂಚೆನೆ ಇತ್ತೆ ಪೇಮೆಂಟ್ಗೆ ನೆಟ್ ಪುನರ್ ನಿರ್ಮಾಣ ಯೋಜನೆಯ ಅಂದಾಜು ವೆಚ್ಚ 5 ಕೋಟಿ ಉಳ್ಳಾಲ್ತಿ ಅಮ್ಮನವರ ಸನ್ನಿಧಿ ಮೂಡುಮಾಡ 95,20,000 ಬಜೆಟ್ದ ಅಂಚನೆ ಧರ್ಮರಸರ ಸನ್ನಿಧಿ ಪಡುಮಾಡ 84 ಲಕ್ಷ ಪಡುಮಾಡದ ನಾಗಾಲಯ 10 ಲಕ್ಷ ಮೂಡುಮಾಡದ ಗೋಪುರ 71 ಲಕ್ಷ ಪಡುಮಾಡದ ಗೋಪುರ 1 ಕೋಟಿ 16 ಲಕ್ಷ ಒಂದು ಮಲ್ಲ ಯೋಜನೆ ಪಡುಮಾಡದ ಗೋಪುರ ಅಂಚನೆ ಕೆರೆ ಐಕಿ 27 ಲಕ್ಷ ಮೂಡುಮಾಡದ ಭಂಡಾರ ಮನೆ 32 ಲಕ್ಷ ಪಡುಮಾಡದ ಭಂಡಾರ ಮನೆ 63 ಲಕ್ಷ 5 ಕೋಟಿದ ಯೋಜನೆ ನೆತ್ತ ಬ್ರೇಕಪ್ ಮಲ್ದಂಡು ಬ್ರೇಕಪ್ ಅಂಡ ಈ ಒಂಜೊಂಜಿ ನೆಕ್ ಒಂಜೊಂಜಿ ವಿಭಾಗಗೆ ಏತೇತ್ ಖರ್ಚು ಬರ್ಪುಂಡು ಒಂದು ಐತ ವಿವರ ನನಗೆ ಕೊರ್ಪುಂಡು ಆ ಒಂಜೊಂಜಿ ಸೇವೆಯನ್ನು ಮಲ್ಪರೆಲ್ಲ ಅವಕಾಶ ಉಂಡು ಐಕ್ ಪಂಡದು ಮೊತ್ತ ಕೊರ್ನಲ ಅವು ಜೀರ್ಣೋದ್ಧಾರಗೆ ಸೇರುಂಡು ಐದು ಬೊಕ್ಕ ಸ್ಕ್ಯಾನ್ ಆ್ಯಂಡ್ ಪೇ ಒಂಜಿ ವ್ಯವಸ್ಥೆ ಉಂಡು ನೇರವಾದ ನೆಕ್ ಸ್ಕ್ಯಾನ್ ಮಲ್ತದೆ ಗೂಗಲ್ ಪೇ ಮಲ್ಪರೆ ಅವಕಾಶ ಉಂಡು ಮಲ್ತದೆ ಅವೇನು ಮಾಹಿತಿನ ಕ್ಷೇತ್ರ ಕೊರುಡು ನಮ್ಮ ಕ್ಷೇತ್ರದ ಲೆಕ್ಕಾಚಾರ ಅವು ಪಾರದರ್ಶಕವಾದ ಉಪ್ಪುಂಡು ಬೊಕ್ಕ ಹೊರ ಅಮೌಂಟ್ ಕೊಡ್ದು ನನರೈಕೆ ಸೇರಾಂಡ ಆ ಮಾಹಿತಿ ಕೊರಂಡ ಅಂತಿಮವಾದ ಒಂಜಿ ವ್ಯಕ್ತಿ ಅತ್ತನ ಒಂಜಿ ಕುಟುಂಬದ ಟೋಟಲ್ ಏತಾಂಡಂದು ಬೊಕ್ಕ ಮಲ್ಪರೆ ಆಪುಂಡು ಹೊರಾನೆ ಕೊರೊಡುಂದಿಜ್ಜಿ ಪ್ರತಿ ಸಲ ಒಂದೊಂದೇ ಕೊರೊಂದು ಬತ್ತಂಡು ಐದು ಬೊಕ್ಕ ಐತ ಪ್ರತಿ ಸಲ ರಶೀದಿ ಪತ್ತೊನ್ಲೆ ಬೊಕ್ಕ ಲೆಕ್ಕಾಚಾರ ಅನಾಗ ನಮ್ಮ ಟೋಟಲ್ ಏತ್ ಒರಿಯೊರಿಯೇ ಕೊರಿಯೇ ಪಂಪಿನ ಲೆಕ್ಕಾಚಾರ ಎಲ್ಲ ಸ್ಪಷ್ಟತಿಕೊಂಡು ಇನಿತ ಪೇಮೆಂಟ್ ಮಲ್ತಿನ ಕುಲ್ಲ ಒನ ಸಾಯಿ ಬೊಕ್ಕ ಐತ ನಡುಟ್ಲ ಮೂಲು ವಿವರ ಕೊರ್ದು ಐತ ರಶೀದಿ ಪತ್ತೊಂದು ಪೋಯರೆ ಅವಕಾಶ ಉಂಡು ಐಟ್ ಕಲಶೆ ಜಿಂಜೊಂದು ವೈದಿಂಗಿತ್ತ ಕಲಸೆ ಐಕೆ ವೈಷ್ಣವಿ ಭವಿಷ್ ರಾಜ್ ಸನ್ ಆಫ್ ಲಲಿತಾ ಸದಾಶಿವ ಹೊಯ್ಗೆ ಗದ್ದೆ 25,000 ಇತರ ಬಲ್ಲೆ ಅಕುಲೆ ಪಾಡ್ಲೆ
ಬರಲಿ ನನ್ನ ಏರಂಡೆಲ್ಲ ಪಾಟ್ನ ಇತ್ತಿನೆಲ್ಲ ಬರೋಲಿ ಮೂಲು ಕವರ್ ದೆತ್ತೊಂದು ಸಂಕಲ್ಪ ಮಲ್ತದ ಐಕ್ ಪಾಡೋಲಿ ಇತ್ತ ಆ ನಿರ್ದಿಂಚಲ ಈ ಕ್ಷೇತ್ರದ ಮಾರ್ಗದರ್ಶಕರಾದ ನಮ್ಮೊಟ್ಟಿಗೆ ಪ್ರತಿಯೊಂದು ಕೆಲಸಗಳ ದುಂಬೈತಿದೆ ನನಗೆ ಸಹಕಾರ ಮಾಡ್ತಾರೆ ನವನೀತ್ ಶೆಟ್ಟಿ ಕದ್ರಿ ಬೊಕ್ಕ US ಪ್ರಕಾಶ್ ಗೌರವವನ್ನು ಮಲ್ತಂದುಲ್ಲೇರು ಅಂಚನೆ ವೇದಿಕೆದ ಎದುರುಡು ನಮ್ಮ ಮಾಧ್ಯಮ ಮಿತ್ರರಿರುಳ್ಳೇರು ದಯಮೆಂತದೆ ಅಕಲ್ಲ ಒಂಜಿ ಈ ಒಂಜಿ ಗೌರವವನ್ನು ದೆತ್ತ ನೋಡ್ಕೊಂಡು ಕೆಲ ಪ್ರಜಾವಾಣಿ ಮೋಹನ್ ಅನ್ಸಾರ್ ಅಬ್ಬಕ್ಕ TV ಪೊಸಕುರಲ್ ನಮ್ಮ ಕುಡ್ಲ ಜಯಂತ್ ಉಳ್ಳಾಲ್ ಮೋಹನ್ ಬೇರೆ ಬೇತಾಗ್ಲಿತ್ತಿನ ಕೆಲವರು ಜಯಂತರು ನಮ್ಮ ಕುಡ್ಲ ಆಯ್ತಾ ನಿರ್ದೇಶಕರ ಮೂಲೆ ಉಳ್ಳೇರಿ ಆ ನಿರ್ದಿಂಚಲ ನಮ್ಮ ಪ್ರತಿ ಕಾರ್ಯಕ್ರಮ ನಮ್ಮ ಮಕ್ಕಳು ಮಾಧ್ಯಮ ಮಿತ್ರರು ಉಳಿಯದ ಆ ಕಾರ್ಯಕ್ರಮವನ್ನು ಅತ್ಯಂತ ಒಂಜಿ ಎಡ್ಡ ರೀತಿಯ ಜನಗಳಿಗೆ ತೆರೆಪವನ ಹಂಚಿತ್ತಿನ ಕೆಲಸವನ್ನು ಮಲ್ತೊಂದುಲ್ಲೇರಿ ಅಕ್ಲೆಗ್ಲ ಮಾತ್ರೆಗಳ ಬತ್ತನೆಗೆ ವಂದನೆ ಸಲ್ಲಿಸೊಂದುಲ್ಲೆ ಯೋಗೀಶ್ ಉಳ್ಳಾಲ್ ಸಂದೇಶ್ ಉಳ್ಳರೆ ಸಂದೇಶ್ ಯೋಗೀಶ್ ಕೊಪ್ಪಲ ಸಂದೇಶ್ ಉಳಿಯ ಅಕೇರಿದ ಕಾರ್ಯಕ್ರಮ ವಂದನಾರ್ಪಣೆ ಇನ್ನಿತ ಜೀರ್ಣೋದ್ಧಾರ ಪುನರ್ನಿರ್ಮಾಣದ ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿದ ನಮಕ್ ಮಾತ್ರೆಗಳ ಆಶೀರ್ವಾದ ಪಾತ್ರ ಪಂಡಿನ ಚಿತ್ರನ ಅಧ್ಯಕ್ಷರಾಯನ ಚಿತ್ರನ ಶ್ರೀ ದೇವಮೂಲ್ಯನರಿಗೆ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ವಂದನೆ ಸಲ್ಲಿಸೋದಿಲ್ಲ ಅಂಚನೆ ಕ್ಷೇತ್ರದ ಪ್ರಧಾನ ತಂತ್ರಿ ಆಯ್ನ ಅನಂತ ಉಪಾಧ್ಯಾಯರು ನಂಗೆ ಅನೇಕ ವಿಷಯಗಳನ್ನು ಕ್ಷೇತ್ರದ ಬಗ್ಗೆ ಪಂತಾರೆ ಅರೆಗಳ ನಮ್ಮ ವಂದನೆ ಅತ್ಯಂತ ಕೃತಜ್ಞತೆ ಸಲ್ಲಿಸೋದಿಲ್ಲ ಅವೇ ರೀತಿ ಶ್ರೀರಂಗ ಐತಾಳ ಕದ್ರಿ ಕ್ಷೇತ್ರದ ದೈವಜ್ಞರು ಆರ್ಲ ಜೀರ್ಣೋದ್ಧಾರಗೂ ದಾಯಿಗೆ ನಮ್ಮ ದಾನನ ಮಾತು ಮಲ್ಪಡ ಐಟು ಇಂಚಿನ ಫಲ ಪನ್ಪನೇನು ನಂಗೆ ಮಾತು ತೆರಿಪಾದ ಕೊಡ್ತಾರೆ ಅರೆಗ್ಲ ಕ್ಷೇತ್ರದವರಿದ್ದು ಜೀರ್ಣೋದ್ಧಾರ ಸಮಿತಿದ ವಂದನೆಯನ್ನು ಸಲ್ಲಿಸೋದಿಲ್ಲ ನಿರಂಜನ್ ರಾವ್ ಉಳ್ಳಾಲ ಚಾವಡಿ ಮಠ ಅರುಣ್ ಭಟ್ ಉಳ್ಳಾಲ ಚಾವಡಿ ಮಠ ಆರ್ಲ ಬತ್ತದ ಐತೆ ನಿರ್ಗಮಿಸಿದರೆ ಅರೆಗ್ಲ ಕ್ಷೇತ್ರದ ವತಿ ವಂದನೆ ಸಲ್ಲಿಸೋದಿಲ್ಲ ಅಂಚೆನಡೆ ಕ್ಷೇತ್ರದ ಇನ್ನಿದ ಪ್ರಮುಖ ಕಾರ್ಯಕ್ರಮ ವೈದ್ಯನ ಚಿತ್ರ ರಾಘವೇಂದ್ರ ಶಾಸ್ತ್ರಿಗಳು ಜಪ್ಪು ಚಿದಾನಂದ ನಾಯ್ಕರು ಶ್ರೀ UT ಖಾದರ್ ರತ್ನಾಕರ ಜೈನ್ ಉಮಾಶಂಕರ್ ಬಂಟ್ವಾಳ ಕಾರಣ ಧರ್ಮಪತ್ನಿ ಶ್ರೀಮತಿ ವಿಜಯ ಮಕ್ಕಳಿಗೆಲ್ಲ ಕ್ಷೇತ್ರದ ವತಿಯಿಂದ ಬಕ್ಕ ಜೀರ್ಣೋದ್ಧಾರ ಸಮಿತಿ ಪಡೆದು ಒಂದು ವಂದನೆಯನ್ನು ಸಲ್ಲಿಸೋದಿಲ್ಲ ಅನೇಕ ನಮ್ಮ ಸುತ್ತಮುತ್ತದ ದೇವಸ್ಥಾನದ ಪ್ರತಿನಿಧಿಗಳು ಮಾತ್ರ ಬೈದಿರು ಸೋಮನಾಥ ದೇವಸ್ಥಾನದ ರವೀಂದ್ರನಾಥ ರೈಕಲು ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಶ್ರೀಕರಕಿಣಿ ಚಿರುಂಬ ಭಗವತಿ ಕ್ಷೇತ್ರದ ಚಂದ್ರಾಸುಳ ಸುರೇಶ್ ಭಟ್ನಗರ ಅಂಜನೆ ವ್ಯಾಘ್ರ ಚಾಮುಂಡೇಶ್ವರಿ ದೇವಸ್ಥಾನದ ಮನೋಜ್ ಸಾಲ್ಯಾನ್ ಸೋಮೇಶ್ವರಿ ದೇವಸ್ಥಾನದ ರವೀಂದ್ರ ನಾಯಕ್ ಅಯ್ಯಪ್ಪ ಸೇವಾ ಸಮಿತಿಯ ಗೋಪಾಲ ಗೋಳಿಯಡಿ ವಿಶ್ವಾಸ್ ಕುಮಾರ್ ದಾಸ್ ಮಕ್ಕಳು ಮಾತು ಬರ್ತದೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಮಲ್ತು ಕೊಡ್ತಾರೆ ಅಕ್ಲೆಗಳ ಧನ್ಯವಾದ ಕ್ಷೇತ್ರದ ವತಿ ಧನ್ಯವಾದ ಪಡ್ತಂದಿಲ್ಲ ಅಂಚನೆ ಅನೇಕ ಪ್ರಮುಖರು ನಮ್ಮೊಟ್ಟಿಗೆ ನೀವು ಜೊತೆಗೂಡಿದರೆ ವಿಶ್ವಾಸ್ ಕುಮಾರ್ ದಾಸ್ ಚಂದ್ರಶೇಖರ್ ಉಚ್ಚಿಲ್ ಸಂತೋಷ್ ರೈ ಬೋಳಿಯಾರ್ ರಾಮದಾಸ್ ಸೋಮೇಶ್ವರ ಅಂಚನೆ ಹರೀಶ್ ಕುಮಾರ್ ಕುತ್ತಾರ್ ಮಕ್ಕಳಿಗೆಲ್ಲ ಕ್ಷೇತ್ರದ ವತಿಯಿಂದ ವಂದನೆ ಸಲ್ಲಿಸೋದಿಲ್ಲ ಅಂಚನೆ ವೇದಿಕೆ ನಮ್ಮ ಗುರಿಕಾರಲು ವೇದಿಕೆ ಇರ್ತದೆ ಈ ಕಾರ್ಯಕ್ರಮಗೂ ಒಂದು ಶೋಭೆಯನ್ನು ಕೊಡ್ತಾರೆ ಅಕ್ಲೆಗೆಲ್ಲ ದೇವಗುರಿಕಾರಲು ರಾಮಗುರಿಕಾರಲು ವೆಂಕಗುರಿಕಾರಲು ಬಸಗುರಿಕಾರಲು ಮಕ್ಕಳಿಗೆಲ್ಲ ಕ್ಷೇತ್ರದ ವತಿಯಿಂದ ಜೀರ್ಣೋದ್ಧಾರ ಸಮಿತಿ ವತಿಯಿಂದ ವಂದನೆ ಸಲ್ಲಿಸೋದಿಲ್ಲ ಅಂಚನೆ ರಾಜೇಶ್ ಉಳಿಯ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ರಮೇಶ್ ಮೆಂಡನ್ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ US ಪ್ರಕಾಶ್ ಸಂಜೀವ ಉಳ್ಳಾಲ್ ಮಾಜಿ ಸದಸ್ಯರು ವ್ಯವಸ್ಥಾಪನಾ ಸಮಿತಿ H ಪ್ರಕಾಶ್ ಕೊಲ್ಯ ಅಂಚನೆ ಮಕ್ಕಳಿಗೆಲ್ಲ ಕ್ಷೇತ್ರದ ವತಿಯಿಂದ ವಂದನೆ ಅಂದಿಲ್ಲ ಶ್ರೀನಿವಾಸ ಪಲ್ಯರು ದೂರ ಹೊಡೆದು ಬರ್ತದೆ 2-3 ಸರ್ತಿ ಒಂಜಿ 10 ದಿನ ಬರ್ತದೆ ಮುಲ್ಪ ಕಾರ್ಯಕ್ರಮನ ಭಾಗವಹಿಸಿದ ನಮಗೆ ಅತ್ಯಂತ ಸ್ಫೂರ್ತಿಯುತವಾದ ಭಾಷಣ ಮಲ್ತಿನ ಚಿತ್ರ ಪಂಡೆ ಶ್ರೀನಿವಾಸ ಪಲ್ಯ ಮೆರೆಗಿಲ ಕ್ಷೇತ್ರದ ವತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತಂದಿಲ್ಲ.